ऋग्वेददिं पाठवा यजुर्वेददिं अभिनयवा अथर्ववेददिं रसवा सामवेददिं गीतवा ऋग्वेददिं पाठवा यजुर्वेददिं अभिनयवा अथर्ववेददिं रसवा सामवेददिं गीतवा ಮೇಳೈಸಿ ಉದ್ಭವಿಸಿಹುದು ಪಂಚಮ ವೇದ ಪಂಚಮ ವೇದ ನಾಟ್ಯ ವೇದ ನಾಟ್ಯ ವೇದ ನಾಟ್ಯ ವೇದ ಓರೆಯಲೆಮ್ಮನವರತ ವರದಾ ಜೇಂ ಜೇಂ ತಕಿಟ ಜೇಂ ಜೇಂ ತಕದಾ ತಜೇಂ 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 ಜೇಂ ತಕಿಟ ಜೇಂ ಜೇಂ ತಕದಾ ತಜೇಂ 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 गणपति 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 गणपति
ಗಣಪತಿ 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 ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ತಾಂ ತಧೀಂ ತತುಂ ತನಂ ತತಾಂ ತಕ ತದ್ಧಿಂಗಿಣ ತುಂ ತಕ ತಧೀಂ ತತುಂ ತನಂ ತತೆ ತಕ ತದ್ಧಿಂಗಿಣ ತುಂ ವಿದ್ಯಾ ಬುದ್ಧಿ ಪ್ರದಾತನೆ ಗಣನಾಯಕನೆ ವಿದ್ಯಾ ಬುದ್ಧಿ ಪ್ರದಾತನೆ ಗಣನಾಯಕನೆ ತಾಧಿ ತುಂ ನಂ ತದ್ಧಿ ತುಂ ನಂ ತಕಧಿ ತುಂ ನಂ ತದ್ಧಿ ತುಂ ನಂ ತಗಧಿ ತುಂ ನಂ ತಗಧಿ ತುಂ ನಂ ತದ್ಧಿಂಗಿಣ ತುಂ ಭಕ್ತ ಜನರ ಪ್ರಾರ್ಥನೆಗಳ ಆಲಿಸಲೆಂದೇ ಇಹುದು ಗಜಕರ್ಣ 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 ತಡ್ಡಿಂಕು ತಕ್ಕ ತಡ್ಡಿಂಕು ಕಿಟತಕ ತಡ್ಡಿಂಕು ಲಂಬೋದರ 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 ಉರಗಧರ ಶ್ರಿತ ಜನ ಪಾಲನಧರ ಆಶ್ರಿತ ಜನ ಸಂಕಟಹರ ಶ್ರಿತ ಜನ ಪಾಲನಧರ ಆಶ್ರಿತ ಜನ ಸಂಕಟಹರ ತಾಂ ತಜ್ಜಂ ತಾಂ ತಾಂ ತಜ್ಜಂ ಧಿಂ ತಜ್ಜಂ ಧಿಂ ಧಿಂ ತಜ್ಜಂ ತುಂ ತಜ್ಜಂ ತುಂ ತುಂ ತಜ್ಜಂ ನಂ ತಜ್ಜಂ ನಂ ನಂ ತಜ್ಜಂ ಹುಂದಿಹತಾ ಚತುರ್ಭುಜ ಪಾಶ ಅಂಕುಶ ಅಭಯಹಸ್ತ ಮೋದಕಧರ ಧಿಗಿಡತುಂ ತಜ್ಜಂ ತದ್ದಿ ಧಣ್ಣ ತದ್ಧಿಗಿಡತುಂ ಧಣ್ಣಂ ಧಣ್ಣ ಜುಣ್ಣು ಸತ್ಯಪಥ ಕೆಳೆವುದು ಪಾಶ ಸತ್ಯಪಥ ಕೆಳೆವುದು ಪಾಶ ಭವಬಂಧವ ಕಳೆವುದಂಕುಶ ಅವನಂಕುಶ ಗಣಪತಿ 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 ಗಣ ಶಿವ ಮಂಗಳಕರ ಮಹಾದೇವ ತ್ರಿಮೂರ್ತಿಗಳಲ್ಲಿ ಓರ್ವನಾಗಿ ಶಾಂತರೂಪದಲ್ಲಿ ಯೋಗಿಯಾಗಿ ವೈರಾಗ್ಯದ ಜೀವನವನ್ನು ನಡೆಸಿದರೆ ಸಂಸಾರಿಯಾಗಿ ಪತ್ನಿ ಪಾರ್ವತಿ ಮಕ್ಕಳಾದ ಗಣೇಶ ಕಾರ್ತಿಕೇಯನ ಜೊತೆ ನಡೆಯುತ್ತಿರುವವನು ರೌದ್ರ ರೂಪದಲ್ಲಿ ದುಷ್ಟರನ್ನು ಸಂಹರಿಸುವ ಮಹಾಕಾಲ ಭೈರವ ವೀರಭದ್ರನೆನಿಸಿದವನು ಶಿವ ಯೋಗ ಧ್ಯಾನ ಕಲೆಯ ದೇವರಾಗಿ ಆದಿಯೋಗಿಯಾಗಿ ನಟರಾಜನೆಂದೇ ಹೆಸರುವಾಸಿ. ಪ್ರತಿಮಾ ಶಾಸ್ತ್ರದ ಪ್ರಕಾರ ಕೊರಳಲ್ಲಿ ಸರ್ಪ, ಕೇಶದಲ್ಲಿ ಅರ್ಧಚಂದ್ರ, ಇಳಿಯುತ್ತಿರುವಂತಹ ಗಂಗೆ, ಹಣೆಯ ಮೇಲೆ ಮೂರನೆಯ ಕಣ್ಣು, ಕೈಯಲ್ಲಿ ತ್ರಿಶೂಲ ಮತ್ತು ಡಮರುಗಧಾರಿ. ಶಿವ ಮಂಗಳಕರ, ಶಿವ ಮಹಾದೇವ, ಕೈಲಾಸವಾಸ ಶಿವನನ್ನು ಇನ್ನೊಂದು ಭರತನಾಟ್ಯದ ನಾಟ್ಯದೊಂದಿಗೆ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಉಡುಪಿ ಜ್ಞಾನಸುಧಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು.
ಈಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಹೋ ಈಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಹೋ ಈಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಹೋ ಈಶನೇ ಸಾರಂಗಧರ ಗಂಗಾಧರ ಅರ್ಧನಾರೀಶ್ವರ ಪ್ರಭೋ ಸಾರಂಗಧರ ಗಂಗಾಧರ ಅರ್ಧನಾರೀಶ್ವರ ಪ್ರಭೋ ಚಂದ್ರಮಗುಟಧರ ಚರ್ಮಾಂಬರಧರ ನೀಲಕಂಠನೆ ಪಾಹಿ ವಿಭೋ ಚಂದ್ರಮಗುಟಧರ ಚರ್ಮಾಂಬರಧರ ನೀಲಕಂಠನೆ ಪಾಹಿ ವಿಭೋ ಈಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಗೋ ಈಶನೇ ಕೈಲಾಸನಾಥನೆ ಭಯಹರನೆ ಪಾಪಗಳ ನೀಗಿಸು ಶುಭಹರನೆ ಕಷ್ಟಗಳನ್ನು ಕಳೆ ಭಯಹರನೆ ಪಾಪಗಳ ನೀಗಿಸು ಶುಭಕರನೆ ಕಷ್ಟಗಳನ್ನು ಕಳೆಯೈ ಮೃಗಧರನೆ ಹೃದಯದಿ ಶಶಿಧರನೆ ಮೃಗಧರನೆ ಹೃದಯದಿ ಶಶಿಧರನೆ ತಾಂಡವಗೈ ಹರಿತಜಂ ಹರಿತಜಂ ಮೃಗುಧರಿತ ಕುಕುಧರಿತ ತಗಜಣುತಾಂ ಹರಿತಜಂ ಹರಿತಜಂ ಮೃಗುಧರಿತ ಕುಕುಧರಿತ ತಗಜಣುತಾಂ ಹರಿತಗ ಕುಕುಧರಿ ಜಣುಧರಿ ಬಿಡಧರಿಂಗಿಣ ತೊಂದರಿಂಗಿಣ ತೊಂದರಿಂಗಿಣ ತೊಂದರಿತಗ ಕುಕುಧರಿ ಜಣುಧರಿ ಬಿಡಧರಿಂಗಿಣ ತೊಂದರಿಂಗಿಣ ತೊಂದರಿಂಗಿಣ ತೊಮೀಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಹೋ ಈಶನೇ ದೀನರ ಪೊರೆವ ಸಭಾಪತಿಯೇ ದೀನರ ಪೊರೆವ ಸಭಾಪತಿಯೇ ದೈನ್ಯದಿ ಬೇಡುವೆ ಬಳಿಪಾರೆಯ ದೀನರ ಪೊರೆವ ಸಭಾಪತಿಯೇ ದೈನ್ಯದಿ ಬೇಡುವೆ ಬಳಿಬಾರೆಯ ತಾಯು ಮಾನವನಾಗಿ ಕೂಸನು ಪೊರೆದೆ ತಾಯು ಮಾನವನಾಗಿ ಕೂಸನು ಪೊರೆದೆ ಎನ್ನ ನೀ ಪಾಲಿಸೆಯ ಬಂದು ಉದ್ಧರಿಸೆನ್ನ ಕಲ್ದಪಗರನೆ ಮೋಕ್ಷವ ಕರುಣಿಸು ನಟರಾಜನೆ ಬಂದು ಉದ್ಧರಿಸೆನ್ನ ಕಲ್ದಪಗರನೆ ಮೋಕ್ಷವ ಕರುಣಿಸು ನಟರಾಜನೆ ಬ್ರಹ್ಮ ಕಪಾಲವ ಕರದಲ್ಲಿ ಹಿಡಿದ ಘೋರ ರೂಪ ಭಯಂಕರನೆ ಬ್ರಹ್ಮ ಕಪಾಲವ ಕರದಲ್ಲಿ ಹಿಡಿದ ಘೋರ ರೂಪ ಭಯಂಕರನೆ ಭಸ್ಮಾಂಗರುಳ್ಳ ಮಾಲಾಲಂಕೃತ ತ್ರಿನೇತ್ರನೆ ಲೋಕನಾಥನೆ ಭಸ್ಮಾಂಗರುಳ್ಳ ಮಾಲಾಲಂಕೃತ ತ್ರಿನೇತ್ರನೆ ಲೋಕನಾಥನೆ ಲಿಂಗರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಲಿಂಗರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಮೌನದಲ್ಲಿ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೇ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೇ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಶಂಭೋ ಶಂಭೋ
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಭಗವಾನ್ ಶ್ರೀಕೃಷ್ಣನ ಮಾತಿದು. ಕಂಸ ಚಾಣೂರ ಮರ್ದನಕ್ಕಾಗಿ ವಿಷ್ಣುವೇ ಕೃಷ್ಣನ ಅವತಾರವನ್ನು ತಾಳಿ ಬಂದಂತಹ ಕತೆ ನಮಗೆಲ್ಲರಿಗೂ ತಿಳಿದಿದೆ. ದ್ವಾಪರ ಯುಗದಲ್ಲಿ ಹುಟ್ಟಿ ಬಂದಂತಹ ಕೃಷ್ಣ ಎಲ್ಲರ ಮೆಚ್ಚಿನ ಮೋಹನ, ದೇವಕಿ ಸಂಜಾತ, ಯಶೋದೆಯ ನಂದನ, ನಂದನವನದ ಆನಂದ ಸ್ವರೂಪಿ, ಗೋಕುಲದಲ್ಲಿ ಸರೋವರ ಕಣ್ಮಣಿ ಈ ಗೋವರ್ಧನ ಗಿರಿಧಾರಿ. ಧರ್ಮಾನುಯಾಯಿಗಳಾದ ಪಾಂಡವರಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಜಯ ಲಭಿಸುವುದಕ್ಕೆ ಭಗವಂತನೇ ಧರೆಗಿಳಿದು ಬಂದಂತಹ ಮಹಾಭಾರತದ ಪ್ರಸಂಗಗಳು ನಮಗೆಲ್ಲ ತಿಳಿದಿದೆ. ಇದೀಗ ಪೊಡವಿಗೊಡೆಯ ನಮ್ಮ ಉಡುಪಿಯ ಶ್ರೀಕೃಷ್ಣನನ್ನು ನುತಿಸುತ್ತಾ ತಿಲ್ಲಾನ. ನಾದ್ರತದ್ದೀಂ ತನ್ನನನಂ ತದರದಾನಿ ನಾದ್ರದೃತ್ತೋಂ ನಾದ್ರದೃತ್ತೋಂ ಧೃತಿಲ್ಲಿಲ್ಲ 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 ನಾದ್ರತದ್ದೀಂ ತನ್ನನ ನಂ ದಾದಾದಾನಿ ನಾದ್ರದೃತ್ತೋಂ ನಾದ್ರದೃತ್ತೋಂ ಧೃತಿಲ್ಲಿಲ್ಲ ನಾದ್ರತದ್ದೀಂ ತನ್ನನ ದಾದಾದಾನಿ ನಾದ್ರದೃತ್ತೋಂ ನಾದ್ರದೃತ್ತೋಂ ಧೃತಿಲ್ಲಿಲ್ಲ ನಾದ್ರತದ್ದೀಂ ತನ್ನನ ದಾದಾದಾನಿ ನಾದ್ರದೃತ್ತೋಂ ನಾದ್ರದೃತ್ತೋಂ ಧೃತಿಲ್ಲಿಲ್ಲ ನಾದ್ರತದ್ದೀಂ ತನ್ನನ ನಾದ್ರದೃತ್ತೋಂ ನಾದ್ರದೃತ್ತೋಂ ಧೃತಿಲ್ಲಿಲ್ಲ ನಾದ್ರತದ್ದೀಂ ತನ್ನನನಂ ತದರದಾನಿ ನಾದ್ರದೃತ್ತೋಂ ನಾದ್ರದೃತ್ತೋಂ ಧೃತಿಲ್ಲಿಲ್ಲ ನಾದ್ರತದ್ದೀಂ ತನ್ನನನೋ ತದರದಾನಿ ನಾದ್ರದೃತ್ತೋಂ ನಾದ್ರದೃತ್ತೋಂ ಧೃತಿಲ್ಲಿಲ್ಲ ನಾದ್ರತದ್ದೀಂ ತನ್ನನನೋ ತದರದಾನಿ ನಾದ್ರದೃತ್ತೋಂ ನಾದ್ರದೃತ್ತೋಂ ಧೃತಿಲ್ಲಿಲ್ಲ ನಾದ್ರತದ್ದೀಂ ತನ್ನನನೋ ನಾದ್ರದೃತ್ತೋಂ ನಾದ್ರದೃತ್ತೋಂ ಧೃತಿಲ್ಲಿಲ್ಲ ನಾದ್ರತದ್ದೀಂ ತನ್ನನನೋ ತದರದಾನಿ ನಾದ್ರದೃತ್ತೋಂ ನಾದ್ರದೃತ್ತೋಂ ಧೃತಿಲ್ಲಿಲ್ಲ ನಾದ್ರತದ್ದೀಂ ತನ್ನನನೋ ತತ್ತಜಂ ತತ್ತಜಂ ತಜಂ ತ ತ ಝಂ ತ ಝಂ ತ ಝಂ ಕೃತಗೃದುಂ 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 ತತ್ತಜಂ ತತ್ತಜಂ ತಜಂ ತ ತ ಝಂ ಕೃತಗೃದುಂ ತತ್ತಜಂ ತ ಕೃತಗೃದುಂ ತಜಂ ತಜಂ ತ ಕೃತಗೃದುಂ ತತ್ತಜಂ ತ ತಜಂ ತಜಂ ತ ತ ಝಂ ತ ಝಂ ತ ಝಂ ಕೃತಗೃದುಂ ತ ಝಂ ತ ಝಂ ತ ಝಂ ಕೃತಗೃದುಂ ತಕತಿಕು 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 ಕೃತಗೃದುಂ ನಾದ್ರತದ್ದೀಂ ತನ್ನನನೋ ತದರದಾನಿ ನಾದ್ರದೃತ್ತೋಂ ನಾದ್ರದೃತ್ತೋಂ ಧೃತಿಲ್ಲಿಲ್ಲ
ധൃതധീം തന്നനനോ രരരരാനി നധൃതും നാധൃതും ഋതില്ലിലന നാധൃതധീം തന്നനനോ तगिटजं मदनि तगिटजं गपस तगिटजं मदनि तगिटजं गपस तगिटतु सनि र बसनि र मगरिद नद्रदरीं तन्नननं ररररानि नद्रदतुं नद्रदतुं दृतिल्लिल्लन नद्रदधीं तन्ननतुं ररररानि नद्रदतुं नद्रदतुं दृतिल्लिल्लन नद्रदतीं तन्ननतुं बदरदानि नद्रदतुं नद्रदतुं दृतिल्लिल्लन नद्रदतीं तन्ननतुं हरिकिटजं तरिकिटजं तजनुता तरिकिटजं तरिकिटजं तजनुता तरिकिटजं तरिकिटजं तजनुता तरिकिटजं तरिकिटजं तजनुता
ಸವ್ಯಸಾಚಿ ಸಂಭ್ರಮದ ಈ ಶುಭ ಗಳಿಗೆಯಲ್ಲಿ ಇಷ್ಟು ಹೊತ್ತು ಸುಂದರವಾದ ಭರತನಾಟ್ಯ ಪ್ರಸ್ತುತಿಪಡಿಸಿದಂತಹ ಉಡುಪಿ ಜ್ಞಾನಸುಧ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಎಲ್ಲರಿಗೂ ಶುಭ ಸಂಜೆ. ಮೂಡುಬಿದಿರೆಯ ಮುಕುಟಮಣಿಯಂತಿರುವ ವಿದ್ಯಾಗಿರಿಯ ಶಿಲ್ಪಿ ಡಾಕ್ಟರ್ ಎಂ ಮೋಹನ ಆಳ್ವರು, ಮಿಜಾರುಗುತ್ತಿನ ಶ್ರೀ ಆನಂದ ಆಳ್ವ ಹಾಗೂ ಶ್ರೀಮತಿ ಸುಂದರಿ ಆಳ್ವ ದಂಪತಿಯ ಪುತ್ರರತ್ನ. ಹೆಸರಿನಂತೆಯೇ ಆಕರ್ಷಕ ವ್ಯಕ್ತಿತ್ವ. ಎಳವೆಯಲ್ಲಿ ತುಂಟ, ಹದಿಹರೆಯದಲ್ಲಿಯೇ ನಾಯಕ, ನಾಟ್ಯ ಪ್ರವೀಣ, ಕಲಾಕೋವಿದ, ಅತ್ಯುತ್ತಮ ಕ್ರೀಡಾಪಟು, ಪರಿಸರ ಪ್ರೇಮಿ, ಆಡಳಿತಗಾರ, ಶಿಕ್ಷಣ ತಜ್ಞ ಮೋಹನ ಆಳ್ವರು ವೃತ್ತಿಯಲ್ಲಿ ವೈದ್ಯರು. ತನ್ನೂರು ಮೂಡುಬಿದಿರೆಯನ್ನು ಕರ್ಮಭೂಮಿಯನ್ನಾಗಿ ಆಯ್ದುಕೊಂಡು ಜನ್ಮಭೂಮಿ ಕೊಂಡಾಡುವಂತಹ ಸಾಧನೆ ಮಾಡಿದ ಸಾಧಕರು. ಜನಪರ ಕಾಳಜಿಯ ವೈದ್ಯರಾಗಿದ್ದುಕೊಂಡೇ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮೂಲಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುತ್ತಿರುವವರು. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುತ್ತಿರುವವರು. ವಿಶ್ವ ದರ್ಜೆಯ ಕಲಾವಿದರನ್ನು ಮೂಡುಬಿದಿರೆಗೆ ಬರಮಾಡಿಕೊಂಡು ಕಲಾ ಜಗತ್ತನ್ನು ಜನರಿಗೆ ತೆರೆದಿಟ್ಟು ಸೈ ಎನಿಸಿಕೊಂಡವರು. ಏಕಲವ್ಯದಿಂದ ಒಲಿಂಪಿಕ್ಸ್ವರೆಗೆ ಕ್ರೀಡಾಪಟುಗಳನ್ನು ತರಬೇತುಗೊಳಿಸಿ ಕ್ರೀಡಾಕೂಟಗಳಿಗೆ ಅಣಿಗೊಳಿಸುತ್ತಿರುವವರು. ಹೊಸತನದ ತುಡಿತ, ದಣಿವರಿಯದ ದುಡಿತ ಆಳ್ವರ ವೈಶಿಷ್ಟ್ಯತೆ. ಸಂಪೂರ್ಣ ಉಚಿತ ಶಿಕ್ಷಣದ ಕನ್ನಡ ಮಾಧ್ಯಮ ಶಾಲೆ ಅವರ ಕನಸಿನ ಕೂಸು. ಕಲಾರಾಧಕರಿಗೆ ವಿರಾಸತ್, ನಾಡು ನುಡಿಯ ಸೇವೆಗಾಗಿ ನುಡಿಸಿರಿ, ಪರಿಸರ ಪ್ರೇಮಿಗಳಿಗಾಗಿ ಶೋಭಾವನ. ಹೀಗೆ ಒಂದೇ ಎರಡೇ ಬಹುಮುಖ ಪ್ರತಿಭೆಯ ಮೋಹನ ಆಳ್ವರು ಪ್ರತಿಭಾವಂತರಿಗೆ ಆಶಾಕಿರಣ. ಸಾಧಿಸುವ ಹಂಬಲವಿರುವವರಿಗೆ ಆಳ್ವಾಸ್ನಲ್ಲಿದೆ ಪೂರಕ ವಾತಾವರಣ. ಸರ್ವಧರ್ಮೀಯರನ್ನು ಸಮಾನವಾಗಿ ಕಾಣುವಂತಹ ಸ್ಥಿತಪ್ರಜ್ಞ. ಒತ್ತಡದ ಕಾರ್ಯಚಟುವಟಿಕೆಗಳಿಗೆ ಚೈತನ್ಯ ತುಂಬುವ ನಿಟ್ಟಿನಲ್ಲಿ ಅವರೊಳಗಿನ ಹಾಸ್ಯ ಕಲಾವಿದ ಸದಾ ಜೀವಂತ. ಮೋಹನ ಆಳ್ವರು ಕಲೆಯನ್ನು ಉಸಿರಾಡುವವರು. ಅವರ ಕಚೇರಿಯು ಒಂದು ಪುಟ್ಟ ಅದ್ಭುತ ಕಲಾ ಪ್ರಪಂಚ. ತಾನು ಭಾಗವಹಿಸುವ ಕಾರ್ಯಕ್ರಮಗಳನ್ನು ಮನವಿಟ್ಟು ಆಸ್ವಾದಿಸುವ ಸಹೃದಯಿ ಪ್ರೇಕ್ಷಕ. ಶಿಸ್ತು, ಸಮಯ ಪ್ರಜ್ಞೆ, ಪರಿಪೂರ್ಣತೆ, ವೈಭವದ ಕಾರ್ಯಕ್ರಮಗಳಿಗೆ ಆಳ್ವಾಸ್ ಹೆಸರುವಾಸಿ. ಮೋಹನ ಆಳ್ವರು ಎಲ್ಲರಿಗೂ ಬೆರಗು ಮೂಡಿಸುವಂತಹ ಮೇರು ವ್ಯಕ್ತಿತ್ವ. ಇಂದು ಮೋಹನ ಆಳ್ವರಿಗೆ 72ನೆಯ ಜನ್ಮದಿನದ ಸಂಭ್ರಮ. ಹೌದು, ಇದು ಸವ್ಯಸಾಚಿಯ 72ನೆಯ ಜನ್ಮದಿನ. ಜೈನ ಕಾಶಿಯನ್ನು ವಿದ್ಯಾಕಾಶಿಯನ್ನಾಗಿಸಿದಂತಹ ಕನಸುಗಾರ ಡಾಕ್ಟರ್ ಎಂ ಮೋಹನ ಆಳ್ವರ ವ್ಯಕ್ತಿತ್ವವನ್ನು, ಅವರ ಸಾಧನೆಯನ್ನು ಪರಿಚಯಿಸುವಂತಹ ಕಿರುಚಿತ್ರಕ್ಕೆ ನಾವೆಲ್ಲರೂ ಪ್ರೇಕ್ಷಕರಾಗೋಣ.
ಯಾವುದೋ ಒಂದು ಸಂಸ್ಥೆಯನ್ನ ಕಟ್ಟಬೇಕು ಅಂದ್ರೆ ಅದೊಂದು ಸಾಧಾರಣವಾದಂತಹ ವಿಷಯವಲ್ಲ. ಒಂದು ಗೋಡೆಯನ್ನು ಕಟ್ಟಲಿಕ್ಕೆ ಮನುಷ್ಯ ಕಷ್ಟಪಡ್ತಾನೆ. ಅಂಥದ್ರಲ್ಲಿ ಇಷ್ಟು ಬಿಲ್ಡಿಂಗ್ಸ್ಗಳನ್ನು ಕಟ್ಟು ಇಷ್ಟು ಮಕ್ಕಳಿಗೆ ಇಲ್ಲಿ ವಿದ್ಯೆ ಒಂದು ದಾನವನ್ನು ಮಾಡ್ತಾ ಇಷ್ಟು ಮಕ್ಕಳಿಗೆ ಒಂದು ಸಂಸ್ಕಾರ ಸಂಸ್ಕೃತಿಯನ್ನ ಧಾರೆ ಎರಿತಿರುವಂತಹ ಉತ್ಕೃಷ್ಟವಾದಂತಹ ಕೆಲಸ, ಶ್ರೇಷ್ಠವಾದಂತಹ ಕೆಲಸ, ಸಾಕ್ಷಾತ್ ಭಗವಂತನೇ ಪ್ರೇರೇಪಣೆಯಿಂದ ಮಾಡಿಸುವಂತಹ ಕೆಲಸ ನಮ್ಮ ಶ್ರೀಯುತ ಮೋಹನ್ ಆಳ್ವ ಸರ್ ಮಾಡ್ತಾ ಇದ್ದಾರೆ. ಸರ್, ಇಟ್ ಈಸ್ ನಾಟ್ ಈಸಿ ಟು ಡೂ ಸಮಥಿಂಗ್ ಲೈಕ್ ದಿಸ್. ಇದನ್ನ ಮಾಡಲಿಕ್ಕೆ ನೀವು ಎಷ್ಟು ತ್ಯಾಗ ಮಾಡಿರ್ತೀರಾ, ಎಷ್ಟು ನಿದ್ರೆ ಇಲ್ಲದೆ ನೀವು, ಎಷ್ಟು ರಾತ್ರಿಗಳು, ನೀವಷ್ಟೇ ಅಲ್ಲ ನಿಮ್ಮ ಪರಿವಾರದ ಎಲ್ಲ ಸದಸ್ಯರು ನಿಮ್ಮೊಂದಿಗೆ ಕೈ ಜೋಡಿಸಿರೋದ್ರಿಂದ ಇವತ್ತು ದಿಸ್ ಇಸ್ ಪಾಸಿಬಲ್. ವಿ ಪ್ರೇ ಟು ಗಾಡ್ ದಟ್ ಹಿ ಗಿವ್ಸ್ ಯು ಎನರ್ಜಿ. ನಿಮಗೆ ದೀರ್ಘ ಆಯಸ್ಸು, ಆರೋಗ್ಯವನ್ನು ಕೊಟ್ಟು ಭಗವಂತ ನಿಮಗೆ ನಿಮ್ಮ ಪರಿವಾರಕ್ಕೆ ಈ ರೀತಿಯಾದಂತಹ ಸೇವೆ ಮಾಡಲಿಕ್ಕೆ ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಿಸ್ತೇವೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕು ಹಸಿರಿಗೆ ಬಂದು ಬೆಳಗಿದೆ ಕೊನೆಯ ಮರಗಳಗಿದ್ದು ಆರಾಧಿಸು ರಾಜರನ್ನು ಆಡಿಸಿಯೇ ನೋಡು ಬೀಳಿಸಿಯೇ ಎಂದು ಸೋಲದು ಸೋತು ತಲೆಯ ಬಾಗಲು. Chairman of Alva's Education Foundation, the wonder man, the genius, and I truly am so inspired by today what I witnessed, the story I heard, the man behind this revolution, I would say. 29 years of such sheer hard work and passion for creating a family so huge. I feel extremely honored that I was invited by you, Dr. Alva. ಮಂದಿರವನ್ನು ನೋಡಿದಾಗ ನನಗೆ ರೋಮಾಂಚನ ಆಗ್ತದೆ. ಇಲ್ಲಿ ಬಂದಾಗ ಇದನ್ನೆಲ್ಲವನ್ನು ನೋಡಿದಾಗ ಈ ಥರ ಒಂದು ಸಂಸ್ಥೆಯನ್ನು ಕಟ್ಟಕ್ಕೆ ಸಾಧ್ಯನಾ, ನಾನೇನೋ ಕನಸು ಕಾಣ್ತಾ ಇದ್ದೇನೆ ಅಂತ ನನಗೆ ಅನಿಸ್ತಾ ಇತ್ತು. ಅದ್ಭುತವಾದಂಥ ಕೆಲಸವನ್ನು ಮೋಹನ್ ಆಳ್ವ ಅವರೇ ತಾವು ಮಾಡಿದ್ದೀರಿ. ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅಂಥ ಭವ್ಯವಾಗಿರ್ತಕ್ಕಂಥ ಒಂದು ಸಮಾರಂಭದಲ್ಲಿ ಪ್ರಾಯಶಃ ದೇವೇಂದ್ರನು ನಾಚ್ಕೋತಾ ಇರ್ತಾನೇನೋ. ದೇವೇಂದ್ರ ಲೋಕ ಹೀಗಿರುತ್ತೆ ಅಂತ ಹೆಮ್ಮೆ ಪಡ್ಕೊಂಡಿರೋ ದೇವೇಂದ್ರ ನನ್ನ ಲೋಕದ ಎಲ್ಲ ಸಮಸ್ತ ವೈಭವವು, ಸಮಸ್ತ ಇನ್ಸ್ಪಿರೇಷನ್ನು, ಸಮಸ್ತ ಸಂತೋಷ ಎಲ್ಲೋ ಹೈಜಾಕ್ ಮಾಡಿಕೊಂಡು ಮೂಡುಬಿದ್ರೆ ಕೊಟ್ಟೋಗಿದೆಯಲ್ಲ. ಅದನ್ನ ಕಾರಣೀಭೂತ ಮಾಡಿರ್ತಕ್ಕಂಥದ್ದು ನಮ್ಮ ಮೋಹನ್ ಆಳ್ವ ಅವರು. ಎಲ್ಲಿ ಕಲೆ, ಸಂಸ್ಕೃತಿ, ಜನಪದ, ಕೃಷಿ, ಶಿಕ್ಷಣ, ಆರೋಗ್ಯ, ಸಮಾಜ ಸೇವೆ, ನೀವು ಏನೇನು ಅತ್ಯುತ್ತಮವಾಗಿರ್ತಕ್ಕಂಥ ಕ್ವಾಲಿಟಿ ಅಂತ ನೀವು ಭಾವಿಸ್ತೀರೋ ಆ ಅಷ್ಟೂ ಸಮಸ್ತ ವಿಚಾರಗಳನ್ನು ಆಧರಿಸಿ, ಗೌರವಿಸಿ, ಅದನ್ನ ಹೃತ್ಪೂರ್ವಕವಾಗಿ ಅದನ್ನ ಜನಗಳಿಗೋಸ್ಕರವಾಗಿ ಮುಡಿಪಿಟ್ಟಿರ್ತಕ್ಕಂಥ ಒಂದು ಸ್ಥಳ ಯಾವುದಾದ್ರೂ ಇದ್ದರೆ ಸಂದೇಹವೇ ಇಲ್ಲದೆ ಅದು ಮೂಡುಬಿದರೆ ನಮ್ಮ ಮೋಹನ್ ಆಳ್ವ ಅವರ ಈ ಒಂದು ಕ್ಷೇತ್ರ. ಪುರಾಣದಲ್ಲಿ ಸ್ವರ್ಗಲೋಕ ಅನ್ನುವಂಥದ್ದನ್ನು ಕೇಳಿದ್ದೆವು. ಆದರೆ ಅದನ್ನು ಪಾಠದಲ್ಲಿ, ಪುಸ್ತಕದಲ್ಲಿ ಓದಿದ್ದೆವು. ಅದರ ಸ್ವರ್ಗಲೋಕ ಎಲ್ಲಿ ನಿರ್ಮಾಣ ಆಗಿದೆ ಹೇಳಿದ್ರೆ ಆಳ್ವರ ನೇತೃತ್ವದಲ್ಲಿ ಇವತ್ತು ಮೂಡಬಿದಿರೆಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾ, ವಿರಾಸತ್ತು ವರ್ಷದಿಂದ ವರ್ಷಕ್ಕೆ ಅದ್ಭುತವಾಗಿ ಒಂದು ಸಾಂಸ್ಕೃತಿಕ ಲೋಕವನ್ನು ಸೃಷ್ಟಿ ಮಾಡುತ್ತೆ. ಇವತ್ತು ಭಾರತೀಯ ಸಂಸ್ಕೃತಿ, ಭಾರತೀಯ ಸಂಗೀತ ಮತ್ತು ಕಲೆಗಳು ಮನಸ್ಸುಗಳನ್ನು ಅರಳಿಸ್ತವೆ. ಆ ಮನಸ್ಸುಗಳನ್ನು ಅರಳಿಸುವಂಥ ಸಂಗೀತವನ್ನು ಈ ಜಿಲ್ಲೆಯ ಜನತೆಗೆ ನೀಡತಕ್ಕಂಥ ಕೆಲಸವನ್ನು ಕಳೆದ 10 ವರ್ಷಗಳಿಂದ ಮೋಹನ್ ಆಳ್ವ ಅವರು ಮಾಡ್ತಾ ಬಂದಿದ್ದಾರೆ. ಮೋಹನ್ ಆಳ್ವ ಅವರಿಗೆ ನಾನು ಇಡೀ ಜಿಲ್ಲೆಯ ಜನತೆ ಪರವಾಗಿ ಒಬ್ಬ ಸಂಸದನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ನಾವೆಲ್ಲರೂ ಕೂಡ ನೋಡುವಾಗ ಇವತ್ತು ನಾವು ಡೆಲ್ಲಿಗೆ ಹೋಗ್ಲಿಕ್ಕಾಗಿಲ್ಲ, ರಿಪಬ್ಲಿಕ್ ಡೇ ಪರೇಡ್ ನೋಡ್ಲಿಕ್ಕಾಗಿಲ್ಲ, ಯಾರೂ ಕೂಡ ಒಂದು ಸಣ್ಣ ಒಂದು ವಿಷಯ ಇಲ್ಲ, ಎಲ್ಲರೂ ಕೂಡ ಭಾಳ ಹೆಮ್ಮೆಯಲ್ಲಿ ನೋಡಿದ್ವಿ. ಇದು ಆಲ್ವಾದಲ್ಲಿ ಯಾಕೆ ಈ ಪರೇಡ್ ನೋಡುವುದು ವಿಶೇಷ? ದಿಸ್ ಆಲ್ವಾ ಎಜುಕೇಷನಲ್ ಫೌಂಡೇಶನ್ ಇಸ್ ನೋನ್ ಫಾರ್ 3 ಥಿಂಗ್ಸ್, 3 ವಿಷಯ. ಅವರಲ್ಲಿ ಎಜುಕೇಷನ್ ಕೊಡ್ತಾ ಇಲ್ಲ, ಅವರು ಮಾಡುವುದಲ್ಲಿ ನೇಷನ್ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ, ದೇ ಡು ಕ್ಯಾರೆಕ್ಟರ್ ಬಿಲ್ಡಿಂಗ್, ದೇ ಡು ವ್ಯಾಲ್ಯೂ ಬಿಲ್ಡಿಂಗ್. ಇದು 3 ಮಾಡುವುದು ಕಷ್ಟ. ಮೀನ್ ಸಂಬಡಿ ಥಿಂಗ್ಸ್ ನಾನೊಂದು ಎಜುಕೇಷನ್ ಸಂಸ್ಥೆ ಇಟ್ಕೊಂಡಿದ್ದೀನಿ, ಜನ ಬರ್ತಾರೆ, ಅವ್ರಿಗೆ ಎಜುಕೇಷನ್ ಬೋಧನೆ ಮಾಡ್ತೀನಿ, ಅವ್ರು ಓದ್ಬಿಟ್ಟು ಔಟ್ಸೈಡ್ ಹೋಗ್ತಾರೆ, ಆ ಮೈಂಡ್ಸೆಟ್ ಇದೆನಾ ಅದು ಬೇರೆ ರೀತಿಯಲ್ಲಿ ಇರ್ತದೆ. ವೆನ್ ಮೈ ಮೈಂಡ್ಸೆಟ್ ಇಸ್ ಅಬೌಟ್ ಪುಟ್ಟಿಂಗ್ ದ ನೇಷನ್ ಫಸ್ಟ್, ಪುಟ್ಟಿಂಗ್ ದ ಕಲ್ಚರ್ ಫಸ್ಟ್, putting everything that makes India great. When I put that first, every single pore of your body, cell of your body oozes that. ಇವತ್ತು ನಾವು ನೋಡಿದ್ದೀವಿ ಸ್ಥಾನಕ್ಕೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಗೆ ಪರ್ಯಾಯ ಮತ್ತು ಆಳ್ವಾಸ್ ವಿರಾಸದಂಥ ಅತ್ಯುತ್ತಮವಾದಂಥ ಮತ್ತಷ್ಟು ಶ್ರೇಷ್ಠವಾದಂತಹ ಕಲಾ ವೈಭವವನ್ನು, ಸಂಸ್ಕೃತಿಯನ್ನು, ಜನಜೀವನ ಕ್ರಮವನ್ನು ಇಡೀ ಕರ್ನಾಟಕಕ್ಕೆ ಅರ್ಪಿಸ್ತಾ ಇರೋದಕ್ಕಾಗಿ ಕರ್ನಾಟಕದ ಎಲ್ಲ ರಂಗಾಸಕ್ತರ ಪರವಾಗಿ, ಎಲ್ಲ ಅಭಿಮಾನಿಗಳ ಪರವಾಗಿ, ಸ್ವಚ್ಛ ಮನಸ್ಥಿತಿಯಿಂದ ಯೋಚನೆ ಮಾಡುವಂಥ ಎಲ್ಲ ಸಹೃದಯರ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ಆಳ್ವಾರ ಸಂಬಂಧಕ್ಕೆ ಹೆಚ್ಚು ಕಡಿಮೆ 15-16 ವರ್ಷ. ಅವರು ಇಲ್ಲಿ ನುಡಿ ಹಬ್ಬ ಆಚರಿಸ್ತಾರೆ. ನಾನು ಅತ್ಯಂತ ಚಿಕ್ಕದಾಗಿ ನಾಗತಿಹಳ್ಳಿಯಲ್ಲಿ ಗೆಳೆಯರನ್ನು ಕಟ್ಟಿಕೊಂಡು ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬ ಆಚರಿಸ್ತೀನಿ. ಕೇವಲ 2,000 ಜನಸಂಖ್ಯೆಯ ಒಂದು ಪುಟ್ಟ ಹಳ್ಳಿ. ಇಲ್ಲಿ ಗಾತ್ರ ಮತ್ತು ಗುಣ ಎರಡು ದೊಡ್ಡದು, ಎರಡರಲ್ಲೂ ರಾಜಿ ಇಲ್ಲ. ಗಾತ್ರಕ್ಕಾಗಿ ಗುಣದೊಂದಿಗೆ ರಾಜಿ ಇಲ್ಲ, ಇಲ್ಲಿ ಗುಣಕ್ಕಾಗಿ ಗಾತ್ರದೊಂದಿಗೆ ರಾಜಿ ಇಲ್ಲ. ಇದು ಬೃಹತ್ತಾದ ಜೀವನ ಏನಂತ ಗೊತ್ತಾಗಬೇಕಾದ್ರೆ ಜೀವಿಸಿ ನೋಡು, ಪ್ರೀತಿ ಏನಂತ ಗೊತ್ತಾಗಬೇಕಾದ್ರೆ ಪ್ರೀತಿಸಿ ನೋಡು, ಯಶಸ್ಸು ಏನಂತ ಗೊತ್ತಾಗಬೇಕಾದ್ರೆ ಸಾಧಿಸಿ ನೋಡು, ಹಾಗೆಯೇ ಶಿಕ್ಷಣ ಏನಂತ ಗೊತ್ತಾಗಬೇಕಾದ್ರೆ ಬೇರೆಯವರಿಗೆ ಶಿಕ್ಷಣ ಕೊಟ್ಟು ನೋಡು. That's one and only Dr. Mohan Alwas sir. It's a pleasure and privilege. We welcome you. A hearty welcome on behalf of Expertise Contracting Company. Thank you very much sir for being with us. It's been a wonderful experience coming to the Alva University in its eco-niche, green, my God, it's so very green. And they have been producing athletes and sportsmen of the Olympics level. I saw some of those, trophies that they have collected at the national level, at the Commonwealth level, at the Olympic level. So a healthy mind in a healthy body, manas sane, corpus sane. I wish they'd keep up this tradition, and I'm so very happy to see them pursue the traditional arts, the traditional sciences of Ayurveda, yoga, natural healing. And in a natural habitat, natural healing follows. Thank you very much indeed. God bless the Alva University. Bhagwati, aap sabka kalyan kare. Thank you. ಶುಭಾಶಯದ ಅಗತ್ಯ ಇಲ್ಲ. ಅವ್ರ ಮನೆಯಲ್ಲಿ ಇನ್ನು ಪ್ರಶಸ್ತಿ ಇಡಕ್ಕೆ ಜಾಗ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೂ ಕೂಡ ನಾನು ನನ್ನ ಹೃದಯಪೂರ್ವಕ ಶುಭಾಶಯಗಳನ್ನು ಆಳ್ವಾರ್ಗೆ ಅರ್ಪಿಸ್ತಾ ಇದ್ದೇನೆ. ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಂಸ್ಥೆ ಮೂಡುಬಿದ್ರೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ 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 ಗೌರವ ಮತ್ತು ಹೆಮ್ಮೆ. ಯಾಕೆಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ಎಂಬ ಒಂದು ಗ್ರಾಮೀಣ ಭಾಗದ ಈ ಸಂಸ್ಥೆ ಇವತ್ತು ದೇಶ ವಿದೇಶಗಳಲ್ಲಿ ತನ್ನ ಹೆಸರನ್ನು ಮತ್ತು ತನ್ನ ಈ ದೇಶದ ಗೌರವವನ್ನು ಎತ್ತಿ ಹಿಡಿದಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ನನಗೆ ಈ ಸಂಸ್ಥೆ ಬಗ್ಗೆ ಅಪಾರವಾದಂಥ ಪ್ರೀತಿ, ಒಲವು. ಕಾರಣ ಇಷ್ಟೇ, ನಾನು ಕೇವಲ ಇದೊಂದು ಸಂಸ್ಥೆಯಾಗಿ ನೋಡೋದಿಲ್ಲ,
ಇದೊಂದು ಶಕ್ತಿ ಕೇಂದ್ರವಾಗಿ ನಾನು ನೋಡ್ತೇನೆ. ಸುಮಾರು 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಬದುಕನ್ನು ಬೆಳಗಿಸುವಂತಹ ಜೊತೆಗೆ ಬೆಳೆಸುವಂತಹ ಒಂದು ಸಾಮರ್ಥ್ಯ ಈ ಸಂಸ್ಥೆಗೆ ಇರುವಂಥದ್ದನ್ನು ನಾನು ಅತಿ ಹತ್ತಿರದಿಂದ ನೋಡಿದ್ದೇನೆ. ಪ್ರಣವಾಲಯ ಪಾಹಿ ಪರಿಪಾಲಯ ಪರಮೇಶಿ ಕಮಲಾಲಯ ಶ್ರೀದೇವಿ ಕುರಿಪಿಂಚವೆ ಕರುಣಾಂಬುರಾಸಿ ಧೀಂ ತಾರಾ ಧೀಂ ಧೀಂ ತಾರಾ జతులతో ప్రాణమే నాట్యం చేసే గతులతో నామశతం మూల నతులతో నా పైన నీ చూపు ఆపేలా చేసే గతులతో నామశతం మూల నతులతో నా పైన నీ చూపు ఆపేలా శరణంటినే జనని నాద వినోదిని భువన పాలినివే ಆಳ್ವರಿಗೆ ಆಳ್ವರೇ ಸಾಟಿ ಎನ್ನುವ ಮಾತಿನೊಂದಿಗೆ ನುಡಿ ಸಿರಿ ಸಾಧಕನಿಗೆ 72ರ ಸಂಭ್ರಮದ ಈ ಸವ್ಯಸಾಚಿ ಸಂಭ್ರಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ನಿಟ್ಟೆ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರುವಂತಹ ಶ್ರೀ ಎನ್ ವಿನಯ್ ಹೆಗ್ಡೆ, ಹಾಗೆಯೇ ನಡೆದಾಡುವ ಮಂಜುನಾಥನೆಂದೇ ಜನಮನದಲ್ಲಿ ಮನ್ನಣೆ ಗಳಿಸಿರುವಂತಹ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಹಾಗೆಯೇ ಸ್ಕೌಟ್ಸ್ ಗೈಡ್ಸ್ ಇದರ ಕರ್ನಾಟಕದ ರಾಜ್ಯ ಮುಖ್ಯ ಆಯುಕ್ತರಾಗಿರುವಂತಹ ಸನ್ಮಾನ್ಯ PGR ಸಿಂಧ್ಯಾ, ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು, ಅವರ ವ್ಯಕ್ತಿತ್ವವೇ ನಮಗೊಂದು ಆದರ್ಶವಾಗಿರುವಂತಹ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಎಂ ಮೋಹನ ಆಳ್ವ, ಹಾಗೆ ಸ್ವಚ್ಛ ಕಾರ್ಕಳ ಸ್ವರ್ಣ ಕಾರ್ಕಳದ ರೂವಾರಿಯಾಗಿರುವಂತಹ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀಯುತ ವಿ ಸುನಿಲ್ ಕುಮಾರ್ ತಮ್ಮೆಲ್ಲರನ್ನು ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಭಾವ ಬಲಿತರೆ ಕವಿತೆ, ನೀರು ಹರಿದರೆ ಸರಿತೆ, ಶೂನ್ಯವಾದರೆ ಬಯಲು ಅದುವೇ ನೀರವತೆ,
ಮಮತೆ ಸೆಲೆ ಮಾನವತೆ ಚೆಲುವಿನಲೆ ಚಾರುಲತೆ ಜೀವದಯೆ ನಿಜವರತೆ ಮುದ್ದುರಾಮ ಎನ್ನುವಂತಹ ಕವಿ ಕೆ.ಸಿ. ಶಿವಪ್ಪರವರ ಮುದ್ದಾದ ಮಾತಿನೊಂದಿಗೆ ಇದೀಗ ಮಮತೆಯ ಮಡಿಲಾಗಿ ಮಕ್ಕಳಿಗೆ ನೆಚ್ಚಿನ ಪೆಪ್ಪರಮೆಂಟಿನ ಅಂಕಲ್ ಆಗಿರುವಂತಹ ಡಾಕ್ಟರ್ ಎಂ ಮೋಹನ ಆಳ್ವರ ಹುಟ್ಟುಹಬ್ಬದ ಈ ಸುಂದರವಾದ ಸವ್ಯಸಾಚಿಯ ಕಾರ್ಯಕ್ರಮವನ್ನು ಒಂದು ತತ್ವಗೀತೆಯೊಂದಿಗೆ ಶುಭಾರಂಭಗೊಳಿಸಲಿದ್ದಾರೆ ಭೌತಶಾಸ್ತ್ರ ವಿಭಾಗದ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ಶರತ್ ಆಚಾರ್ಯ ಇವರು. ಎಲ್ಲರ ನೋವನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಎಲ್ಲರ ನೋವನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಲೋಭವಿಲ್ಲದೆ ಉಪಕಾರವೇ ಸುಖವು, ಲೋಭವಿಲ್ಲದೆ ಉಪಕಾರವೇ ಸುಖವು. ಗರ್ವವು ಬರದಿರೆ ಮನದಲ್ಲಿ ಎಲ್ಲರ ನೋವನ್ನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಸಕಲ ಜೀವದಲ್ಲಿ ಗೆ ಪರದನವನ್ನು ಬೇಡನಲಿ. ಎಲ್ಲರ ನೋವನ್ನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಮನುಜ ರೂಪದಲ್ಲಿ ದೇವರ ಕಂಡರೆ ಪುಣ್ಯಧಾಮಗಳೇ ಹೃದಯದಲ್ಲಿ. ಮನುಜರು ಹೃದಯದಲ್ಲಿ ಮನುಜ ರೂಪದಲ್ಲಿ ದೇವರ ಕಂಡರೆ ಪುಣ್ಯಧಾಮಗಳೇ ಹೃದಯದಲ್ಲಿ. ಮಮತೆಯಲ್ಲಿಯೇ ಮನುಜನಾಗುವ ಪಯಣವೇ ಪಯಣವೇ ಬಾಳಿನ ಗುರಿಯಲ್ಲಿ. ಎಲ್ಲರ ನೋವನ್ನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಎಲ್ಲರ ನೋವನ್ನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಅಲ್ಪದಿಂದ ಅಗಾಧವನ್ನು ಸೃಷ್ಟಿಸುವ ಆಳ್ವರ ಪರಿ ಎಂದೆಂದಿಗೂ ನಮ್ಮೆಲ್ಲರಿಗೂ ಸೋಜಿಗ. ಆಳ್ವರ ಅಭಿಮಾನಿಗಳಾಗಿದ್ದುಕೊಂಡು ನಾವು ಜ್ಞಾನಸುಧಾದ ಈ ಆವರಣದಲ್ಲಿ ಅವರ ಅಭಿಮಾನಿಗಳೆಲ್ಲರೂ ಸೇರಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಹೃದಯರನ್ನು ಸ್ವಾಗತಿಸಲಿದ್ದಾರೆ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು. ಸ್ಥಳದ ಮಹಾಗಣಪತಿ ದೇವರನ್ನು ಮನಸ್ಸಿನಲ್ಲಿ ನೆನೆದುಕೊಂಡು
ಧರ್ಮಸ್ಥಳದ ಪೂಜ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಇವರ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನನಗೆ ನನ್ನ ಜೀವನದಲ್ಲಿ ಅನ್ನದಾತರಾಗಿದ್ದಂಥ ಶ್ರೀ ಎನ್ ವಿನಯ್ ಹೆಗ್ಡೆ ಮತ್ತು ಡಾಕ್ಟರ್ ಮೋಹನ್ ಆಳ್ವ ಅವರ ಪಾದಗಳಿಗೆ ನಮಸ್ಕರಿಸಿಕೊಂಡು, ಇಂದಿನ ಈ ಪುಟ್ಟ ಸಮಾರಂಭದಲ್ಲಿ ನಮ್ಮೊಟ್ಟಿಗೆ ಸಮಯ ಜೋಡಿಸಿಕೊಂಡಂಥ ನಮ್ಮ ಹಿಂದಿನ ಹೋಮ್ ಮಿನಿಸ್ಟರ್ PGR ಸಿಂಧ್ಯರ್ ಅವರಿಗೆ ಕೈ ಮುಗಿದುಕೊಂಡು, ಈ ಕ್ಷೇತ್ರದ ಶಾಸಕರಾಗಿರುವಂಥ ಸುನಿಲ್ ಕುಮಾರ್ ಅವರಿಗೂ ನಮಸ್ತೆ ಹೇಳಿಕೊಂಡು, ವೇದಿಕೆ ಮೇಲೆ ಮಾತ್ರ ಅಲ್ಲ ಕೆಳಗೆಯೂ ವೇದಿಕೆ ಇದೆ, ವೇದಿಕೆಯ ಮುಂಭಾಗದಲ್ಲಿ ಕೂತವರೆಲ್ಲ ಅದನ್ನು ನಾನು ಇವತ್ತು ವೇದಿಕೆ ಅಂತ ಪರಿಗಣಿಸ್ತೇನೆ. ಅಭಯ್ ಚಂದ್ರ ಜೈನ್ ಇದ್ದಾರೆ, ಶ್ರೀಪತಿ ಭಟ್ ಇದ್ದಾರೆ, ಡಾಕ್ಟರ್ KC ನಾಯಕ್ ಶಕ್ತಿ ಫೌಂಡೇಶನ್ ಅವರಿದ್ದಾರೆ, ಗುಣಾಪಲ್ ಕಡಂಬರ್ ಇದ್ದಾರೆ, ನಮ್ಮ MK ವಿಜಯಕುಮಾರ್ ಇದ್ದಾರೆ, ಭೋಜೇಗೌಡರು ಸನ್ಮಾನ್ಯ ಇದ್ದಾರೆ, ರಾಜೂರವರಿದ್ದಾರೆ. ಎಲ್ಲ ನಾನು ಹೆಸರು ತಗೊಳ್ಳದಿದ್ದರೆ ಅದು ನನ್ನ ಹೃದಯದಲ್ಲಿರುತ್ತೆ. ನಾನು ಒಂದು ಮಾತನ್ನು ಮಾತ್ರ ಹೇಳ್ತೇನೆ, ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಮಹಾನುಭಾವರು, ದೊಡ್ಡ ದೊಡ್ಡ ವ್ಯಕ್ತಿತ್ವದವರು ನೀವು ಕೆಳಗಡೆ ಇದ್ದೀರಿ. ನನ್ನ ಜೀವನದ ಉತ್ಕೃಷ್ಟ ಕಾರ್ಯಕ್ರಮ ಇದು. ಆದ್ದರಿಂದ ನಿಮ್ಮನ್ನು ನಾನು ನನ್ನ ಜೀವಮಾನ ಇರುವ ತನಕ, ನನ್ನ ಉಸಿರಿರುವ ತನಕ ನೆನಪಿಟ್ಟುಕೊಳ್ತೇನೆ ಅನ್ನುವಂಥ ಒಂದು ಮಾತಿನೊಂದಿಗೆ ಪ್ರಪ್ರಥಮವಾಗಿ ಇವತ್ತು ಸವ್ಯಸಾಚಿ ಡಾಕ್ಟರ್ M ಮೋಹನ್ ಆಳ್ವ ಇವರಿಗೆ ಕಾರ್ಕಳದ ಅಭಿಮಾನಿಗಳು ಒಂದಷ್ಟು ಜನ ಸೇರಿಕೊಂಡು ಒಂದು ಅವರ ಹುಟ್ಟುಹಬ್ಬದ ಜೊತೆಗೆ ಇರಬೇಕು ಅಂತ ಆಸೆ ಪಟ್ಟಿದ್ದೆವು. ನಮ್ಮ ವಿಶಾಲವಾದ ಹಸಿರು ಹುಲ್ಲಿನಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ನಮ್ಮ ಚಿಂತನೆಗೆ ಬಹುಶಃ ಇತ್ತೀಚೆಗಿನ ಮಳೆ ಭಾಳ ಅಡ್ಡಿಯಾಗಿ ಒಂದು ಸಣ್ಣ ಒಂದು ಸಂಖ್ಯೆಯಲ್ಲಿ ಈ ಒಳಾಂಗಣದಲ್ಲೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಈ ಮಣ್ಣಿಗೆ 2ನೇ ಸಲ ಬರ್ತಾ ಇದ್ದಾರೆ. ಮೊದಲು ನನ್ನ ಪಪ್ಪನ ಹೆಸರಿನ ಒಂದು ಹಾಸ್ಟೆಲನ್ನು ಉದ್ಘಾಟನೆ ನಮಗೆ ವೀರೇಂದ್ರ ಹೆಗ್ಡೆ ಅವರು ಯಾವತ್ತೂ ದೇವರೇ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, 20ನೇ ವರ್ಷದಲ್ಲಿ ಮಂಜುನಾಥ ಸ್ವಾಮಿ ಆ ಪಟ್ಟಕ್ಕೆ ಕುಳಿಸಿ 55 ವರ್ಷ ಆ ಪಟ್ಟದಲ್ಲಿ ಅವರಿಂದ ಒಂದು ಸೇವೆ ಮಾಡಿಸ್ಕೊಳ್ತಾನೆ ಅಂತಾದರೆ ಅವರ ಆಯ್ಕೆ ಅದು ಜನರದ್ದಲ್ಲ, ಅದು ಮಂಜುನಾಥ ಸ್ವಾಮಿದ್ದು. 55 ವರ್ಷ, 1 ವರ್ಷ ಅಲ್ಲ, ಅದು 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 55 ವರ್ಷದಿಂದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಆ ಒಂದು ಜಾಗದಲ್ಲಿ ಕೂತ್ಕೊಳಿಸಿಕೊಂಡು ನಮಗೆಲ್ಲ ಆಶೀರ್ವಾದ ಮಾಡುವಂಥದ್ದು. ಇದು ಅವರು ಆ ಜಾಗದಲ್ಲಿದ್ದಾರೆ ಅಂತ ಹೇಳುವುದಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿರುವ ನನಗೆ ಡಾಕ್ಟರ್ ಆಳ್ವರಿಗೆ ವೀರೇಂದ್ರ ಹೆಗ್ಡೆ ಅವರೊಂದು ಭಾಳ ದೊಡ್ಡ ಆದರ್ಶ. ಮಧ್ಯವರ್ಜನ ಶಿಬಿರ ಇರ್ಬೋದು, ನಿಮಗೆಲ್ಲ ಗೊತ್ತಿದೆ, ಹೇಳಿದರೆ ಎಷ್ಟಿದೆ. ಧಾರವಾಡದ ಮೆಡಿಕಲ್ ಕಾಲೇಜ್ನಲ್ಲಿ ನಮ್ಮ ಶಾಲೆಯ ಮಕ್ಕಳು ಓದ್ತಾರೆ, MBBS ಮಾಡ್ತಾರೆ. ಯಾವುದನ್ನು ಹೇಳೋದು, ಯಾವುದನ್ನು ಬಿಡುವುದು. ಅಂತೂ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಾಕಂತೇಳಿದರೆ ಬಹುಶಃ ಜ್ಞಾನಸುಧಾದ ಪ್ರೀತಿ ಅಲ್ಲ, ಆಳ್ವರ ಮೇಲಿನ ಪ್ರೀತಿ, ಆಳ್ವರ ಕೆಲಸದ ಪ್ರೀತಿ, ಸಲದ ಮೇಲೆ ಅವರ ಆಶೀರ್ವಾದ ಇದೆ. ಆದರೆ ಇವತ್ತಿನ ಈ ಸಂದರ್ಭದಲ್ಲಿ ಅವರು ಬಂದದ್ದು ಆ ಹುಟ್ಟುಹಬ್ಬದಲ್ಲಿ ಅವರ ಆಶೀರ್ವಾದವನ್ನು ಡಾಕ್ಟರ್ ಆಳ್ವರಿಗೆ ಕೊಡಲಿಕ್ಕೆ ಮತ್ತು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿಕ್ಕೆ. ಇವತ್ತಿನ ಪೂಜ್ಯ ಕಾವಂದರ ಆಶೀರ್ವಾದ ಬಹುಶಃ ಡಾಕ್ಟರ್ ಮೋಹನ್ ಆಳ್ವರಿಗೆ ಹುಟ್ಟುಹಬ್ಬದ ಭಾಳ ದೊಡ್ಡ ಸನ್ಮಾನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಸಂತೋಷ ಆಗಿದೆ ಕಾವಂದರೆ, ನೀವು ಅಲ್ಲಿಂದ ಇಲ್ಲಿ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿದ್ದೀರಿ. ನೀವು ಡಾಕ್ಟರ್ ಆಳ್ವರನ್ನು ಇವತ್ತು ಆಶೀರ್ವದಿಸುತ್ತಿಲ್ಲ. ಅವರ ಕಲೆ, ಅವರ ಒಳಗಿರುವ ಮಗುಮನಸ್ಸು, ಅವರ ಸಂಸ್ಕೃತಿ, ಅವರ ಶಿಕ್ಷಣ ಅದು ಒಂದಲ್ಲ ಎರಡಲ್ಲ, ನಮಗೆ ತುಂಬ ಕಷ್ಟ ಆಗಿ ಸವ್ಯಸಾಚಿ ಅಂತಲೇ ಆ ಭಗವಂತನೇ ನಮಗೆ ಪ್ರೇರಣೆ ಮಾಡಿ ಆ ಹೆಸರನ್ನು ನಾವು ಇಟ್ಟಿದ್ದೇವೆ. ನಿಮಗೆ ನಾವು ಯಾವತ್ತೂ ಆಭಾರಿಯಾಗಿದ್ದೇವೆ. ನೀವು ಕಾಲಿನಲ್ಲಿ ತೋರಿಸಿದ ಕೆಲಸವನ್ನು ಕೈಯಲ್ಲಿ ಮಾಡುವಂಥ ಭಕ್ತರು ನಾವು ಅಂತ ಹೇಳಿಕೊಂಡು ಈ ಸಭೆಗೆ ಬಹಳ ಧನ್ಯತೆಯಿಂದ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ವಿನಯ್ ಹೆಗ್ಡೆ ಅವರ ಬಗ್ಗೆ ನಾನೇನು ಹೇಳಬೇಕು ಗೊತ್ತಾಗೋದಿಲ್ಲ. 16 ವರ್ಷ ಡಾಕ್ಟರ್ NR ಶೆಟ್ಟಿ ನನ್ನನ್ನು ನೆಟ್ಟೆಗೆ ಕರ್ಕೊಂಡು ಹೋಗ್ತಾರೆ. ಅವರು ವೇದಿಕೆಯಲ್ಲಿದ್ದಾರೆ ಅಂತ ಹೊಗಳುವುದಲ್ಲ, ವಿನಯ್ ಹೆಗ್ಡೆ ಅಂತ ಅವರನ್ನು ಕೊಟ್ಟಿದ್ದಾರಲ್ವ ನ್ಯಾಯಮೂರ್ತಿ KS ಹೆಗ್ಡೆ. ಏನು ವ್ಯಕ್ತಿತ್ವ! KS ಹೆಗ್ಡೆ ಅವರ ಮಾತು ಕೇಳುವಂಥ ಸೌಭಾಗ್ಯದಲ್ಲಿ ನಾವು ಹುಟ್ಟಿದೆವು.
ನಾವು ಒಂದು ವೇಳೆ ಸ್ವಲ್ಪ ಲೇಟಾಗಿ ಹುಟ್ಟಿದ್ರೆ KS ಹೆಗ್ಡೆ ಅವರ ಒಂದು ನಮಗೆ ಒಡನಾಟವೇ ಸಿಗ್ತಿರಲಿಲ್ಲ. ಅಷ್ಟು ದೊಡ್ಡ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಅವರು ರಿಟೈರ್ಡ್ ಆದ ನಂತರ ನಿಟ್ಟೆಯಲ್ಲೊಂದು ಸಣ್ಣ ಮನೆ ಮಾಡಿಕೊಂಡು ಆ ಮನೆಯಲ್ಲಿ ಜೀವನ ಮಾಡುವ ಸಂದರ್ಭದಲ್ಲಿ ನಮಗೊಂದು ಅಲ್ಲಿ ಲೆಕ್ಚರ್ ಆಗುವ ಅವಕಾಶ ಸಿಕ್ಕಿತು. ಇವತ್ತು ವೇದಿಕೆಯ ಮೇಲೆ ಸಹೃದಯರೇ ನನ್ನ ಇಬ್ಬರು ಅನ್ನದಾತರಿದ್ದಾರೆ. ನನ್ನ ಜೀವನದಲ್ಲಿ ನಾವು MSc ಮುಗಿಸಿ ಹೊಟ್ಟೆಗೆ ಬಟ್ಟೆಗೆ ಇಲ್ಲದ ಕಾಲದಲ್ಲಿ ನಾನು ನಿಟ್ಟೆಗೆ ಸೇರಿಕೊಂಡೆ. ನಿಟ್ಟೆಯಲ್ಲಿ ನನಗೆ ಸಂಬಳ ಮಾತ್ರ ಸಿಗಲಿಲ್ಲ, ಪ್ರೀತಿ ಸಿಕ್ಕಿತು, ತಾಯಿಯ ಹೃದಯ ಸಿಕ್ಕಿತು. ಬಹುಶಃ ವಿನಯ್ ಹೆಗ್ಡೆ ಅವರು ಒಂದು ಜನರನ್ನು ಪ್ರೀತಿಸುವ ರೀತಿಯ ಅವರ ಹೆಸರಿಗೆ ಅದು ಅನ್ವರ್ಥ. ಅವರ ಹೆಸರು ಮತ್ತು ಅವರ ಕೃತಿ ಅದು ಒಂದಲ್ಲ ಎರಡಲ್ಲ. ಬಹುಶಃ ವಿನಯ್ ಹೆಗ್ಡೆ ಅಂಥವರು ನನ್ನ ಬದುಕಿನಲ್ಲಿ ಸಿಗದೇ ಇರ್ತಿದ್ರೆ ನಾನು ಎಲ್ಲೋ ಒಂದು ದಾರಿಯ ಬದಿಯಲ್ಲಿ ಬಿದ್ದು ಹೋಗ್ತಿದ್ದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಭಾಳ ಹೃದಯಾಂತರಾಳದಿಂದ ಹೇಳ್ತಾ ಇದ್ದೇನೆ. ಇವತ್ತು ನನಗೆ ನಿನ್ನೆ ಮೋಹನ್ ಆಳ್ವರು ಬೈತಾ ಇದ್ದರು ಸಂಜೆ ಫೋನ್ ಮಾಡಿ. ನಾನು ಇಲ್ಲಿ ಓಪನ್ ಆಗಿ ಹೇಳೋದು, ಇವತ್ತು ಕಾವಂದರು ಯಾಕೆ ಕರೆಯುವುದು, ಅವರಿಗೆ ಕುಟುಂಬದವರು ಕಿರಿಕಿರಿ ಮಾಡ್ತಾರೆ, ಇಷ್ಟು ದೂರಕ್ಕೆ ಬರುವಾಗ ನೀವು ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಮುಗಿಸಬೇಕು. ಆಮೇಲೆ ವಿನಯ್ ಹೆಗ್ಡೆ ಅವರನ್ನು ನೀವು ಕರೆಯುವಾಗ ಅವರು ಬರ್ತಾರೆ ಹೌದು, ಆದರೆ ನೀವು ಅರ್ಥ ಮಾಡ್ಕೊಳ್ಬೇಕು ಅಷ್ಟು ದೂರದಿಂದ ಅವರನ್ನು ಕರೆಯುವಾಗ. ನಾವು ಯಾರನ್ನು ಕರಿಬೇಕು ಹೇಳಿ? ಈ ನಿಮ್ಮನ್ನು ನಿಮಗೆ ಆಶೀರ್ವಾದ ಮಾಡುವ ಯೋಗ್ಯತೆ ಇದ್ದವರು ಅವರೇ ಇಬ್ಬರು ಅಂತ ನಾನು ಹೇಳೋದು, ನಿಮಗಿಂತ ಎತ್ತರದಲ್ಲಿ. ವಿನಯ್ ಹೆಗ್ಡೆ ಅವರಿಗೆ ಆಶೀರ್ವಾದ ಮಾಡುವವರು ಯಾರೂ ಇಲ್ಲ ನನಗೆ ತಿಳಿದ ಮಟ್ಟಿಗೆ. ಅಂದರೆ ಅವರು ಅದಕ್ಕಿಂತ ಮೀರಿ ನಿಂತಿದ್ದಾರೆ. ನಾನು KS ಹೆಗ್ಡೆ ಅವರು ಹೆತ್ತಂಥ ಮಕ್ಕಳನ್ನು ನೋಡಿ, ಒಂದು ಸಂತೋಷ್ ಹೆಗ್ಡೆ ಒಂದು ಹೆಮ್ಮೆ ಪಡುವ ವ್ಯಕ್ತಿತ್ವ. ವಿನಯ್ ಹೆಗ್ಡೆ ಅವರು ನನ್ನಂಥವನನ್ನು ಮಾತ್ರ ರೂಪಿಸಿದ್ದಲ್ಲ, ಈ ಸಾವಿರಾರು ಜನರನ್ನು ರೂಪಿಸಿದ್ದಾರೆ. ವಿನಯ್ ಹೆಗ್ಡೆ ಅವರ ವ್ಯಕ್ತಿತ್ವ ಬಹುಶಃ ಈ ಪಾದ ಸ್ಪರ್ಶ ನನಗೆ ಇಲ್ಲಿ ಆದರೆ ಸಾಕು, ಅದಕ್ಕಿಂತ ದೊಡ್ಡದು ನನಗೇನಿಲ್ಲ. ವೀರೇಂದ್ರ ಹೆಗ್ಡೆ ಅವರ ಜೊತೆಗೆ ನಾನು ವಿನಯ್ ಹೆಗ್ಡೆ ಅವರನ್ನು ನೋಡ್ತೇನೆ. ಯಾಕಂತ ಹೇಳಿದರೆ ಅನ್ನದಾತ ಸುಖೀಭವ, ನನಗೆ ಅನ್ನವನ್ನು ಕೊಟ್ಟವರು, ಎಷ್ಟೋ ಲಕ್ಷ ಜನರಿಗೆ ಅನ್ನವನ್ನು ಕೊಟ್ಟವರು, ಅವರು ಯಾವತ್ತೂ ಸುಖಿಯಾಗಿರಬೇಕು ಅಂತ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಮೋಹನ್ ಆಳ್ವರಿಗೆ ನಿಮ್ಮ ಆಶೀರ್ವಾದ ಬೇಕು. ಆಳ್ವರ ಈ ಕಾರ್ಯಕ್ರಮ ಇದೆ ಅಂತ ನಾನು ಅವರ ಹತ್ರ ಹೇಳಲಿಕ್ಕೆ ಹೋಗುವಾಗ ವಿಶಾಲ್ ಹೆಗ್ಡೆ ಅವರನ್ನು ತಪ್ಪಿಸಿಕೊಂಡೆ. ಯಾಕಂತೇಳಿದ್ರೆ ಇನ್ನು ಅವರು ಬೈಯೋದು ಬೇಡ, ನನಗೆ ಜೋರು ಮಾಡೋದು ಬೇಡ, ಅಪ್ಪನನ್ನು ಕರ್ಕೊಂಡು ಹೋಗ್ತಾರೆ ಅಂಥೇಳಿ ಇವರನ್ನೇ ಹೋಗಿ ಮಾತಾಡಿಸಿದಾಗ ಒಂದೇ ಮಾತು ಹೇಳಿದರು, ಮೋಹನ್ ಆಳ್ವರಿಗೆ ಸ್ವಲ್ಪ ನಾವು ಹೇಳಬೇಕು, ಅವರ ಆರೋಗ್ಯದ ಕಡೆ ಗಮನ ಕೊಡೋದಿಲ್ಲ. ಇದು ತಾಯಿ ಮಾತ್ರ ಇದನ್ನು ಚಿಂತನೆ ಮಾಡಲಿಕ್ಕಾಗುತ್ತೆ. ಒಂದು ಮಗುವಿನ ಆರೋಗ್ಯದ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ? ತಾಯಿ ಮಾತ್ರ. ಆದ್ದರಿಂದ ಮೋಹನ್ ಆಳ್ವರ ಬಗ್ಗೆ ವಿನಯ್ ಹೆಗ್ಡೆ ಅವರಲ್ಲಿ ಇರುವಂಥ ಭಾವನೆ ಒಂದು ತಾಯಿಯ ಭಾವನೆ. ಆದ್ದರಿಂದ ಅಂಥವರು ಇವತ್ತು 72ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಂದು ಈ ಅವರ ಸವ್ಯಸಾಚಿ ಕೃತಿ ಬಿಡುಗಡೆಯಲ್ಲಿ ಭಾಗವಹಿಸ್ತಿರುವುದು ನನ್ನಂಥವನ ಪಾಲಿಗೆ ಭಾಳ ದೊಡ್ಡ ಒಂದು ಶಕ್ತಿ, ಭಾಳ ದೊಡ್ಡ ಒಂದು ಆಶೀರ್ವಾದ ಅಂತ ಹೇಳಿಕೊಂಡು, ನಾನು PhD ಮಾಡುವಾಗ ಡಾಕ್ಟರ್ ಸುಧಾಕರ್ ಶೆಟ್ಟಿ ಆದದ್ದು ಹೇಗೆ ಅಂತ ಕೇಳಿದರೆ, NITKಯಲ್ಲಿ PhD ಮಾಡುವ ಸಂದರ್ಭದಲ್ಲಿ ನನ್ನ ಭಾಗ್ಯ, ಗಣಪತಿ ದೇವರ ಎದುರಿಗೆ ಹೇಳ್ತೇನೆ, ಆಗ ಇವರು NIT ಗವರ್ನಿಂಗ್ ಕೌನ್ಸಿಲ್ನ ಚೇರ್ಮನ್ ಆಗಿದ್ದರು. ಯಾರು? ವಿನಯ್ ಹೆಗ್ಡೆ ಅವರು. ಅವರೇ ನನ್ನ PhD ಸರ್ಟಿಫಿಕೇಟ್ಗೆ ಸಿಗ್ನೇಚರ್ ಹಾಕಿದ್ದಾರೆ. ಇವತ್ತು ಕೂಡ ಅದು ಉಂಟು. ಅದು ನನ್ನ ಜೀವನದ ಭಾಳ ಉತ್ಕೃಷ್ಟ ಕ್ಷಣ. ನನ್ನ ಜೀವನದಲ್ಲಿ ಯಾರೋ ಸಿಗ್ನೇಚರ್ ಹಾಕೋದಕ್ಕೂ ನನಗೆ ಅನ್ನ ಕೊಟ್ಟಂಥ ಒಬ್ಬ ದೊಡ್ಡ ಪ್ರಾಜ್ಞ, ಒಬ್ಬ ದೊಡ್ಡ ಮನುಷ್ಯ ಹಾಕೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅಂತ ಹೇಳಿಕೊಂಡು, ನಾನು ಇದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕಿಲ್ಲ. ನಮಗೆ ಡಾಕ್ಟರ್ NR ಶೆಟ್ಟಿಯಿಂದ ನಿಟ್ಟೆಗೆ ಬಂದು ನಾನು ನಿಮ್ಮಿಂದ ತುಂಬ ಕಲ್ತಿದ್ದೇನೆ. ನಿಮ್ಮನ್ನು ನಾನು ಯಾವತ್ತೂ ನನ್ನ ತಂದೆ ತಾಯಿಯ ಜೊತೆಗೆ ದೇವರ ಒಟ್ಟಿಗೆ ಇಟ್ಟು ನೋಡುವವ. ಇವತ್ತು ಬಂದು ನೀವು ಆಳ್ವರನ್ನು ಹರಸ್ತಾ ಇದ್ದೀರಿ, ನಾನು ನಿಮಗೆ ಯಾವತ್ತೂ ಆಭಾರಿಯಾಗಿದ್ದೇನೆ ಅಂತ ಹೇಳಿಕೊಂಡು ಈ ಸಭೆಗೆ ತಮ್ಮನ್ನು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. PGR ಸಿಂಧ್ಯರು ಭಾಳ ಸೌಮ್ಯದ ವ್ಯಕ್ತಿ. ನಾನು ನೋಡಿದ್ದೇನೆ ಸ್ಕೌಟ್ಸು, ಜಾಂಬೂರಿ, ಅದೊಂದು ಭಾಳ ವಿಶ್ವ ಮಟ್ಟದ್ದು. ನನಗೆ ಅದನ್ನು ಎಣಿಸಲಿಕ್ಕೆ ಆಗೋದಿಲ್ಲ. ಇರುವೆಗಳ ಹಾಗೆ ಜನ ಮೂಡಬಿದ್ರೆಯಲ್ಲಿ ಯಾರೂ ಹೆಮ್ಮೆ ಪಟ್ಟುಕೊಳ್ಬೇಕು, ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನ ಬಂದು ಒಬ್ಬ ಹೋಮ್ ಮಿನಿಸ್ಟರ್ ಆದವರು ಆಳ್ವರ ಸ್ಕೌಟ್ಸ್ ಗೈಡ್ಸ್ನ ಒಟ್ಟಿಗೆ ಅವರು ಇರುವವರು, ಅಲ್ಲಿ ಇದ್ದು ಅವರನ್ನು ನೋಡಿಕೊಳ್ಳುವ ರೀತಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಬಂದಿದ್ದಾರೆ. ನನಗೆ ಅನ್ನಿಸುವುದು, ಏನಪ್ಪ ಇದು, ಒಬ್ಬ ಹಿಂದಿನ ಹೋಮ್ ಮಿನಿಸ್ಟರ್ ಆಗಿದ್ದವರು ಅಲ್ಲಿಂದ ಈ ಪುಟ್ಟ ಶಾಲೆಯಲ್ಲಿ ಅವರಿಗೆ ಹುಟ್ಟುಹಬ್ಬ ಮಾಡುವುದಕ್ಕೆ ಬರ್ತಾರಂತಾದರೆ ನಾವು ನಿಮಗೆ ಆಭಾರಿಯಾಗಿದ್ದೇವೆ ಸರ್. ದಯವಿಟ್ಟು ನಮ್ಮ ಸ್ವಾಗತವನ್ನು ಸ್ವೀಕಾರ ಮಾಡಬೇಕು ತಾವು. ಇವತ್ತಿನ ಬರ್ತ್ಡೇ ಬಾಯ್ ಅವರ ಬಗ್ಗೆ ನಾನೇನು ಹೇಳೋದು ಹೇಳಿ. ಯಾರ ಹತ್ರ ಕೇಳಿದ್ರು, ಈ ಇನ್ವಿಟೇಷನ್ ಮಾಡಿದ್ದು ಯಾರಂತ ಕೇಳಿದರೆ ಸುನಿಲ್ ಕುಮಾರ್ ಅವರು, ನಾವಲ್ಲ, ಅವರೇ ಕೂತು ಮಾಡಿದ್ದು. ಇದು ಒಬ್ಬ ಶಾಸಕ, ನಮ್ಮ ಕ್ಷೇತ್ರದ ಶಾಸಕ, ಒಬ್ಬ ವ್ಯಕ್ತಿಯ
ಇಂಥ ಇನ್ವಿಟೇಷನ್ ಕೂತು ಡಿಸೈನ್ ಮಾಡ್ತಾನಂತಾದರೆ ಅವರಿಗೆ ಒಂದು ಸೆಲ್ಯೂಟ್. ಯಾಕಂತ ಹೇಳಿದ್ರೆ ಕಲೆಗೆ ಅವರು ಗೌರವ ಕೊಡ್ತಾ ಇದ್ದಾರೆ, ಕ್ರೀಡೆಗೆ ಅವರು ಗೌರವ ಕೊಡ್ತಾ ಇದ್ದಾರೆ, ಅವರು ಒಬ್ಬ ವ್ಯಕ್ತಿಯ ಒಳಗಿರುವ ಎಲ್ಲ ಒಳ್ಳೆಯತನವನ್ನು ರೆಕಗ್ನೈಸ್ ಮಾಡಿದ್ದಾರೆ ಅಂತ ಹೇಳಿಕೊಂಡು ಸುನಿಲ್ ಕುಮಾರ್ಗೆ ಸ್ವಾಗತ ಮಾಡುವ ಮೊದಲು ನಮ್ಮ ಬರ್ತ್ಡೇ ಬಾಯ್ ಇಲ್ಲಿ ಕೂತಿದ್ದಾರೆ. ಅವರ ಒಡನಾಟ 30 ವರ್ಷ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂತ ಒಬ್ಬ ಕವಿ ಹೇಳ್ತಾನೆ. ಅದನ್ನು ಯಾರೋ ಈ ನಮ್ಮ ಪುಸ್ತಕದಲ್ಲಿ ಬದಲು ಮಾಡಿದ್ದಾರೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಗು ಮನದ ನಗುಮೊಗದ ಆಳ್ವರಂತೆ ಅಂತ. ಮಗು ಮನದ ನಗುಮೊಗದ ಆಳ್ವರಂತೆ ಅಂತ ಎಷ್ಟು ಸುಂದರವಾಗಿ ಅದನ್ನು ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದರೆ ಅದರಲ್ಲಿ ಒಂದು ಚೂರು ಉತ್ಪ್ರೇಕ್ಷೆ ಇಲ್ಲ. ಯಾರ್ಯಾರು ಏನೇನು ಅನುಭವಿಸಿದ್ದಾರ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆದ್ದರಿಂದ ಡಾಕ್ಟರ್ ಆಳ್ವರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲವನ್ನು ನೀವು ನೋಡಿದವರು. ಆದರೆ ನನಗೆ ಹೇಳಲಿಕ್ಕಿರುವುದು ಏನಂತ ಹೇಳಿದರೆ, ಇವತ್ತು ಅವರು ಮುಜುಗರದಲ್ಲಿದ್ದಾರೆ. ಇಂಥದ್ದನ್ನು ಅವರು ಸಹಿಸುವುದಿಲ್ಲ ಯಾವಾಗಲೂ. ಪ್ರಪಂಚದ ಎಲ್ಲರಿಗೆ ಸನ್ಮಾನ ಮಾಡ್ತಾರೆ, ಅವರಿಗೆ ಮಾತ್ರ ಯಾರಾದರೂ ಸನ್ಮಾನ ಮಾಡಿದರೆ ಇಷ್ಟು ಮುಜುಗರ ಪಟ್ಟುಕೊಳ್ತಾರೆ. ಆದ್ದರಿಂದ ಹಿಡಿದಿಟ್ಟು ನಾವು ಮಾಡಬೇಕಾಗತ್ತೆ. ನಾನು ಅವರ ಹತ್ರ ಒಂದೇ ಕೇಳಿದ್ದು, ನೀವು ಹೇಳಿದ್ದೆನ್ನೆಲ್ಲ ನಾನು ಮಾಡಿದ್ದೇನೆ ಅಂತ ನಾನು ನಂಬ್ತೇನೆ. ಆದರೆ ನನ್ನ ಒಂದು ಕೋರಿಕೆ ಏನಂತೇಳಿದರೆ, ನಿಮ್ಮ ಬಗ್ಗೆ ಒಂದು ಸಣ್ಣ ಪುಸ್ತಕ ಹೊರಗೆ ತರಬೇಕು ಅಂತ ಹೇಳಿ ಮೊಟ್ಟ ಮೊದಲು ನಾವು ಹೋದದ್ದು ಕಾವಂದರಲ್ಲಿಗೆ. ಒಂದು ಆರ್ಟಿಕಲ್ ಕೊಡ್ತೀರಾ ಅಂತ. ಅವರು ಹೇಳಿದ್ದು, ಯಾವಾಗ ಬಿಡುಗಡೆ ಮಾಡ್ತೀರಿ, ನಾನು ಬರ್ತೇನೆ ಅಂತ. ಇದಕ್ಕಿಂತ ದೊಡ್ಡದು ಏನಿದೆ ನಿಮಗೆ ಸನ್ಮಾನ? ಆ ಪುಸ್ತಕ ಅದೆಲ್ಲ ನಂತರ. ಕಾವಂದರು ಬಿಡುಗಡೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯಾದವರೇ ಅವರೇ ಅಂತ ಹೇಳಿಕೊಂಡು, ಆಳ್ವರೇ, ನಾವು ನಿಮಗೆ ಈ ಸನ್ಮಾನ ಅಥವಾ ಪ್ರೀತಿ ತೋರಿಸ್ತಾ ಇಲ್ಲ. ಇದೆಲ್ಲ ಎಂಥ ಸನ್ಮಾನ? 60,000 70,000 ಜನ ಇದ್ದು ನೀವು ಮಾಡುವ ಒಂದು ಜನರ ಸಂಖ್ಯೆ ಎದುರಿಗೆ ಇದೆಲ್ಲ ಎಂಥದ್ದು ಹೇಳಿ? ಇದರಲ್ಲಿ ನಮ್ಮ ಪ್ರೀತಿ ಇದೆ ಕಾರ್ಕಳದ್ದು. ಇಷ್ಟು ಜನ ಭಾಳ ಮೇಲ್ದರ್ಜೆಯಲ್ಲಿರುವವರು, ಅಭಯಣ್ಣ ಎಲ್ಲ ಒಬ್ಬ ಫ್ರೆಂಡಾಗಿ ನನ್ನ ಎದುರು ಬಂದು ಕೂತಿದ್ದಾರೆ. ಅವರೊಂದು ವೇದಿಕೆಯ ಮೇಲೆ ಬಂದು ಕೂತಿಲ್ಲ. ಇದನ್ನೆಲ್ಲ ನೋಡುವಾಗ ನಿಮಗೆ ಸಲ್ಲುವ ಗೌರವ ಯಾಕೆ ಅಂತ ಹೇಳಿದರೆ, ನಿಮ್ಮೊಳಗೆ ಇರುವಂಥ ಒಂದು ಸಂಬಂಧಕ್ಕೆ, ನಿಮ್ಮೊಳಗೆ ಇರುವಂಥ ಪ್ರೀತಿಗೆ, ನಿಮ್ಮೊಳಗೆ ಇರುವಂಥ ಒಂದು ಕ್ರೀಡೆಗೆ, ನಿಮ್ಮೊಳಗೆ ಇರುವಂಥ ಸಂಸ್ಕೃತಿಗೆ, ನಿಮ್ಮೊಳಗೆ ಇರುವಂಥ ಯಾವುದ್ಯಾವುದೆಲ್ಲ ಭಗವಂತ ಈ ಭೂಮಿಯಲ್ಲಿ ಸೃಷ್ಟಿ ಮಾಡಿದ್ದಾನ ಅದು ಎಲ್ಲವೂ ನಿಮ್ಮೊಳಗಿದೆ. ಆ ನಿಮ್ಮೊಳಗೆ ಅಷ್ಟನ್ನು ನೀವು ಹಿಡ್ಕೊಂಡು ಒಂದು ನೀತು ಜಂಬ ಇಲ್ಲದೆ ಎಲ್ಲರೊಟ್ಟಿಗೆ ನೀವು ಬೆರೀತೀರಲ್ವ, ಅದಕ್ಕಿಂತ ದೊಡ್ಡ ವ್ಯಕ್ತಿತ್ವ ಈ ಸಮಾಜದಲ್ಲಿ ಏನು ಬೇಕು ಹೇಳಿ? ಆದ್ದರಿಂದ ಅದನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ನಾನು ಅನ್ನ ತಿಂದ ನಿಮ್ಮ ಸಂಸ್ಥೆಯ ಒಂದು ಋಣವಾಗಿ ಇವತ್ತಿನ ಪ್ರೋಗ್ರಾಮನ್ನು ಸುನಿಲ್ ಕುಮಾರ್ ಅವರ ಸಹಕಾರದಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ. ಇದು ಎಲ್ಲ ನಿಮ್ಮ ಪ್ರೀತಿ ಪಾತ್ರರು ಪ್ರೀತಿಯಿಂದ ಕೊಡುವಂಥ ಕಾರ್ಯಕ್ರಮ. ಮುಜುಗರ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ನೀವು ಉತ್ಕೃಷ್ಟವಾಗಿ ಗೌರವ ಕೊಡುವಂಥ ಕಾವಂದರಿಂದ ಮತ್ತು ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ಎತ್ತರದಲ್ಲಿ ಗೌರವ ಕೊಡುವುದು. ಯಾಕಂತೇಳಿದ್ರೆ KS ಹೆಗ್ಡೆಯವರ ಹೆಸರೇ ನಿಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿದೆ. ಎಷ್ಟು ಮಂದಿ ಈ ಸಮಾಜಕ್ಕೆ ಕೊಟ್ಟಂಥ ಜನರ ಹೆಸರನ್ನು ಅವರ ಬಿಲ್ಡಿಂಗ್ನಲ್ಲಿ ಹಾಕಿದ್ದಾರೆ. 1 2 ಅವರಿಗೆ ಕುಟುಂಬ ಅಲ್ಲ, ಸಂಬಂಧ ಅಲ್ಲ, ಕ್ರೀಡೆಗೆ ಮಾಡಿದವರು, ಶಿಕ್ಷಣಕ್ಕೆ ಮಾಡಿದವರು, ನ್ಯಾಯಾಲಯಕ್ಕೆ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದವರು, ಎಲ್ಲ ಒಳ್ಳೆಯ ಮನಸ್ಸುಗಳನ್ನು ಮನಸ್ಸಿನಲ್ಲಿ ತಂದುಕೊಂಡು ಒಂದೊಂದು ಬಿಲ್ಡಿಂಗ್ ಅವರ ಹೆಸರಿನಲ್ಲಿ ಮಾಡಿದ್ದಾರೆ ಆಳ್ವರು ಅಂತ ಹೇಳಿದರೆ ಹೇಳುವುದು ಸುಲಭ. ಮತ್ತೊಮ್ಮೆ ಖುಷಿಯಾಗುತ್ತೆ ಅವರನ್ನು ನೋಡಲಿಕ್ಕೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಗು ಮನದ ನಗುಮೊಗದ ಆಳ್ವರಂತೆ ನಾವೆಲ್ಲ ಆಗೋಣ ಅಂತ ಹೇಳಿಕೊಂಡು ಅವರ ಪದಕಮಲಗಳಿಗೆ ನಮಸ್ಕಾರ ಮಾಡಿಕೊಂಡು ಈ ಸಭೆಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸುನಿಲ್ ಕುಮಾರ್ ಬಗ್ಗೆ ಇನ್ನೊಮ್ಮೆ ಹೇಳುವುದಿಲ್ಲ. ಈ ಕಾರ್ಯಕ್ರಮದ ಜೋಡಣೆಯಲ್ಲಿ ಅವರ ಪಾತ್ರ ಭಾಳ ದೊಡ್ಡದು. ಆದ್ದರಿಂದ ನಾವು ನಮ್ಮನ್ನೇ ಹೊಗಳಿಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಇವತ್ತಿನ ದಿನ ಸುನಿಲ್ ಅಣ್ಣನಿಗೆ ಗೊತ್ತುಂಟು ಅವರು ಏನನ್ನು ಮಾಡಿದ್ದಾರೆ ಅಂತ. ಒಂದು ಇನ್ವಿಟೇಷನನ್ನು ಡಿಸೈನ್ ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕಿಂತ ಮೇಲೆ ಏನಿಲ್ಲ ಅಂತ ಹೇಳಿಕೊಂಡು ಸುನಿಲ್ ಅಣ್ಣನಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಭಾಳ ಕ್ವಿಕ್ಕಾಗಿ ನನ್ನ ಕರ್ತವ್ಯವನ್ನು ಮುಗಿಸ್ತಾ ಇದ್ದೇನೆ ನಾನು. ಒಂದು ಆಳ್ವರ ಅಭಿಮಾನಿಗಳು ಸಂಖ್ಯೆ ಒಂದು 800 900 1000 ಇರ್ಬೋದು. ಸಂಖ್ಯೆ ಮುಖ್ಯ ಅಲ್ಲ, ಸಂಕಲ್ಪ ಮುಖ್ಯ. ಪ್ರೀತಿಯಿಂದ ಎಲ್ಲರೂ ಬಂದಿದ್ದಾರೆ. ನನ್ನ ಮೂಡುಬಿದಿರೆಯ ಬಂಧುಗಳು ಬಂದಿದ್ದಾರೆ. ಅವರೆಲ್ಲರಿಗೆ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಈ ಪುಸ್ತಕವನ್ನು ಒಂದು ಬೆಳಕಿಗೆ ತರುವಲ್ಲಿ ಮೊದಲು ಪ್ರಾರಂಭ ಮಾಡಿದ ಮನಸ್ಸುಗಳು ನ್ಯೂಸ್ ಕಾರ್ಕಳ ರಾಮಚಂದ್ರ ಬರಪಾಡಿ. ನ್ಯೂಸ್ ಕಾರ್ಕಳ ರಾಮಚಂದ್ರ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಮತ್ತು ಪದ್ಮಪ್ರಸಾದ್ ಜೈನ್, ಜಿನೇಶ್ ಅವರು ಈ ಬುಕ್ಕನ್ನು ಮಾಡುವಲ್ಲಿ ನನಗೆ ತುಂಬ ಸಾಥ್ ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಕೈ ಚಪ್ಪಾಳೆಯ ಮೂಲಕ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು
ಆಳ್ವರ ಬಗ್ಗೆ ತಮ್ಮ ಭಾವನೆಗಳ ಕಡಲಿಂದ ಒಂದಷ್ಟು ಮುತ್ತುಗಳನ್ನು ಹೆಕ್ಕಿ ನಮ್ಮ ಸವ್ಯಸಾಚಿಗೆ ರೂಪ ಕೊಟ್ಟ 72 ಮಹನೀಯರಿದ್ದಾರೆ. ಅದರಲ್ಲಿ ಮೊದಲಿಗರಾಗಿ ಕಾವಂದರಿದ್ದರೆ, ನಂತರದ ಸಾಲಿನಲ್ಲಿ ವಿನಯ್ ಹೆಗ್ಡೆಯವರಿದ್ದಾರೆ, ನಂತರ ಅಭಯಚಂದ್ರರಿದ್ದಾರೆ, ತುಂಬ ಜನ, ಶ್ರೀಪತಿ ಭಟ್ರಿದ್ದಾರೆ, ತುಂಬ ಜನ ಇದ್ದಾರೆ. ನಾನು ಹೆಸರಿಸಲಿಕ್ಕೆ ಹೋದರೆ ಇವಾಗ ಸಮಯದ ಅಭಾವ ಇದೆ. ಆ ಮುತ್ತುಗಳನ್ನು ಹೆಕ್ಕಿ ಈ ಸವ್ಯಸಾಚಿಗೆ ರೂಪ ಕೊಟ್ಟಂಥ ಎಲ್ಲ ಸಹೃದಯರನ್ನು ನಾನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಆಳ್ವಾಸ್ನ ಸುಧಾರಾಣಿ, ಪದ್ಮನಾಭ್ ಮತ್ತು ವೇಣುಗೋಪಾಲ್ ಅವರಿಗೆ ಆಭಾರಿಯಾಗಿದ್ದೇನೆ. ಬಹುಶಃ ಅವರು ಒಂದು ಡಾಕ್ಯುಮೆಂಟಲ್ಲಿ ಕೊಡಲಿಕ್ಕೆ ರೆಡಿ ಇರಲಿಲ್ಲ. ಕೊನೆಗೆ ಆಳ್ವರ ಹತ್ರ ಪರ್ಮಿಷನ್ ತೆಕ್ಕೊಂಡು ಅದನ್ನು ಸಂಪಾದನೆ ಮಾಡೋದೇ ಕಷ್ಟ ಆಗಿತ್ತು. ಯಾಕಂತೇಳಿದರೆ ಆಳ್ವರಿಗೆ ಅದೆಲ್ಲ ಇಷ್ಟ ಇಲ್ಲ. ಆದರೆ ಆ ಸನ್ನಿವೇಶದಲ್ಲಿ ಅವರು ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಮತ್ತು ಇಲ್ಲಿ ಬೇರೆ ಬೇರೆ ಸಂಸ್ಥೆಗಳಿಂದ ಬಂದಂಥ ಮುಖ್ಯಸ್ಥರಿದ್ದಾರೆ. ಎಕ್ಸಲೆಂಟ್ ಇರ್ಬೋದು, ಕ್ರಿಯೇಟಿವ್ ಇರ್ಬೋದು, ಅಥವಾ ನಮ್ಮ ವೆಂಕಟರಮಣ ಪಿ ಯು ಕಾಲೇಜ್ನ ಮ್ಯಾನೇಜ್ಮೆಂಟ್ ಬಂದಿದೆ ಕುಂದಾಪುರದಿಂದ, ಶಕ್ತಿ ಪಿ ಯು ಕಾಲೇಜ್ನವರು ಬಂದಿದ್ದಾರೆ. ಎಲ್ಲ ಮ್ಯಾನೇಜ್ಮೆಂಟ್ಗಳು ನಮ್ಮೊಟ್ಟಿಗೆ ಇವೆ. ನಮಗೆ ಅವರು ಅತಿಥಿಗಳಾಗಿ ಬರಬೇಕಿತ್ತು. ಇವತ್ತು ಆಳ್ವರ ಬರ್ತ್ಡೇಯಲ್ಲಿ ನಮ್ಮೊಟ್ಟಿಗೆ ನಮ್ಮ ಫ್ರೆಂಡ್ಸ್ ಆಗಿ ಬಂದಿದ್ದಾರೆ. ಅವರೆಲ್ಲರನ್ನು ನಾನು ಇಲ್ಲಿಂದ ಭಾಳ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಗುರ್ಮೆ ಸುರೇಶ್ ಶೆಟ್ ಅವರು ಬರ್ತಾ ಇದ್ದಾರೆ. ಅವರು ಇವತ್ತು ಬ್ಯಾಂಗ್ಳೂರಿಗೆ ಹೋಗಬೇಕಿತ್ತು. ವಿಷಯ ತಿಳಿದು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗ್ತಾ ಇದ್ದಾರೆ. ಭಾಳ ಕವಿ ಹೃದಯದ, ಭಾಳ ಸಜ್ಜನ ರಾಜಕಾರಣಿ ಮತ್ತು ನನಗೆ ರಾಜಕೀಯಕ್ಕೆ ಬರುವ ಮೊದಲೇ ಅವರು ಭಾಳ ಮಿತ್ರರಾಗಿದ್ದಾರೆ. ಗುರ್ಮೆ ಸುರೇಶ್ ಶೆಟ್ರವರಿಗೆ ನಾನು ಹೃದಯ ತುಂಬಿದ ಸ್ವಾಗತವನ್ನು ಜ್ಞಾನಸುಧಾದಿಂದ ಕೋರ್ತಾ ಇದ್ದೇನೆ. ಆಳ್ವರ ಕುಟುಂಬದವರು ಈ ಜಾಗಕ್ಕೆ ಬಂದದ್ದು ಫಸ್ಟ್. ಮೀನಾಕ್ಷಿ ಅಕ್ಕ, ಐ ಆಮ್ ಆನರ್ಡ್, ಐ ಆಮ್ ಗ್ರೇಟ್ಫುಲ್ ಟು ಯು. ತಮ್ಮನ ಬರ್ತ್ಡೇಗೆ ನೀವು ಹೀಗೆ ಬರುವುದು ಗೊತ್ತಿದ್ದರೆ ನಿಮ್ಮ ಬರ್ತ್ಡೇಗೆ ಒಂದು ದಿವಸ ಕರಿತಿದ್ದೆವು ನಾವು. ಐ ಆಮ್ ರಿಯಲಿ ಹಾನರ್ಡ್. ಆ್ಯಂಡ್ ವಿವೇಕ್ ಕೂಡ ಫಸ್ಟ್ ಟೈಮ್ ಈ ಕ್ಯಾಂಪಸ್ಸಿಗೆ ಬಂದಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ. ನನಗೆ ನೀವು ಅರ್ಥ ಮಾಡಿಕೊಳ್ಳಿ, ನನಗೆ ಸುನಿಲ್ ಅಣ್ಣನಿಗೆ ನೀವು ಬಂದದ್ದು, ಕುಟುಂಬದವರು ಬಂದದ್ದು ಇನ್ನೂ ಖುಷಿಯಾಗಿದೆ. ಅವರ ಮೊಮ್ಮಗ ಕೂಡ ಬಂದಿದ್ದಾನೆ. ಐ ಆಮ್ ರಿಯಲಿ ಹಾನರ್ಡ್. ಬಿಕಾಸ್ ಒಂದು ಕಡೆಯಿಂದ ಕವಂದರು, ವಿನಯ್ ಹೆಗ್ಡೆ, ಅದ್ರ ಜೊತೆ ನೀವೆಲ್ಲ ಕುಟುಂಬದವರು ಬಂದಿದ್ದೀರಿ. ಇದು ಸಾರ್ವಜನಿಕ ಸಮಾರಂಭ ಅಲ್ಲ, ಇದೊಂದು ಕುಟುಂಬದ ಕಾರ್ಯಕ್ರಮ. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ವೆಲ್ಕಮ್ ಟು ಯು ಟು ದಿಸ್ ಫಂಕ್ಷನ್. ಊಟ ವ್ಯವಸ್ಥೆ ಎಲ್ಲ ಇದೆ. ಆಮೇಲೆ ಎಲ್ಲರೂ ಊಟ ಸ್ವೀಕರಿಸಿ ಹೋಗಬೇಕು. ನಾನು ಈಗಲೇ ಹೇಳೋದು, ಊಟದ ವ್ಯವಸ್ಥೆ ಮಾಡಿದಂಥ ಮತ್ತು ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥ ಜ್ಞಾನಸುಧಾದ CEO ದಿನೇಶ್ ಮತ್ತು ಎಲ್ಲ ಟೀಮ್, ನೀವು ನನ್ನ ಪಲ್ಸನ್ನು ಅರ್ಥ ಮಾಡಿಕೊಂಡು, ನನ್ನ ಅನ್ನದಾತರಿಗೆ ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನೀವು ಈ ಕಾರ್ಯಕ್ರಮವನ್ನು ಜೋಡಿಸಿದ್ದೀರಿ. ಇಲ್ಲಿ ಯಾವುದೂ ಕೂಡ ಯಾರಿಗೂ ಒಂದು ವ್ಯಕ್ತಿ ಪೂಜೆ ಅಲ್ಲ. ಇಂಥ ಒಂದು ಕೆಲಸ ಮಾಡುವವರಿಗೆ ನಾವು ನಮ್ಮ ಗೌರವವನ್ನು ಸೂಚಿಸಲಿಕ್ಕೆ ಕರೆದಂಥ ಸಭೆ. ಅದರಲ್ಲಿ ನಿಮ್ಮ ಎಲ್ಲ ಪಾತ್ರಗಳಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಿಕೊಂಡು, ಪತ್ರಕರ್ತ ಮಿತ್ರರಿದ್ದೀರಿ, ಇದನ್ನು ಹುಟ್ಟುಹಬ್ಬ ಅಂತ ನೀವು ಪ್ರಸಾರ ಮಾಡೋದು ಬೇಡ. ಒಂದು ಕಲೆ, ಒಂದು ಸಂಸ್ಕೃತಿ, ಒಂದು ಶಿಕ್ಷಣ, ಒಂದು 20,000ಕ್ಕೂ 25,000ಕ್ಕೂ ಮೀರಿದ ಮಕ್ಕಳೊಂದಿಗೆ ದೇಶ ಪ್ರೇಮ ಮೆರೆಯುವಂಥ ಸವ್ಯಸಾಚಿಯನ್ನು ನೀವು ಪರಿಚಯ ಮಾಡಿ ಇನ್ನೂ ಕೂಡ ಸಮಾಜಕ್ಕೆ ಮಾಡಿದ್ದೀರಿ ನೀವು. ಯಾಕಂತಂದರೆ ಆಳ್ವಾಸ್ನಂಥ ಸಂಸ್ಥೆ ಅದು ಒಂದು ವೇಳೆ ಸಣ್ಣ ಮಟ್ಟದಲ್ಲಿ ಸೋತರೂ ಅದು ಸಮಾಜದ ಸೋಲು. ಸಮಾಜದ 4ನೇ ಅಂಗವಾಗಿರುವಂಥ ನೀವು ಅದನ್ನು ಅರ್ಥ ಮಾಡಿಕೊಂಡು ಆಳ್ವರ ಬಗ್ಗೆ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಸಂತೃಪ್ತ ಸಮಾಜ ನಿರ್ಮಾಣ ಆಗುವ ಹಾಗೆ ವರದಿಯನ್ನು ಬಿತ್ತರಿಸಿ ಅಂತ ಇಟ್ಕೊಂಡು ಬಂದಂಥ ತಮಗೆಲ್ಲ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೂಡಬಿದ್ರೆ ಎಲ್ಲ ಆತ್ಮೀಯರು, ನಾನು ನಾರಾಯಣ್ PM ರವರಿದ್ದಾರೆ, ಸೋನಿ, ಜಯರಾಮ್ ಕೋಟ್ಯಾನ್, ನಾನು ಯಾರ ಹೆಸರು ಹೇಳಬೇಕು ಅಂತ ಗೊತ್ತಿಲ್ಲ. ನಾನು ಯಾರ್ದು ಹೆಸರು ಹೇಳದಿದ್ದರೂ ಒಂದು ಅರ್ಥ ಮಾಡಿಕೊಳ್ಳಿ, ನನ್ನ ಹೃದಯ ತುಂಬಿ ಬಂದಿದೆ. ನನಗೆ ಇವತ್ತು ಈ ಕಾರ್ಯಕ್ರಮ ಇಷ್ಟು ಮಂದಿ ಬಂದು ಕೂತಾಗಲೇ ನನ್ನ ಕಾರ್ಯಕ್ರಮ ಸಾಫಲ್ಯತೆಯನ್ನು ಹೊಂದಿದೆ. ಆದ್ದರಿಂದ ನನಗೆ ಇನ್ನೇನು ತೊಂದರೆ ಇಲ್ಲ. ಇಷ್ಟವರೆಗೆ ಒಂದು ಸಣ್ಣ ಟೆನ್ಷನ್ ಇತ್ತು. ಆದ್ದರಿಂದ ಬಂದಂಥ ಎಲ್ಲ ಮೂಡಬಿದ್ರೆಯ ಬಂಧುಗಳಿಗೆ ಸ್ವಾಗತವನ್ನು ಹೇಳಿಕೊಂಡು, ಮನದಾಳದ ಮಾತಿಷ್ಟೇ. ನಾನು ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿದ್ದೇನೆ, ಸಣ್ಣದಿದೆ, ಓದಿಕೊಂಡು ಬಿಡಿ. ಇದು ಮುನ್ನುಡಿ. ಈ ಕಾರ್ಯಕ್ರಮ, ಈ ಪುಸ್ತಕಕ್ಕಲ್ಲ, 75ನೇ ವರ್ಷಕ್ಕೆ 75ನೇ ಹುಟ್ಟುಹಬ್ಬ ಮೂಡಬಿದ್ರೆಯಲ್ಲಿ ನೀವು ಮಾಡಬೇಕು. ನಾವು ಕಾರ್ಕಳದವರೆಲ್ಲ ಬರ್ತೇವೆ. ಆ 3 ವರ್ಷದ ತಯಾರಿ ನಿಮಗೆ ಸಾಕಾಗಲಿಕ್ಕಿಲ್ಲ ಅಂಥೇಳಿ 3 ವರ್ಷ ಮೊದಲೇ ನಾವು ಇದನ್ನು ಇಲ್ಲಿ ಮಾಡಿದ್ದೇವೆ. 75ನೇ ಆ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಕಾವಂದರು ಮತ್ತು ವಿನಯ್ ಹೆಗ್ಡೆಯವರು ಇದ್ದುಕೊಂಡು ಆ ಕಾರ್ಯಕ್ರಮ ನಡೀಬೇಕು ಅನ್ನೋದು ಗಣಪತಿಯ ಎದುರಿಗೆ ನನ್ನ ಪ್ರಾರ್ಥನೆ. ಇಷ್ಟು ಹೇಳಿಕೊಂಡು, ಯಾರ್ದಾದರೂ ಹೆಸರು ಬಿಟ್ಟು ಹೋಗಿರ್ಬೋದು, ಇದರಲ್ಲಿ ಖಂಡಿತ ಬಿಟ್ಟು ಹೋಗಿರ್ತದೆ. ಮಂಜುಶ್ರೀ
ನಮಗೆ ಪ್ರಿಂಟ್ ಮಾಡಿ ಕೊಟ್ಟವರು ಸುಂದರವಾದ ಪುಸ್ತಕವನ್ನು ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ. ಪುಸ್ತಕ ಎಲ್ಲ ಲೈಬ್ರರಿಗೆ ಹೋಗ್ತದೆ, ಎಲ್ಲ ಕಡೆಗೆ ಇದನ್ನು ತಲುಪಿಸಬೇಕು ಅನ್ನೋದು ನನ್ನ ಆಶೆಯಾಗಿದೆ. ಯಾಕೆ ಆಶಯ ಅಂತ ಕೇಳಿದರೆ, ಮುಂದಿನ ಪೀಳಿಗೆ ಒಂದು ವಿಷಯದಲ್ಲಿ ಆದರೂ ನಾನು ಆಳ್ವರ ಎತ್ತರಕ್ಕೆ ಏರಬೇಕು ಅನ್ನುವಂಥ ಒಂದು ಪ್ರೇರಣೆಯನ್ನು ಆ ಪುಸ್ತಕದಿಂದ ಪಡ್ಕೊಂಡ್ರೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಸಾರ್ಥಕ ಅಂತ ಹೇಳಿಕೊಂಡು ಬಂದಂಥ ಎಲ್ಲರಿಗೆ ಕೈ ಮುಗಿದು, ಮಣಿಪಾಲ್ ಟ್ರಸ್ಟ್ನ ಟ್ರಸ್ಟಿಗಳು ಬಂದಿದ್ದಾರೆ, ಹರಿಪ್ರಸಾದ್ ರೈ ಮತ್ತು ಪ್ರಕಾಶ್ ಅಣ್ಣ, ಬೇರೆ ಬೇರೆ ಕಡೆಯಿಂದ ಬಾಹುಬಲಿ ಪ್ರಸಾದ್ ಸರ್ ಬಂದಿದ್ದಾರೆ. ನನಗೆ ನನ್ನ ಕಣ್ಣಿಗೆ ಅಳತೆಯಲ್ಲಿ ಕಾಣುವವರ ಹೆಸರು ತಗೊಂಡಿದ್ದೇನೆ. ಅವರ ಗುರುಗಳು ಬಂದಿದ್ದಾರೆ. ಮುನಿರಾಜ್ ರಂಜಾಳ್ರು ಈ ಪುಸ್ತಕದಲ್ಲಿ ತಮ್ಮ ಪಾತ್ರವನ್ನು ಕೊಟ್ಟಿದ್ದಾರೆ. ಅವರ ಗುರುಗಳಾದಂಥ ಡಾಕ್ಟರ್ ಪ್ರಭಾಕರ್ ಜಿ ಶೆಟ್ಟಿ ಬಂದಿದ್ದಾರೆ, ಆಳ್ವರ ಗುರುಗಳು. ಹೀಗೆ ನಾನು ಹೇಳ್ತಾ ಹೋದರೆ ತುಂಬ ಇದೆ. ಸುರೇಶ್ ಅಣ್ಣ, ನಿಮಗೆ ಇವತ್ತು ಬ್ಯಾಂಗ್ಳೂರಿನ ಒಂದು ಕಾರ್ಯಕ್ರಮವನ್ನು ಪೋಸ್ಟ್ಪೋನ್ ಮಾಡಿ ಇಲ್ಲಿ ಬಂದದ್ದಕ್ಕೆ ನಾನು ಜ್ಞಾನಸುಧಾದ ಪರವಾಗಿ ಆಭಾರಿಯಾಗಿದ್ದೇನೆ ಅಂತ ಹೇಳಿಕೊಂಡು ಸರ್ವರಿಗೂ ಸ್ವಾಗತ ಕೋರಿ ನನ್ನ ಮಾತು ಮುಗಿಸ್ತೇನೆ. ಮುಂದಿನದ್ದನ್ನು ಬಹುಶಃ ನಮ್ಮ ಶಾಸಕರು ಪ್ರಸ್ತಾವನೆಯಲ್ಲಿ ನಿಮಗೆ ತಿಳಿಸ್ತಾರೆ. ಥ್ಯಾಂಕ್ ಯು. ಸವ್ಯಸಾಚಿ ಸಂಭ್ರಮದ ಸುಂದರ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿಯಾಗಿರುವ ಈ ಸಮಯದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರಿಗೆ ಪ್ರೀತಿ ಗೌರವದ ಹೂಗುಚ್ಛವನ್ನಿತ್ತು ಸ್ವಾಗತಿಸಬೇಕಾಗಿ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವ ಡಾಕ್ಟರ್ ಸುಧಾಕರ ಶೆಟ್ಟಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವಹಿಸು ಕೆಲ ಭಾರಗಳ, ಸಹಿಸು ಕೆಲ ನೋವುಗಳ, ಪ್ರಹರಿಸರಿ ಅನಿತು ಯುಕ್ತಗಳ ನರಿತು, ಮಹಿಯ ನಾಟಕದಿ ನೀ ಮನಸ್ಸಿಟ್ಟು ಕುಣಿದು ವಿಹರಿಸಾತ್ಮಾಲಯದಿ ಮಂಕುತಿಮ್ಮ ಎನ್ನುವಂತಹ ಮಂಕುತಿಮ್ಮನ ಸುಂದರವಾದ ಕಗ್ಗದ ಸಾಲುಗಳನ್ನು ಉಲ್ಲೇಖಿಸುತ್ತಾ ಹಲವು ನೋವುಗಳನ್ನು ಸಹಿಸಿಕೊಂಡು ಕಹಿ ಸಿಹಿಯನ್ನು ಉಂಡು ಅಲ್ಲಿ ಕಡಲಿನಲ್ಲಿ ಒಬ್ಬನಾಗುವಂತಹ, ಸಿಂಧುವಿನಲ್ಲಿ ಬಿಂದುವಾಗುವಂತಹ ಏಕಾತ್ಮನಾದ ಸುಂದರ ಆನಂದ ಸ್ವರೂಪಿಯಂತಿರುವಂತಹ ಡಾಕ್ಟರ್ ಎಂ ಮೋಹನ ಆಳ್ವರ ಸವ್ಯಸಾಚಿ ಸಂಭ್ರಮದ ಈ ಸುಂದರ ಕಾರ್ಯಕ್ರಮದ ಆಯೋಜನೆಯ ಕುರಿತಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀಯುತ ವಿ ಸುನಿಲ್ ಕುಮಾರ್ ಇವರು. ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ನಮಗೆ ಆಶೀರ್ವಚನವನ್ನು ನೀಡಲಿಕ್ಕಿರುವಂತಹ ಪರಮಪೂಜ್ಯ ಕಾವಂದರ ಪಾದಗಳಿಗೆ ನಮಸ್ಕರಿಸ್ತಾ, ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು ಆದಂಥ ಗೌರವಾನ್ವಿತ ವಿನಯ್ ಹೆಗ್ಡೆ ಅವರೇ, ಹಿರಿಯರಾದಂಥ PGR ಸಿಂಧ್ಯಾ ಅವರೇ, ಇವತ್ತಿನ ಕೇಂದ್ರ ಬಿಂದು 72ರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರುವಂತಹ ಗೌರವಾನ್ವಿತ ಮೋಹನ್ ಆಳ್ವ ಅವರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ 72 ತುಂಬ್ತಾ ಇರುವಂಥ ಸಂದರ್ಭದಲ್ಲಿ ಕಾರ್ಕಳದ ನಾವೆಲ್ಲ ಬಂಧುಗಳು ಒಟ್ಟಾಗಿ ಸೇರಿ ಒಂದು ಅಭಿನಂದನೆಯನ್ನು ಮಾಡೋದ್ರ ಜೊತೆಯಲ್ಲಿ ಅವರ ಕುರಿತಾದಂಥ ಒಂದು ಸಂಗ್ರಹ ಯೋಗ್ಯವಾದಂತಹ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಆಲೋಚನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆಯನ್ನು ಮಾಡಿದ್ದೇವೆ. ಸವ್ಯಸಾಚಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಹೆಸರನ್ನು ಕೊಟ್ಟಿದ್ದೇವೆ. ಸಮಾಜದಲ್ಲಿರುವಂಥ ಎಲ್ಲರನ್ನೂ ಕೂಡ ಸವ್ಯಸಾಚಿಗಳು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಕೆಲವೇ ವ್ಯಕ್ತಿಗಳನ್ನು ಮಾತ್ರ ಸವ್ಯಸಾಚಿಗಳು ಅಂತ ಅನ್ನಲಿಕ್ಕೆ ಆಗತ್ತೆ, ಎಲ್ಲರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಸವ್ಯಸಾಚಿ ಹೆಸರು ಆರಂಭ ಆಗಿದ್ದು ಮಹಾಭಾರತದ ಅರ್ಜುನನ ಕುರಿತಂತೆ ಸವ್ಯಸಾಚಿ ಎನ್ನುವಂಥ ಪ್ರಯೋಗಗಳು ಆರಂಭ ಆಗಿತ್ತು ಅಂತೇಳಿ ಹಿರಿಯರು ಉಲ್ಲೇಖ ಮಾಡ್ತಾರೆ. ಎಲ್ಲ ರಂಗದಲ್ಲಿ ಅತ್ಯಂತ ಯಶಸ್ಸನ್ನು ಕಂಡಿದ್ದರಿಂದ ಅರ್ಜುನನಿಗೆ ಸವ್ಯಸಾಚಿ ಅಂತ ಕರೆದ್ರು. ಅದು ಮಹಾಭಾರತದ ಕಾಲ ಆಯಿತು. ಇವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಕ್ಷೇತ್ರಗಳಿಗೆ ಶಕ್ತಿಯನ್ನು ತುಂಬಲಿಕ್ಕೆ ಸಾಧ್ಯ ಇದೆ? ಮೋಹನ್ ಆಳ್ವರನ್ನು ಕಣ್ಮುಂದೆ ತಂದುಕೊಟ್ಟಾಗ
ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಮೋಹನ್ ಆಳ್ವರ ಕೊಡುಗೆ ಇದೆ. ಕೇವಲ ಶಿಕ್ಷಣ ಕ್ಷೇತ್ರ ಅಂತ ಅಂದ್ಕೊಂಡ್ರೆ ಶಿಕ್ಷಣ ಕ್ಷೇತ್ರ, ಕ್ರೀಡಾ ಕ್ಷೇತ್ರವನ್ನು ನೋಡಿಕೊಂಡ್ರೆ ಕ್ರೀಡಾ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಕಲೆ, ಸಂಸ್ಕೃತಿ, ಪರಿಸರ, ಭಾಷೆ, ರಾಷ್ಟ್ರೀಯತೆ, ನಾಡು ನುಡಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಸುದೀರ್ಘ ವರ್ಷಗಳ ಕಾಲ ಅವರು ಕೊಟ್ಟಿದ್ದರಿಂದ, ಆ ಕ್ಷೇತ್ರಗಳಲ್ಲಿ ಪರಿಶ್ರಮವನ್ನು ಹಾಕಿದ್ರಿಂದ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮೆಲ್ಲರ ನಡುವೆ ಡಾಕ್ಟರ್ ಮೋಹನ್ ಆಳ್ವರು ಕೇವಲ ಮೋಹನ್ ಆಳ್ವರಾಗಿ ಕಾಣೋದಿಲ್ಲ, ಸವ್ಯಸಾಚಿ ಮೋಹನ್ ಆಳ್ವರಾಗಿ ಕಾಣ್ತಾರೆ ಅಂತೇಳಿ ನನಗನ್ಸುತ್ತೆ. ಆ ಹಿನ್ನೆಲೆಯಲ್ಲಿಯೇ ಇವತ್ತಿನ ಈ ಸಂಭ್ರಮವನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಮೋಹನ್ ಆಳ್ವರ ಕುರಿತಂತೆ ಮಾತಾಡೋದು ಬಹಳ ಕಷ್ಟ. ಇಲ್ಲಿ ಕೂತಿರೋಂಥವ್ರು ತುಂಬ ಜನ ಮೋಹನ್ ಆಳ್ವರನ್ನು ಭಾಳ ಹತ್ತಿರದಿಂದ ನೋಡಿದಂಥವ್ರು. ಮೋಹನ್ ಆಳ್ವರು ಒಂದು ಭಾಷಣದ ವಸ್ತುವು ಕೂಡ ಅಲ್ಲ. ಅತ್ಯಂತ ಪುಟ್ಟ ಬಾಲಕರಿಗೆ ಬಾಲಕರ ರೀತಿಯಲ್ಲಿ ಅವರು ಕಾಣ್ತಾರೆ. ಹಿರಿಯರಿಗೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಪ್ರಬುದ್ಧರಂತೆ ಮೋಹನ್ ಆಳ್ವರು ಕಾಣ್ತಾ ಎಲ್ಲರಿಗೂ ಕೂಡ ಇವತ್ತು ನಮ್ಮ 2 ಜಿಲ್ಲೆಗಳಲ್ಲಿ, ವಿಶೇಷವಾಗಿ ಕರ್ನಾಟಕದ 16 ಜಿಲ್ಲೆಗಳಲ್ಲಿ ಮೋಹನ್ ಆಳ್ವರ ವ್ಯಕ್ತಿತ್ವ, ಮೋಹನ್ ಆಳ್ವರ ಶ್ರೇಷ್ಠತೆಯನ್ನು ಭಾಳ ಹತ್ತಿರದಿಂದ ನೋಡಿದಂಥವ್ರು ನಾವೆಲ್ಲರೂ ಕೂಡ. ಹಾಗಾಗಿ ಮೋಹನ್ ಆಳ್ವರನ್ನ ಗೌರವಿಸ್ತೀವಿ ಅಂತಂದಾಗ ಅದು ಕಲೆಯನ್ನು ಗೌರವಿಸ್ತಂತೆ, ಅದು ಸಂಸ್ಕೃತಿಯನ್ನು ಗೌರವಿಸ್ತಂತೆ, ಅದು ರಾಷ್ಟ್ರೀಯತೆಯನ್ನು, ಸಮಾಜವನ್ನು ಗೌರವಿಸಿದಂತೆ ಅಂತ ನಾನು ಅಂದ್ಕೊಳ್ತೇನೆ. ಈ ಹಿನ್ನೆಲೆಯಲ್ಲಿ ಕಳೆದ 72 ವರ್ಷಗಳಲ್ಲಿ ಅವರು ಮಾಡಿರುವಂಥ ಸಾಧನೆಗಳು ಯಾವುದೋ 1-2 ಸಾಧನೆಗಳಲ್ಲ. ಆಳ್ವಾಸ್ ನುಡಿಸಿರಿಯನ್ನು ಕಣ್ಮುಂದೆ ತುಂಬಿಕೊಂಡಂಥವ್ರು ನಮ್ಮ 2 ಜಿಲ್ಲೆಗಳಲ್ಲಿ ಸಾವಿರಾರು ಜನ ಇದ್ದಾರೆ. ಪ್ರತಿ ವರ್ಷ ಆಳ್ವಾಸ್ ನುಡಿಸಿರಿಯನ್ನು ನೋಡಲಿಕ್ಕೋಸ್ಕರ ಬರುವಂಥ ಜನ, ಆ ಕಾರ್ಯಕ್ರಮದ ಆಯೋಜನೆ, ಅಚ್ಚುಕಟ್ಟು ಇವೆಲ್ಲವೂ ಕೂಡ ಬೇರೆ ಯಾವುದೇ ವ್ಯಕ್ತಿಗಳಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಮೋಹನ್ ಆಳ್ವರಿಂದ ಮಾತ್ರ ಅದು ಸಾಧ್ಯ. ಆ ರೀತಿಯಾದಂಥ ಒಂದು ಅಚ್ಚುಕಟ್ಟಾದಂಥ ಕಾರ್ಯಕ್ರಮಗಳ ಮುಖಾಂತರ ಸಮಾಜದಲ್ಲಿ ಇವತ್ತು ಜನಪ್ರಿಯತೆಯನ್ನು ಪಡ್ಕೊಂಡಂಥವ್ರು. ಕಳೆದ ವರ್ಷ ಜಾಬೂರಿ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಅವ್ರು ನಡೆಸಿದರು. ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು 50-60 ಸಾವಿರ ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸಿ 1 ದಿನ 2 ದಿನಗಳಲ್ಲ, 1 ವಾರದ ಒಂದು ಕ್ಯಾಂಪನ್ನು ಮಾಡಬಹುದು ಅಂತೇಳಿ ತೋರಿಸ್ಕೊಟ್ಟಿದ್ರೆ ಅದು ಡಾಕ್ಟರ್ ಮೋಹನ್ ಆಳ್ವರು ಅಂತೇಳಲಿಕ್ಕೆ ನಂಗೆ ಅತ್ಯಂತ ಸಂತೋಷ ಇದೆ. ಈ ರೀತಿ ಹಲವು ಸಾಧನೆಗಳಿಗೆ ಮೇಲ್ಪಂಕ್ತಿಯಾಗಿ ನಿಲ್ಲುವಂಥವರು ಡಾಕ್ಟರ್ ಮೋಹನ್ ಆಳ್ವರು. ಅವರಿಗಿವತ್ತು 72 ತುಂಬಿದೆ ಅಂತಂದಾಗ ನಾನು ಮತ್ತು ಸುಧಾಕರ್ ಶೆಟ್ಟರು ಅತ್ಯಂತ ಸಂತೋಷದಿಂದ ನ್ಯೂಸ್ ಕಾರ್ಕಳದ ರಾಮು ಅವರ ಸಹಕಾರದೊಂದಿಗೆ ಒಂದು ಒಳ್ಳೆಯ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ. 72 ಜನ ನಾಡಿನ ಗಣ್ಯರು ಅವರ ಕುರಿತಂತೆ ಬೇರೆ ಬೇರೆ ರೀತಿಯಾದಂಥ ಲೇಖನಗಳನ್ನು ಇವತ್ತು ಕೊಟ್ಟಿದ್ದಾರೆ. ಭಾಳ ಸಂಗ್ರಹಯೋಗ್ಯವಾದಂಥ ಪುಸ್ತಕವನ್ನು ಇವತ್ತು ಕಾವಂದರ ನೇತೃತ್ವದಲ್ಲಿ ಬಿಡುಗಡೆಯನ್ನು ಮಾಡ್ತಾ ಇದೆ. ಮೋಹನ್ ಆಳ್ವರನ್ನು ಎಷ್ಟು ಸಾರಿ ಹೋದಾಗಲೂ ಕೂಡ ಹೊಸ ಸಂಗತಿಗಳು ಮೋಹನ್ ಆಳ್ವರ ಕುರಿತಂತೆ ಗೊತ್ತಾಗುತ್ತೆ ನಮಗೆ. ನಾನು ಕಾರ್ಕಳ ಉತ್ಸವವನ್ನು ಮಾಡಿದಂಥ ಸಂದರ್ಭದಲ್ಲಿರ್ಬೋದು, ಪರಶುರಾಮ ಥೀಮ್ ಪಾರ್ಕಿನ ಉದ್ಘಾಟನೆಯ ಸಂದರ್ಭದಲ್ಲಿರ್ಬೋದು, ಈ ಎಲ್ಲ ಸಂದರ್ಭದಲ್ಲಿ ಮೋಹನ್ ಆಳ್ವರ ಭಾಳ ದೊಡ್ಡ ಸಲಹೆ ಮತ್ತು ಅವರ ಅಭಿಪ್ರಾಯಗಳು ಆ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಇತ್ತು ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ಸಂತೋಷ ಇದೆ. ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವನಾಗಿ 17 ತಿಂಗಳ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆಗೆ ಬೇಕಾಗುವಂಥ, ಒಂದು ಸರ್ಕಾರಕ್ಕೆ ಬೇಕಾಗುವಂಥ ಉಪಯುಕ್ತವಾದಂಥ ಸಲಹೆಗಳನ್ನು ಕೊಡ್ತಾ ಆ ಇಲಾಖೆಯಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡುವಂಥ ಇಂದಿನ ಶಕ್ತಿ ಯಾವುದು ಅಂತ ಕೇಳಿದರೆ ಡಾಕ್ಟರ್ ಮೋಹನ್ ಆಳ್ವರು ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ಇವತ್ತು ಅಭಿಮಾನ ಇದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇವರು ನಮಗೆ ಎಲ್ಲ ರೀತಿಯಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮೋಹನ್ ಆಳ್ವರ ವಿಶೇಷತೆ ಏನು ಅಂತ ಕೇಳಿದರೆ, ಯಾರವ್ರ ಹತ್ರ ಹೋದರೂ ಕೂಡ ಅವರ ಆಸಕ್ತಿಗಳೇನು ಅನ್ನೋದನ್ನು ಯೋಚನೆ ಮಾಡಿ ಮಾತಾಡುವಂಥವ್ರು. ನನಗೆ ಭಾಳ ಆಶ್ಚರ್ಯ ಆಗಿದೆ ಏನು ಅಂತ ಕೇಳಿದರೆ, ಮೋಹನ್ ಆಳ್ವರಿಗೆ ಇತ್ತೀಚೆಗೆ ಒಂದು ಸರ್ಜರಿ ಆಗಿತ್ತು. ಆ ಸರ್ಜರಿ ಮುಗಿದ ನಂತರ ಬೆಂಗಳೂರಿನಲ್ಲಿ ಅವರನ್ನು ನೋಡಲಿಕ್ಕೆ ನಾನು ಹೋಗಿದ್ದೆ ವುಡ್ಲ್ಯಾಂಡ್ಸ್ ಹೋಟ್ಲಿಗೆ. ನಾನು ಅವರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಹೋಗಿದ್ದು. ಕೂತು ಮಾತಾಡಿದ್ದೇನು ಅಂತ ಕೇಳಿದರೆ ಅವ್ರು ನನ್ನ ಆರೋಗ್ಯದ ಬಗ್ಗೆ ಕೇಳಿದ್ದು. ಇರ್ನ ಬೆರಿಬೇನೆ ಹೆಂಚೋಂಡು ಈತ ಅಪ್ಪ ಅಮ್ಮ ಹೆಂಚೊಲ್ಲೇರೆ ಇಲ್ಲಡೆ ಹೆಂಚೊಲ್ಲೇರೆ. ನಾನು ಅಲ್ಲಿಂದ ಒಂದು 15-20 ನಿಮಿಷ ಮಾತಾಡಿದ ನಂತರ ನನಗೆ ಆಮೇಲೆ ಪಾಪ ಪ್ರಜ್ಞೆ ಕಾಡ್ತು. ನಾನು ಹೋಗಿದ್ದು ಅವ್ರನ್ನ ವಿಚಾರಿಸಲಿಕ್ಕೆ, ಅವರು ನನ್ನನ್ನು ವಿಚಾರಿಸಿದ್ರಲ್ಲ ಅಂತ. ಅಂದರೆ ಇಷ್ಟು ಸಹೃದಯಾಗಿ, ಒಬ್ಬ ಸರಳತೆಯಿಂದ, ಸ್ನೇಹಜೀವಿಯಾಗಿ ಬಹುಶಃ ಈ ರೀತಿಯಾದಂಥ ಅನುಭವಗಳು ನಮ್ಮೆಲ್ಲರ ನಡುವೆ ಬಂದೇ ಬರ್ತದೆ. ಆ ರೀತಿಯಾದಂಥ ಒಂದೊಂದು ಘಟನೆಗಳು ಕೂಡ ನಮ್ಮೆಲ್ಲರ ನಡುವೆ ಇವತ್ತು ಇದ್ದೇ ಇದೆ. ಈ ರೀತಿ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಇವತ್ತು ನಮ್ಮ ನಡುವೆ ಇಷ್ಟು ದೊಡ್ಡ ಸಾಧಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ಸಂತೋಷ. ಆಳ್ವಾಸ್ ವಿದ್ಯಾಸಂಸ್ಥೆ ಆರಂಭ ಆದ ನಂತರ
ಮೂಡುಬಿದ್ರೆ ಯಾವ ರೀತಿ ಬದಲಾಯಿತು ಅಂತ. ಮೂಡುಬಿದ್ರೆ ನಮ್ಮ ರಾಜ್ಯದಲ್ಲಿ 224 ತಾಲೂಕುಗಳಿದೆ. ಎಲ್ಲ ತಾಲೂಕುಗಳ ಹೆಸರನ್ನು ಎಲ್ಲರೂ ಕೂಡ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆಡೆ ಮೂಡುಬಿದ್ರೆ ಅಂತ ಇನ್ಯಾವುದೋ ಕೆಲವು ತಾಲೂಕುಗಳನ್ನು ಜನ ಸುಲಲಿತವಾಗಿ ಗುರುತಿಸ್ತಾರೆ. ಯಾಕೆ ಅಂತ ಕೇಳಿದ್ರೆ ಅಲ್ಲಿರುವಂಥ ಒಳ್ಳೆಯ ಚಟುವಟಿಕೆಯ ಕಾರಣಕ್ಕೆ ಜನ ಬೇರೆ ಬೇರೆ ತಾಲೂಕುಗಳನ್ನು ಪ್ರಸಿದ್ಧತೆಯ ಕಾರಣಕ್ಕೋಸ್ಕರ ಗುರುತಿಸ್ತಾರೆ. ಮೂಡುಬಿದ್ರೆ ಆಳ್ವರ ಮುಖಾಂತರ ಯಾವ ರೀತಿಯ ಅಭಿವೃದ್ಧಿಯನ್ನು ಕಾಣ್ತು ಅಂತ. ಇವತ್ತು ಸಾವಿರಾರು ಜನ ಅಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡಿದ್ದರ ಕಾರಣಕ್ಕೆ ನಾಡಿನ ಎಲ್ಲ ಕ್ಷೇತ್ರದ ಜನ ಬರ್ತಾರೆ. ದೇಶದ ಬೇರೆ ಬೇರೆ ದಿಕ್ಕುಗಳಿಂದ ಕಲಾವಿದರನ್ನು ಅವರಲ್ಲಿ ಕರೆಸ್ಕೊಳ್ತಾರೆ. ಈ ಕಾರಣಕ್ಕೋಸ್ಕರ ಮೂಡುಬಿದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಸಿದ್ಧಿಯನ್ನು ಕಂಡಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಪುಸ್ತಕವನ್ನು ನಾನು ಓದ್ತಾ ಇದ್ದಾಗ ನೋಡ್ತಾ ಇದ್ದೆ, ಒಬ್ಬರು ಬರೆದಿದ್ದಾರೆ ಅದರಲ್ಲಿ. ಮೋಹನ್ ಆಳ್ವರು ಈ ಚಟುವಟಿಕೆಯನ್ನು ಎಲ್ಲ ಆರಂಭ ಮಾಡಿದ ನಂತರ ಆರ್ಥಿಕ ಚಟುವಟಿಕೆಗಳು ಏನಾಯಿತು ಮೂಡುಬಿದ್ರೆಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ರಿಸರ್ಚ್ ಆಗಬೇಕು. ಮೂಡುಬಿದ್ರೆಯಲ್ಲಿ ಆಳ್ವಾಸ್ ನುಡಿಸಿರಿ ಇತ್ಯಾದಿಗಳಾದ ನಂತರ ಅಲ್ಲಿ ಸಾಂಸ್ಕೃತಿಕತೆಗಳು ಯಾವ ರೀತಿ ಮೇಲೆದ್ದಿದೆ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಬೇಕು. ಕ್ರೀಡಾ ಕ್ಷೇತ್ರದಲ್ಲಿ ಎಷ್ಟು ಜನ ಕ್ರೀಡಾ ಸಾಧಕರು ಆಳ್ವಾಸ್ ಕ್ಯಾಂಪಸ್ನಲ್ಲಿ ಕಲಿತು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ಈ ರೀತಿ ಭಾಳ ಒಳ್ಳೊಳ್ಳೆಯ ಸಂಗತಿಗಳನ್ನು ತುಂಬ ಜನ ಲೇಖಕರು ಆ ಪುಸ್ತಕಗಳಲ್ಲಿ ಬರೆದಿದ್ದನ್ನು ನಾನು ಗಮನಿಸ್ತಾ ಇದ್ದೆ. ಅಂದರೆ ಒಬ್ಬ ವ್ಯಕ್ತಿ ಎಷ್ಟು ಕ್ಷೇತ್ರಗಳಿಗೆ ಶಕ್ತಿಯನ್ನು ತುಂಬುತ್ತಾ ಇಡೀ ಜಿಲ್ಲೆಯನ್ನು, ಇಡೀ ತಾಲೂಕನ್ನು ಎಷ್ಟು ಸುಂದರವಾಗಿ ಶ್ರೀಮಂತಗೊಳಿಸುವಂಥ ಪ್ರಯತ್ನವನ್ನು ಡಾಕ್ಟರ್ ಆಳ್ವರ ಮುಖಾಂತರ ಊರು ಆಯಿತು, ಗ್ರಾಮವೂ ಕೂಡ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಶ್ರೀಮಂತ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ತುಂಬ ಸರಿ ಆಳ್ವರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದಾಗ ಸಣ್ಣ ಪುಟ್ಟ ಟೀಕೆಗಳನ್ನು ಕೂಡ ತುಂಬ ಜನ ಮಾಡಿದ್ದಾರೆ. ಇದು ಯಾವುದಕ್ಕೂ ಕೂಡ ತಲೆಯನ್ನು ಕೆಡಿಸ್ಕೊಳ್ಳದಲೆ ಮೋಹನ್ ಆಳ್ವರು ನಿರಂತರವಾಗಿ ತಾನು ನಂಬಿದಂಥ, ತಾನು ಆಸಕ್ತಿ ಇರುವಂಥ ಆ ಎಲ್ಲ ಕ್ಷೇತ್ರಗಳಲ್ಲಿ ಇನ್ನಷ್ಟು ಒಳ್ಳೆಯ ಸಂಗತಿಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದಾರೆ. ಅರ್ಜುನನ ಕುರಿತಂತ ಹೇಳ್ತಾರೆ, ಅರ್ಜುನ ಗುರಿ ಸಾಧಿಸುವ ತನಕ 2 ದಿನ 3 ದಿನ 4 ದಿನಗಳ ಕಾಲ ನಿದ್ದೆಯನ್ನೇ ಮಾಡ್ತಿರಲಿಲ್ಲ. ಯಾಕೆ ಅಂತ ಕೇಳಿದರೆ ಗುರಿಯನ್ನು ಸಾಧಿಸಬೇಕು ಅನ್ನುವ ಕಾರಣಕ್ಕೋಸ್ಕರ. ಒಂದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದರೂ ಕೂಡ ಡಾಕ್ಟರ್ ಮೋಹನ್ ಆಳ್ವರು ಕೂಡ ನಿದ್ದೆಯನ್ನು ಮಾಡದೆ ಆ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ನಿದ್ದೆಯನ್ನು ಗೆದ್ದು ಸಾಧನೆಯನ್ನು ಮಾಡಿದಂಥ ಒಬ್ಬ ಸವ್ಯಸಾಚಿ ಅಂತ ಹೇಳಲಿಕ್ಕೆ ನಂಗೆ ಮತ್ತೆ ಸಂತೋಷ ಆಗುತ್ತೆ. ಈ ರೀತಿ ಹಲವು ರೀತಿಯಾದಂಥ ಆಯಾಮಗಳನ್ನು ಕಣ್ಮುಂದೆ ಇಟ್ಟುಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇನ್ನು ಖಾಸಗಿಯಾಗಿ ಮಾತಾಡಬೇಕಾದ್ರೆ ತುಂಬ ವಿಷಯಗಳಿದೆ. ಅವರ ಉಡುಗೆ ತೊಡುಗೆಗಳ ಬಗ್ಗೆ ಇರುವಂಥ ಆಸಕ್ತಿ, ಬಹುಶಃ ಇಲ್ಲಿ ಕೂತಿರೋಂಥ ನಾವು ಯಾರೂ ಕೂಡ ಅವರ ಉಡುಗೆ ತೊಡುಗೆ ಅಷ್ಟು ಸುಂದರವಾಗಿ ಯಾರೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುಂದರವಾದಂಥ ಉಡುಗೆ ತೊಡುಗೆಗಳನ್ನು ಹಾಕ್ತಾರೆ, ಭಾಳ ಸುಂದರವಾಗಿ ಅವ್ರು ಕಾಣ್ತಾರೆ. ತಿಂಡಿ ತಿನಿಸುಗಳ ಬಗ್ಗೆ ಭಾಳ ದೊಡ್ಡ ಆಸಕ್ತಿ. ಈ ಕಾರ್ಯಕ್ರಮಕ್ಕೆ ಅರ್ಧ ಗಂಟೆ ಮುಂಚೆ ಬಂದಿದ್ರು, ಅವ್ರು ಹೇಳ್ತಾಯಿದ್ರು ಎಲ್ಲಂಜಿಡಿದ ಪಕ್ಕ ಇನ್ನೊಂಚೂರು ಸ್ಟೈಲ್ ಚೇಂಜ್ ಅಂತ ಕಡಿಮೆ ತಿನ್ಪೂನು ಅಂತೇಳಿ ಬಂದಂಥ ಪ್ಲೇಟನ್ನು ತಕ್ಷಣ ಇಸ್ಕೊಂಡ್ರು. ನಾನು ಹೇಳಿದ್ರು ಯಾವತ್ತಿಂದ ಪ್ರಾರಂಭ ಆಗೋದು ನಿಮ್ಮದು ಅಂತ. ಅಂದರೆ ನಾಳೆಯಿಂದ ಅಂತ ಹೇಳಿದರು. ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉಡುಗೆ ತೊಡುಗೆಗಳ ಬಗ್ಗೆಯೂ ಆಸಕ್ತಿ ಇದೆ, ತಿಂಡಿ ತಿನಿಸುಗಳ ಬಗ್ಗೆಯೂ ಆಸಕ್ತಿ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆಸಕ್ತಿಯನ್ನು ಇಟ್ಟುಕೊಂಡು ಅದರ ಕುರಿತಂತೆ ಒಂದು ವಿಶೇಷವಾದಂಥ ಪ್ರಯತ್ನವನ್ನು ಇವತ್ತಿನ ತನಕ ಅವರು ಮಾಡ್ತಾ ಇದ್ದಾರೆ. ಇವತ್ತಿನ ಮೋಹನ್ ಆಳ್ವರ ಕುರಿತಂತೆ ಎಷ್ಟು ಸಂಗತಿಗಳನ್ನು ಹೇಳಿದರೂ ಕೂಡ ಕಡಿಮೆ ಆಗುತ್ತೆ. ನಂಗೆ ಅತ್ಯಂತ ಸಂತೋಷ ಮತ್ತು ಸಮಾಜ ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನಂತ ಕೇಳಿದರೆ, ಮೋಹನ್ ಆಳ್ವರ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥ 10 ಜನ ಅಧ್ಯಾಪಕರು, ಉಪನ್ಯಾಸಕರು ಬೇರೆ ಬೇರೆ ಕಾಲೇಜುಗಳನ್ನು ಇದೇ ಪರಿಸರದಲ್ಲಿ ಮಾಡಿದರು. ಒಂದು ದಿನವೂ ಕೂಡ ಮೋಹನ್ ಆಳ್ವರು ಅದನ್ನು ಬೇಜಾರು ಮಾಡಿಕೊಂಡಿದ್ದೆ ನಾನು ನೋಡಲಿಲ್ಲ. ಅಲ್ಲೇ ಕಲಿತಂಥ ಉಪನ್ಯಾಸಕರು ಬೇರೆ ಬೇರೆ ಸಸಿಗಳ ರೂಪದಲ್ಲಿ ಬೇರೆ ಬೇರೆ ಕಾಲೇಜುಗಳನ್ನು ಮಾಡಿದಾಗ ಸಂತೋಷಪಟ್ಟರು. ಅಂಥ ಎಲ್ಲ ಯುವಕರನ್ನ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿರುವಂಥದ್ದು ಅವರ ಅಂತರ್ಮುಖಿಯಾದಂಥ ಒಂದು ಒಳ್ಳೆಯ ಸಂಗತಿ ನಾನು ಅಂದ್ಕೊಳ್ತೇನೆ. ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಪೈಪೋಟಿಗಳಿದ್ದಿದ್ದೆ, ನನಗೆ ಪೈಪೋಟಿಯನ್ನು ಕೊಟ್ಟಿದ್ದಾರೆ. ನನ್ನ ನನ್ನ ಕ್ಯಾಂಪಸ್ನಲ್ಲೇ ಕೆಲಸ ಮಾಡಿದಂಥ ಉಪನ್ಯಾಸಕರು ಅಂತ ಅವ್ರು ಯಾವತ್ತೂ ಕೂಡ ಅಂದ್ಕೊಳ್ಳಿಲ್ಲ. ಅವರೆಲ್ಲರ ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿದ್ದಾರೆ, ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ, ಹೇಗಾಗಿದೆ ಅಂತ ಗಮನಿಸಿದ್ದಾರೆ. ಇನ್ನಷ್ಟು ಒಳ್ಳೆಯದಾಗಲಿ ಅಂತೇಳಿ ಆಶೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಆಳ್ವಾಸ್ನಲ್ಲಿ ಉದ್ಭವ ಆದಂಥ 10 ಒಳ್ಳೆಯ ಸಸ್ಯಗಳು ಇವತ್ತು ಜ್ಞಾನಸುಧಾದಂಥ ಬೇರೆ ಬೇರೆ ಕಾಲೇಜುಗಳಲ್ಲಿ ನಿರ್ಮಾಣ ಆಗಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕೊಡುಗೆಗಳನ್ನು ಇವತ್ತು ಕೊಡ್ತಾ ಇದ್ದಾರೆ. ಅವರ ಪ್ರೀತಿ, ಅವರ ಸ್ನೇಹ, ಅವರ ಸರಳತೆ, ಅವರ ವಿನಯತೆ ಇದೆಲ್ಲದೂ ಕೂಡ ನಿರಂತರವಾಗಿ ಮುಂದುವರಿಲಿ. ಸುಧಾಕರ್ ಶೆಟ್ಟಿ ಹೇಳಿದಂತೆ ಮೂಡುಬಿದ್ರೆಯ ಜನ ಅವರ 75ರ ಸಂಭ್ರಮಕ್ಕೆ ಈ ವರ್ಷದಿಂದನೇ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತೇಳಿ ಕಾರ್ಕಳದ ಜನ ಒಂದು ಅಭಿಮಾನದಿಂದ ಇವತ್ತು ಜಾಗೃತಿಯ ರೂಪದಲ್ಲಿ ನಾವು ಈ ಅಭಿನಂದನಾ ಸಮಾರಂಭವನ್ನು ಇವತ್ತು ಮಾಡ್ತಾ ಇದ್ದೇವೆ. ಒಂದು ಒಳ್ಳೆಯ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಆಗಲಿ. ಅವರಿಗೆ ಪ್ರಶಸ್ತಿಗಳು ಬೇಕಾಗಿಲ್ಲ.
ನನಗೆ ಗೊತ್ತಿದ್ದಂತೆ 200-250ಕ್ಕೂ ಹೆಚ್ಚು ಪ್ರಶಸ್ತಿಗಳು ನಾಡಿನ ಉದ್ದಗಲಗಳಲ್ಲಿ ಇವರಿಗೆ ಬಂದಿದೆ. ಯಾವ ಪ್ರಶಸ್ತಿಯನ್ನು ಕೂಡ ಅವರು ಟೇಬಲಲ್ಲಿ ಇಟ್ಕೊಂಡಿದ್ದು ನಂಗೆ ಗೊತ್ತಿಲ್ಲ. ಆದರೆ ಅವರ ಸಾಧನೆಗಳು ಇದರ ಹಿಂದೆ ಇದ್ದೇ ಇದೆ. ಇದೆಲ್ಲದನ್ನು ಕೂಡ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದ ಕಲೆ ಸಾಹಿತ್ಯಕ್ಕೆ ಅವರ ಕೊಡುಗೆಗಳು ನಿರ್ಮಾಣ ಆಗಲಿ ಎನ್ನುವಂಥ ಮಾತನ್ನು ಹೇಳಿ, ಇದು ಸಮಾಜದ ಆಶಯವೂ ಕೂಡ ಹೌದು. ಈ ಒಳ್ಳೆಯ ಸಂಗತಿಗಳನ್ನು ಸಮಾಜ ಬೆಳೆಸ್ತದೆ, ಈ ಒಳ್ಳೆಯ ಸಂಗತಿಯನ್ನು ಸಮಾಜ ಪೋಷಿಸ್ತದೆ. ಆ ಒಳ್ಳೆಯ ಸಂಗತಿಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುವಂಥ ಶಕ್ತಿಯನ್ನು ಭಗವಂತ ಅವರಿಗೆ ಕೊಡಲಿ ಎನ್ನುವಂಥ ಆಶೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ವೈಯಕ್ತಿಕವಾಗಿ ಮೋಹನ್ ಅವರಿಗೆ ನನ್ನೊಂದು ಆಸೆ ಏನು ಅಂತ ಕೇಳಿದರೆ, ಮುಂದಿನ ಜನ್ಮದಲ್ಲಿ ನೀವು ಹುಡುಗಿಯಾಗಿ ಹುಟ್ಟಬೇಕು, ನಾನು ಹುಡುಗನಾಗಿ ಹುಟ್ಟಬೇಕು, ಮುಂದೇನಾಗಬೇಕು ಅಂತ ನಿಮಗೆ ಬೇಡ, ಅದು ನಮ್ಮಿಬ್ಬರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಹಾಗೆ ಬದುಕುತ್ತಿರುವಂತಹ ಒಂದು ಅದ್ಭುತ ನಿದರ್ಶನ ಡಾಕ್ಟರ್ ಎಂ ಮೋಹನ ಆಳ್ವ. ಅವರ ಗರಡಿಯಲ್ಲಿ ಪಳಗಿದಂತಹ, ಅವರ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದಂತಹ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿಯವರು ಸವ್ಯಸಾಚಿ ಸಂಭ್ರಮವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸುವ ನಿಟ್ಟಿನಲ್ಲಿ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎನ್ನುವ ಹಾಗೆ ಸಮಾಜ ಸೇವೆಗೆ ಒಂದಷ್ಟು ಮೊತ್ತವನ್ನು ಮುಡಿಪಾಗಿ ಇಟ್ಟಿದ್ದಾರೆ. ಇಂದಿನ ಸವ್ಯಸಾಚಿ ಸಂಭ್ರಮದಲ್ಲಿ ಆರೋಗ್ಯದ ತೊಂದರೆಯಿಂದ ಬಳಲುತ್ತಿರುವಂತಹ ನಮ್ಮ ಮನುಜ ಧರ್ಮದ ಬಂಧು ಬಳಗದಂತಿರುವಂತಹ ನಮ್ಮ ಅಣ್ಣಂದಿರು, ಅಕ್ಕಂದಿರು, ಎಳೆಹರೆಯದ ಮಕ್ಕಳಿಗೆ ಅವರ ಆರೋಗ್ಯ ಚೆನ್ನಾಗಿ ಇರಲಿ ಎನ್ನುವಂತಹ ಆಶಯದೊಂದಿಗೆ ಈ ಸವ್ಯಸಾಚಿ ಸಂಭ್ರಮದ ಕಾರ್ಯಕ್ರಮದಲ್ಲಿ ತಲಾ 10,000ದಂತೆ ಸಹಾಯಧನವನ್ನು ವಿತರಿಸುವಂತಹ ಕಾರ್ಯಕ್ರಮ ಇದೀಗ ನಡೆಯಲಿದೆ. ಈಗ ಓದಿ ಹೇಳುವಂತಹ ಬಂಧುಗಳಿಗೆ ಸವ್ಯಸಾಚಿ ಸಂಭ್ರಮದ ಕೇಂದ್ರ ಬಿಂದುವಾಗಿರುವಂತಹ ವೈದ್ಯರೂ ಆಗಿರುವಂತಹ ಮಗುಮನದ ಡಾಕ್ಟರ್ ಎಂ ಮೋಹನ ಆಳ್ವರು ಈ ಸಹಾಯಧನವನ್ನು ಹಸ್ತಾಂತರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀಯುತ ರವಿ, ಕಾಲು ನೋವಿನ ಸಮಸ್ಯೆ ಇರುವಂತಹ ಶ್ರೀಯುತ ರವಿ, ಶ್ರೀಯುತ ರಾಜೇಂದ್ರ, ಸಾನ್ವಿತಾ ದೇವಾಡಿಗ, ಶರಣ್ ಆಚಾರ್ಯ, ಪ್ರಸಾದ್ ಮೂಲ್ಯ, ಸೃಜನ್, ಅನ್ವಿತಾ ನಾಯಕ್, ಸಾವಿತ್ರಿ, ಸೇಸಮ್ಮ, ಅನ್ವಿಕಾ, ಹಾಗೆಯೇ ನೊಂದವರ ಬಾಳಿಗೆ ಬೆಳಕಾಗುವ ನಿಟ್ಟಿನಲ್ಲಿ ಅಶಕ್ತರಿಗೆ ಧೈರ್ಯವನ್ನು ತುಂಬಿ ವೃದ್ಧರಿಗೆ ಸಹಾಯ ಹಸ್ತವನ್ನು ಚಾಚುವಂತಹ ಸಂಘ ಸಂಸ್ಥೆಗಳನ್ನು ಗುರುತಿಸಿ ಅವರಿಗೆ ಸಹಾಯಧನವನ್ನು ಹಸ್ತಾಂತರಿಸುವ ಕಾರ್ಯಕ್ರಮ. ಈ ಸಹಾಯಧನವನ್ನು ವಿತರಿಸಬೇಕಾಗಿ ನಿಟ್ಟೆ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎನ್ ವಿನಯ ಹೆಗ್ಡೆಯವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್, ವಿಜೇತ ವಿಶೇಷ ಶಾಲೆಯ ಶ್ರೀಮತಿ ಕಾಂತಿ ಹರೀಶ್ ಇವರು ಆಗಮಿಸಿ ಈ ಸಹಾಯಧನವನ್ನು ಸ್ವೀಕರಿಸ್ತಾ ಇದ್ದಾರೆ. ಭಾರತಿ ಸೇವಾ ಟ್ರಸ್ಟ್, ಚೇತನ ವಿಶೇಷ ಶಾಲೆಯ ವಿಶೇಷ ಸಾಮರ್ಥ್ಯದ ಭಿನ್ನ ಸಾಮರ್ಥ್ಯದ ಕಂದಮ್ಮಗಳ ಆರೈಕೆಯನ್ನು ಮಾಡುತ್ತಿರುವಂತಹ ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ಕರೆತರುವಂತಹ ನಿಟ್ಟಿನಲ್ಲಿ
ಅತ್ಯಂತ ತಾಳ್ಮೆ ಸಂಯಮದ ಕಾರ್ಯಪ್ರವೃತ್ತರಾಗಿರುವಂತಹ ಭಾರತಿ ಸೇವಾ ಟ್ರಸ್ಟ್, ಸುರಕ್ಷಾ ಚಾರಿಟೇಬಲ್ ಟ್ರಸ್ಟ್, ಶ್ರೀಮತಿ ಆಯೇಷಾ ಇವರ ಸಾರಥ್ಯದ ಸುರಕ್ಷಾ ಚಾರಿಟೇಬಲ್ ಟ್ರಸ್ಟ್ ಕೂಡ ವೃದ್ಧರಿಗೆ, ಅನಾಥರಿಗೆ ಆಶ್ರಯವನ್ನು ನೀಡುವಂತಹ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಹಾಗೆಯೇ ಕ್ರಿಸ್ತ ಸೇವಕಿ ಆಶ್ರಮ ಹಾಗೂ ಹೊಸಬೆಳಕು ಸೇವಾ ಟ್ರಸ್ಟ್ ಇವರ ಸಹಾಯಧನವನ್ನು ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿರುವಂತಹ ಶ್ರೀಮತಿ ಜ್ಯೋತಿ ಪದ್ಮನಾಭ್ ಬಂಡಿಯವರು ಸ್ವೀಕರಿಸಿ ಅವರಿಗೆ ಹಸ್ತಾಂತರಿಸಲಿದ್ದಾರೆ. ಧನ್ಯವಾದಗಳು ಸರ್. ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ಶಿಕ್ಷಣ ಮಾತ್ರವಲ್ಲ, ಜ್ಞಾನ, ಸಂಶೋಧನೆ, ಮೌಲ್ಯಗಳ ತಳಹದಿಯಲ್ಲಿ ರೂಪು ತಳೆದಿರುವಂತಹ ಶಿಕ್ಷಣ ಸಂಸ್ಥೆಗಳಾಗಿರುವ ಹಿನ್ನೆಲೆಯಲ್ಲಿ ಸಮಾಜ ಸೇವೆಗೆ ಎಂದೂ ಕೂಡ ಸದಾ ಸಿದ್ಧ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವ ಹಾಗೆಯೇ ಆರೋಗ್ಯ ಕ್ಷೇತ್ರಕ್ಕೂ ಒಂದಿಂತು ಸಹಾಯವಾಗುವ ನಿಟ್ಟಿನಲ್ಲಿ ಕಾರ್ಕಳದ ಡಾಕ್ಟರ್ TMA ಪೈ ರೋಟರಿ ಆಸ್ಪತ್ರೆಯೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಡಯಾಲಿಸಿಸ್ಗೆ ಒಳಗಾಗುವಂತಹ ಪ್ರತಿ ರೋಗಿಗೆ ರೂಪಾಯಿ 300 ಸಹಾಯಧನವನ್ನು ಭರಿಸುತ್ತಿದೆ. ಈವರೆಗೆ 3 ಚೆಕ್ಗಳು ಸಂದಾಯವಾಗಿರುತ್ತವೆ. ಇದೀಗ ಡಾಕ್ಟರ್ TMA ಪೈ ರೋಟರಿ ಆಸ್ಪತ್ರೆಯ ಮುಖ್ಯ ಆಡಳಿತ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ಕೀರ್ತಿನಾಥ್ ಬಲ್ಲಾಳ್ ಇವರು ವೇದಿಕೆಗೆ ಆಗಮಿಸಿ ಪೂಜ್ಯ ಖಾವಂದರ ಕರಕಮಲಗಳಿಂದ 2 ಲಕ್ಷ ರೂಪಾಯಿ ಸಹಾಯಧನದ ಚೆಕ್ಕನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ಕೀರ್ತಿನಾಥ್ ಬಲ್ಲಾಳ್ರವರ ಆಗಮನದ ಬಳಿಕ ಡಾಕ್ಟರ್ TMA ಪೈ ರೋಟರಿ ಆಸ್ಪತ್ರೆ ಅತ್ಯುನ್ನತವಾದ ಆರೋಗ್ಯ ಸೇವೆಯನ್ನು ಸಮಾಜಕ್ಕೆ ನೀಡುತ್ತಾ ಬಂದಿರುತ್ತದೆ. ಬಂಧುಗಳೇ, ಖಾವಂದರೆಂದರೆ ನಡೆದಾಡುವ ಮಂಜುನಾಥ ಎನ್ನುವಂತಹ ಭಕ್ತಿ ಭಾವದ ಸ್ವರೂಪ. ಅವರು ವೇದಿಕೆಯಲ್ಲಿ ಉಪಸ್ಥಿತರಿರುವುದೇ ನಮಗೊಂದು ಆಶೀರ್ವಾದ. ಅವರ ಪಕ್ಕದಲ್ಲಿ ಕುಳಿತಿರುವಂತಹ ಸವ್ಯ ಸಾಚಿಗೆ ಅವರ ಆಶೀರ್ವಾದದ ಜನ್ಮದಿನದ ಶುಭಾಶಯವನ್ನು ಮೊದಲಿಗೆ ಸಲ್ಲಿಸಬೇಕು ಎನ್ನುವಂತಹ ಆತುರ ಕಾತರ ಭಿನ್ನಹ ನಮ್ಮದು. ಪೂಜ್ಯ ಖಾವಂದರ ಶುಭಾಶೀರ್ವಾದಕ್ಕಾಗಿ ತಮ್ಮಲ್ಲಿ ಭಕ್ತಿ ಭಾವದಿಂದ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಡಾಕ್ಟರ್ ಆಳ್ವರಿಗೆ 72 ಆಯಿತು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಅದನ್ನು ಸಾರಿ ಸಾರಿ ಹೇಳಿ 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 ಎಲ್ಲರಿಗೂ ಗೊತ್ತಾಗುವಂತೆ ಮಾಡಿದ ಡಾಕ್ಟರ್ ಸುಧಾಕರ್ ಶೆಟ್ಟಿಯವರು ಅಭಿನಂದನಾರ್ಹರು ಒಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ಕೆಲವರ ವಯಸ್ಸು ಅವರು ಎಷ್ಟು ಮರೆ ಮಾಡಿದರೂ ಕೂಡ ಬಹಿರಂಗವಾಗ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಡಾಕ್ಟರ್ ವಿನಯ್ ಹೆಗ್ಡೆ ಅವರೇ, ಡಾಕ್ಟರ್ ಆಳ್ವ ಅವರೇ ಮತ್ತು ವೇದಿಕೆಯಲ್ಲಿರುವಂಥ ಸುನೀಲ್ ಕುಮಾರ್ರೇ, ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಹಿರಿಯರಾದ ಸಿಂಧ್ಯಾ, ಡಾಕ್ಟರ್ ಸಿಂಧ್ಯಾ ಅವರೇ, ಮತ್ತು ನನ್ನ ಮುಂದಿರುವಂಥ ಅನೇಕ ಗಣ್ಯರೇ ಮತ್ತು ಎಲ್ಲ ಮಹನೀಯರೇ, ಮಹಿಳೆಯರೇ, ನನಗೆ ಎಲ್ಲದಕ್ಕೆ ಸಂತೋಷ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಆಳ್ವರನ್ನು ಒಪ್ಪಿಸಿದಿರಲ್ಲ, ಇದು ಬಹಳ ದೊಡ್ಡ ಸಂತೋಷದ ವಿಷಯ. ಯಾಕೆಂದರೆ ಅವರಿಗೆ ಸನ್ಮಾನ ಮಾಡಿ ಗೊತ್ತೇ ವಿನಃ ಮಾಡಿಸಿಕೊಂಡು ಗೊತ್ತಿಲ್ಲ. ನಾನು ಹೇಳ್ತಿದ್ದೆ ಅವರಿಗೀಗ, ನಿಮ್ಮ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಕೂತಿರ್ತೇವಲ್ಲ, ಆಗ ಏನು ಅನುಭವ ಆಗುತ್ತೆ ಅಂದರೆ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿದೆ ಅವರಿಗೆ. ಯಾಕೆಂದರೆ ಅವರು ಎಲ್ಲ ರೀತಿಯ ವಿಷಯಗಳನ್ನು ನಿಮಗೆ ಹೇಳಿ ಆಗಿದೆ, ನೀನು ಹೇಳಲಿಕ್ಕೇನು ಬಾಕಿ ಇಲ್ಲ. ಅಂದರೆ ಒಬ್ಬ ವ್ಯಕ್ತಿ ಏನು ಸಾಧಿಸಬಹುದು, ಯಾವುದರಲ್ಲಿ ಕುತೂಹಲ ತಳೆಯಬಹುದು, ಯಾವುದರಲ್ಲಿ ಆಸಕ್ತಿಯನ್ನು ವಹಿಸಬಹುದು, ಯಾವುದನ್ನು ಸಾರ್ಥಕ್ಯಗೊಳಿಸಬಹುದು ಅನ್ನೋದಕ್ಕೆ ಡಾಕ್ಟರ್ ಆಳ್ವರ ಸಾಕ್ಷಿ. ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ ಅದು ಎಲ್ಲರೂ ನೋಡಿ ಸಂತೋಷ ಪಡಬೇಕು ಅನ್ನುವಂಥ ಮನೋಧರ್ಮ ಅವ್ರದ್ದು. ಯಾವ ಕಾರ್ಯಕ್ರಮದಲ್ಲಿ ಆದರೂ 15,000 20,000 ಜನ ಸೇರಿದರೆ ಅವರಿಗೆ ಸಾಲುವುದಿಲ್ಲ. ಇನ್ನೂ ಜನ ಬರಲಿ ಅಂತಾರೆ. ಬಸ್ಸುಗಳು ಓಡಾಡ್ತಾ ಇರ್ತವೆ,
ಅವರ ಕಾರ್ಯಕ್ರಮಕ್ಕೆ ನಾವು ಮೂಡುಬಿದಿರೆಗೆ ಬರುವಾಗ ಧರ್ಮಸ್ಥಳದ ಬರಲಿ ಅಥವಾ ಮಂಗಳೂರಿಗೆ ಹೋಗಲಿ ಎಲ್ಲಿ ಹೋದರೂ ಕೂಡ ಅವರ ಬಸ್ಸುಗಳು ಬರ್ತಾ ಇರ್ತದೆ. ಇದು ಯಾವುದಂದರೆ ಉಚಿತವಾಗಿ ಫ್ರೀಯಾಗಿ ಅಲ್ಲಿಯ ಜನರನ್ನು ಕರ್ಕೊಂಡು ಬರುವಂಥದ್ದು. ಯಾಕಂದರೆ ಕಮ್ಮಿ ಆಯಿತು ಜನ ಅಂತ ಅವ್ರಿಗೆ ಅನಿಸುತ್ತೆ. ಜನ ಎಷ್ಟು ಸೇರಿದರು ಎಷ್ಟು ನೋಡಿದರೂ ಅವರಿಗೆ ತೃಪ್ತಿ ಇಲ್ಲ. ಇಂತಹ ಒಂದು ಅದ್ಭುತ ಮನಸ್ಸು ಡಾಕ್ಟರ್ ಆಳ್ವಾರದ್ದು. ನಮ್ಮ ಕಾಲೇಜಿನಲ್ಲಿ ಆಯುರ್ವೇದದಲ್ಲಿ ಓದಿದ್ದರು. ಆವಾಗ ಅವರ ಪ್ರಿನ್ಸಿಪಾಲರು ಹೇಳ್ತಿದ್ದರು, ನಾವು ಎಲ್ಲರ ವಿದ್ಯಾರ್ಥಿಗಳ ಕೋಣೆಗೆ ಹೋದರೆ ಅಲ್ಲಿ ಸಿನಿಮಾ ನಟಿಯರ ಫೋಟೋ ಇರ್ತಿತ್ತು. ಅದು ಡಾಕ್ಟರ್ ಆಳ್ವರ ಒಂದು ಕೋಣೆಯಲ್ಲಿ ಎಲ್ಲ ಪರಮಹಂಸ ರಾಮಕೃಷ್ಣರು, ವಿವೇಕಾನಂದರ ಫೋಟೋ ಇರ್ತಿತ್ತು ಅಂತ ಹೇಳಿದರು. ಇದು ನಮ್ಮ ಪ್ರಿನ್ಸಿಪಾಲರ ವರದಿ ಆದದರಿಂದ ಅದನ್ನು ನಾನು ನಂಬಲೇಬೇಕು, ಒಪ್ಪಲೇಬೇಕು, ನೀವು ಒಪ್ಪಲೇಬೇಕು. ಯಾಕೆಂದರೆ ಅವರಿಗೆ ಬೇರೆ ಯಾವ ಆಸಕ್ತಿಯೂ ಇರಲಿಲ್ಲ. ಪ್ರಾಪಂಚಿಕ ಆಸಕ್ತಿಗಿಂತ ಹೆಚ್ಚು ಆಧ್ಯಾತ್ಮಿಕವಾದ ಮತ್ತು ತಾತ್ವಿಕವಾದಂಥ ಆಕರ್ಷಣೆ ಅವರಲ್ಲಿ ಇದು. ಅದನ್ನು ಅವರು ಬಹಳ ಚೆನ್ನಾಗಿ ನಿರ್ವಹಿಸಿದರು. ಅವರ ತಂದೆ ಆನಂದ ಆಳ್ವರಿಗೆ ನನ್ನ ಮೇಲೆ ಬಹಳ ಪ್ರೀತಿ. ಅವರು ಧರ್ಮಸ್ಥಳಕ್ಕೆ ಬಂದರೆ ನನ್ನ ಹತ್ರ ಮಾತಾಡೋ ಸೀದಾ ನೇರವಾಗಿ ಹಟ್ಟಿಗೆ ಹೋಗುವ ಅಂತಿದ್ದೆ. ಹಟ್ಟಿಗೆ ಹೋಗಿ ಅಲ್ಲಿ ಕೋಣ, ಎತ್ತು, ಹಸು ಇವುಗಳನ್ನೆಲ್ಲ ನೋಡಿ ಸಂತೋಷ ಪಡ್ತಿದ್ದರು. ಡಾಕ್ಟರ್ ಆಳ್ವರು ಹಾಗೆ ನಮ್ಮ ಕಾರ್ ಮ್ಯೂಸಿಯಮ್ಗೆ ನಾನು ಕರ್ಕೊಂಡು ಹೋದರೆ ಕಾರುಗಳನ್ನೆಲ್ಲ ಮುಟ್ಟಿ ಅವುಗಳು ಎರಡು ತಟ್ಟಬೇಕು ಅವ್ರಿಗೆ. ಹೀಗೆ ನಾನು ಹೇಳೋದು, ಕಾರನ್ನು ತಟ್ಟುವುದು ಮೋಹನ್ ಆಳ್ವರು ಮಾದ, ಬೇರೆ ಯಾರು ತಟ್ಟುವುದಿಲ್ಲ. ಅಂದರೆ ಮುಟ್ಟಿ ಬರ್ತಾರೆ ನೋಡಿ ಅನ್ನೋ ಇದಾಗಲ್ಲ, ಇವರಿಗೆ ಅದು ಮುಟ್ಟಿ ಎರಡು ತಟ್ಟಬೇಕು ಅದಕ್ಕೆ. ಅಂದರೆ ಅಷ್ಟು ಪ್ರೀತಿ ಅವರಿಗೆ. ವಾಹನಗಳು ಅಥವಾ ಯಾವುದೇ ಇದ್ರ ಸುಂದರವಾದ ಬಸ್ಸುಗಳಿದೆ, ಬಹಳ ಪ್ರೀತಿ ಅವರಿಗೆ. 2 ಕಾರ್ಯಕ್ರಮಗಳನ್ನು ಅವರು ಮಾಡಿದರು, ನುಡಿಸಿರಿ ಮತ್ತು ಇನ್ನೊಂದು ಕಾರ್ಯಕ್ರಮ ಮಾಡ್ತಿದ್ದರು. ಆಗ ನನಗೆ ನಮ್ಮ ಏರಿಯ ಲಕ್ಷ್ಮಣರು ಹೇಳ್ತಿದ್ರು, ಸ್ವಲ್ಪ ಹೆಚ್ಚು ಒಂದು ಪನ್ಲೆ ತಾಯಿ ಇಂಚೆ ದುಡ್ಡು ಹಾಳು ಮಲ್ಪ ಅಂತ. ನಾನು ಹೇಳ್ತಿದ್ದೆ, ದುಡ್ಡು ಹಾಳು ಮಾಡೋದಲ್ಲ, ನಮ್ಮ ಜನ್ಮದಲ್ಲಿ ಇಂಥ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ಆಗುತ್ತೆ, ಇಂಥ ದೊಡ್ಡ ಕಲಾವಿದರನ್ನು ಕೇಳಲಿಕ್ಕಾಗುತ್ತೆ, ನೋಡಲಿಕ್ಕಾಗುತ್ತೆ ಅಂತ ಆದದ್ದೇ ಡಾಕ್ಟರ್ ಮೋಹನ್ ಆಳ್ವರಿಂದಾಗಿ. ಮತ್ತು ಇನ್ನು ಮೇಲೆ ಅವರಿಗೆಲ್ಲ ಅದರ ಆಸಕ್ತಿ ಹೋದರೆ ಈ ಭಾಗ್ಯ ನಮಗಿಲ್ಲ. ಹಾಗಾಗಿ ನಾನು ಹೇಳೋದಿಲ್ಲ ನಿಲ್ಲಿಸಿ ಅಂತ ಹೇಳ್ತಿದ್ದೆ ಅವರಿಗೆ. ಹಾಗಾಗಿ ಅದು ಕಾಲಕ್ರಮೇಣ ಸ್ವಲ್ಪ ಸಮಯ ಆದ ಮೇಲೆ ಅದರ ಬಜೆಟ್ ಜಾಸ್ತಿ ಆಗ್ತಾ ಹೋಯಿತು. ಅಲ್ಲಿ ಕೃತಜ್ಞತೆ ಬದಲು ಸ್ವಲ್ಪ ಅವರಿಗೆ ಒತ್ತಡ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಅದು ನಿಲ್ಲಿಸಿದರು. ನನಗೂ ಒಂದು ರೀತಿಯಲ್ಲಿ ಅವರ ಬಹಳ ಆತ್ಮೀಯನಾಗಿ ನನಗೆ ಸಂತೋಷ ಆಯಿತು, ಅಂದರೆ ದುಡ್ಡು ಉಳಿಯಿತು ಅಂತ. ಆದರೆ ಇನ್ನೊಂದು ರೀತಿಯಲ್ಲಿ ಎಷ್ಟು ದೊಡ್ಡ ನಷ್ಟ ಆಯಿತು ಸಮಾಜಕ್ಕೆ. ಇನ್ನೊಮ್ಮೆ ನಾವು ಅಂತಹ ಕಲಾವಿದರನ್ನು, ಅಂತಹ ಸಾಹಿತಿಗಳನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ, ಕೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವನೆ ನನಗೆ ಬಂತು. ಅಂತಹ ದೊಡ್ಡ ಮನಸ್ಸು ಅವ್ರದ್ದು. ಯಾವ ಎಲ್ಲ ಧರ್ಮಕ್ಕೂ ಸರಿಯಾಗಿ ಗೌರವ ಕೊಡ್ತಕ್ಕಂಥವರು. ರಾಷ್ಟ್ರೀಯತೆಯ ಬಗ್ಗೆ, ಅದು ಸ್ವಾತಂತ್ರ್ಯ ದಿನ ಇರಬಹುದು ಅಥವಾ ರಿಪಬ್ಲಿಕ್ ಡೇ ಇರ್ಬೋದು, ಯಾವುದಿದ್ರೂ ಕೂಡ ಅದನ್ನು ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ಆಚರಿಸ್ತಾರೆ. ಯಾಕೆಂದರೆ ಮಕ್ಕಳಲ್ಲಿ ಜಾಗೃತಿ ಮೂಡಬೇಕು, ದೇಶಭಕ್ತಿ ಮೂಡಬೇಕು ಅನ್ನುವಂಥ ಭಾವನೆ ಅವರಲ್ಲಿದೆ. ಆ ದೇಶಭಕ್ತಿಯ ಉತ್ಸಾಹ ಬಹಳ ಅಪರೂಪವಾದಂಥದ್ದು. ಅದರ ಮೇಲೆ ಅದರ ಫೋಟೋಗಳನ್ನೆಲ್ಲ ತಂದು ನನಗೆ ತೋರಿಸ್ತಾರೆ. ನನಗೆ ಫೋನ್ ಮಾಡಿ ಕೇಳ್ತಾರೆ ನಮ್ಮ ಕಾರ್ಯದರ್ಶಿಗೆ, ಬರ್ಬೋದು ನಾನು ಅಂತ. ಅವರು ಯಾವಾಗ ಫೋನ್ ಮಾಡಿದರೆ ಬನ್ನಿ ಅಂತ ಹೇಳೋದು. ಬಂದ ತಕ್ಷಣ ಆ ಫೋಟೋಗಳನ್ನೆಲ್ಲ ಫೋಟೋ ನೋಡಿದರೆ ಫೋಟೋ ಕಾಂಪಿಟೀಷನ್ನಲ್ಲಿ ಅದೆಲ್ಲ ಇಡಬಹುದು. ಅಂದರೆ ಅವರಿಗೆ ಯಾವ ಕಾರ್ಯಕ್ರಮ ಅದು ಎಷ್ಟು ಅಚ್ಚುಕಟ್ಟಾಗಬೇಕು ಅದನ್ನೆಲ್ಲ ಒಳ್ಳೆಯ ಫೋಟೋಗ್ರಾಫರ್ಸ್ಗೆ ಹೇಳಿ ಫೋಟೋ ತೆಗೆಸಿ ಅದನ್ನು ಸಂಗ್ರಹ ಮಾಡಿ ಅದನ್ನು ತೋರಿಸೋದೇ ಒಂದು ದೊಡ್ಡ ಸಂತೋಷ. ಹೀಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಚ್ಚುಕಟ್ಟುತನ, ಪರ್ಫೆಕ್ಷನ್ ಬಹಳ ಮುಖ್ಯ. ಭಾಳ ಸಂತೋಷ ಆಗ್ತದೆ. ನಮ್ಮ ಧರ್ಮಸ್ಥಳಕ್ಕೆ ಯಾವಾಗಲೂ ಬರ್ತಾರೆ. ಬಂದಾಗೆಲ್ಲ ಯಶೋವರ್ಮ ಭಾವ ಇದ್ದ, ಅವನು ಈಗ ಇಲ್ಲ, ಆದರೆ ಅವರ ಮನೆಗೆ ಹೋಗಿ ಪ್ರತಿ ಸಲ ಅವನ ಜೊತೆ ಕೂತ್ಕೊಂಡು ತಿಂಡಿ ಮಾಡಿ ಬರ್ತಿದ್ದರು. ನಮ್ಮ ಶ್ರೀಮತಿ ಹೇಮಾವತಿ ಅವರಿಗೆ ಆಳ್ವರು ಬರ್ತಾರೆ ಅಂದರೆ ಸ್ವಲ್ಪ ಜಾಸ್ತಿ ತಯಾರಿ, ತಿಂಡಿ ಮತ್ತು ಕಾಫಿ ಎಲ್ಲ. ಆದರೆ ಆ ತಿಂಡಿ ಕೊಡುವಾಗ ಅವರಿಗೆ ಸ್ವಲ್ಪ ಸಂಕೋಚ. ಇವರು ಬಂದು ಮೊದಲು ನೋಡೋದು ಅವರ ಹೊಟ್ಟೆ ಎಷ್ಟು ದಪ್ಪ ಆಗಿದೆ ಹೊಟ್ಟೆ ಅಂತ ನೋಡಿ, ಅಷ್ಟು ತಿನ್ನಬಾರ್ದು ಅಂತ ಹೇಳಿ ತಿನ್ನಿಸ್ತಾರೆ ಅವರು. ತಿನ್ನಬಾರದು ಅಂತೇಳಿ ತಿನ್ನಿಸೋರು ಇದ್ರೆ ಹೇಮಾವತಿಯವರು ಮಾತ್ರ. ಆದರೆ ಅಷ್ಟು ಪ್ರೀತಿ ಅವರಿಗೆ ಇವರ ಮೇಲೆ. ಆದರೆ ಒಂದು ಕಣ್ಣು ಅವರ ಆರೋಗ್ಯದ ಕಡೆಗೆ ಇರ್ತದೆ. ಇದೆಲ್ಲ ನೋಡಿದರೆ ಒಬ್ಬ ಮನುಷ್ಯ ಪ್ರೀತಿಯನ್ನು ಸಂಪಾದಿಸೋದು ಎಷ್ಟು ಕಷ್ಟ, ಆತ್ಮೀಯತೆಯನ್ನು ಗಳಿಸೋದು ಎಷ್ಟು ಕಷ್ಟ, ವಿಶ್ವಾಸಾರ್ಹತೆಯನ್ನು ಗಳಿಸೋದು ಎಷ್ಟು ಕಷ್ಟ. ಇಂತಹ ಎಲ್ಲ ಯೋಗ್ಯತೆಗೂ ಸರಿಯಾದಂಥವರು ಡಾಕ್ಟರ್ ಆಳ್ವರು. ಎಲ್ಲರನ್ನು ಕೂಡ ಅಪ್ಪಿಕೊಳ್ಳುವಂಥ, ಆತ್ಮೀಯತೆಯಿಂದ ನೋಡಿಕೊಳ್ಳುವಂಥ ಸ್ವಭಾವ ಅವರದ್ದು. ಹಾಗಾಗಿ ಅವರ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಬೇರೊಂದು ವ್ಯಕ್ತಿಗಳೆಲ್ಲ ನಮ್ಮ ಎಲ್ಲ ಸಮಸ್ಯೆಗಳು ಅವರ
ಕ್ಷೇತ್ರದಲ್ಲಿ ಅವರು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಾನು ಇನ್ನು ಹೆಚ್ಚು ಹೇಳುವುದಿಲ್ಲ, ಯಾಕೆಂದರೆ ಎಲ್ಲ ವಿಷಯಗಳು ಬಂದಾಗಿದೆ, ಇಲ್ಲಿ ಯಾವ ವಿಷಯ ಬಾಕಿ ಆಗಲಿಲ್ಲ. ಮತ್ತು ಅದಕ್ಕಿಂತ ಹೆಚ್ಚು ನಮಗಿಂತ ಹೆಚ್ಚು ನಿಮಗೆ ಮಾತಾಡಲಿಕ್ಕೆ ವಿಷಯ ಅವರು ಗೊತ್ತಿರಬಹುದು. ಅವರು ಹೇಗೆ ಒಂದು ಕಾರ್ಯಕ್ರಮ ಮಾಡಿದರೆ ಅದರ ತಿಂಡಿ ಹೇಗಿರ್ತದೆ, ಊಟ ಹೇಗಿರ್ತದೆ, ಫಲಹಾರ ಹೇಗಿರ್ತದೆ ಅಂತ. ನಮ್ಮ ಎಲ್ಲ ಧರ್ಮಗಳ ಹಬ್ಬಗಳನ್ನು ಆಚರಿಸ್ತಾರೆ. ಜೈನ ಧರ್ಮದ 24 ತೀರ್ಥಂಕರರು ಯಾವ ವರ್ಣದವರು ಅವರು ಹೇಗಿದ್ದಾರೆ ಅಂತ ನೋಡಬೇಕಾದ್ರೆ ಆಳ್ವರ ಕಾಲೇಜಿಗೆ ಹೋಗ್ಬೇಕು. ಅಲ್ಲಿ 24 ತೀರ್ಥಂಕರ ಇಟ್ಟಿದ್ದಾರೆ. ಅದನ್ನು ನೋಡಿ ಆಶ್ಚರ್ಯ ಆಯಿತು ನಮಗೆ. ಇದು ಯಾರ ಹತ್ರ ಕೇಳೋದು ಬೇಡ, ಏನಾದರೂ ಯಾರಿಗಾದರೂ ಜೈನ ಧರ್ಮದ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಆಳ್ವಾಸಿಗೆ ಹೋದರೆ ಇಲ್ಲೆಲ್ಲ ಸಿಗುತ್ತೆ ಅಂತ. ಅದೇ ರೀತಿಯಲ್ಲಿ ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಹಿಂದೂ ಧರ್ಮ ಯಾವ ಹಬ್ಬ ಹರಿದಿನ ಇರಲಿ ಅದರಲ್ಲಿ ಅವರು ಆಸಕ್ತಿ ಅಂತ ಮಾಡ್ತಾರೆ. ಆ ವಿದ್ಯಾರ್ಥಿಗಳಲ್ಲಿರುವವರಿಗೆ ಸರ್ವಧರ್ಮದ ಒಂದು ಗೌರವ ಬರ್ತದೆ. ಒಂದು ಧರ್ಮದ ಬಗ್ಗೆ ನನ್ನ ಧರ್ಮ ಅನ್ನುವ ಎಲ್ಲ ಧರ್ಮಗಳು ನನ್ನದೇ ಅನ್ನುವಂಥ ಭಾವನೆ ಬರುವಂಥ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಅವರು ತಯಾರು ಮಾಡಿದ್ದಾರೆ. ಹಾಗಾಗಿ ಬಹಳ ಸಂತೋಷ ಆಯಿತು ಇವತ್ತು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಸುಧಾಕರ್ ಶೆಟ್ಟರು ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಅವರಿಗೆ ಈ ಸವ್ಯಸಾಚಿ ಅಂತ ಅಭಿನಂದನೆ ಕೊಟ್ಟಿದ್ದಾರೆ. ಬಹುಶಃ ಈ ಸವ್ಯಸಾಚಿ ಅನ್ನುವಂಥದ್ದು ಈ ಕಾರ್ಯಕ್ರಮ ಹೆಸರಲ್ಲ, ಅವರಿಗೆ ಕೊಟ್ಟಂಥ ಡಿಗ್ರಿ, ಅವರು ಕೊಟ್ಟಂಥ ಗೌರವ ಅಂತ ಹೇಳ್ತೇನೆ. ಇನ್ನು ಎಲ್ಲ ಆಹ್ವಾನ ಪತ್ರಿಕೆಯಲ್ಲಿ ನಾವು ಪ್ರಿಂಟ್ ಮಾಡುವಾಗ ಸವ್ಯಸಾಚಿ ಮೋಹನ್ ಆಳ್ವರು ಅಂತೇಳಿಯೇ ಪ್ರಿಂಟ್ ಮಾಡ್ತೇವೆ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಸಂತೋಷಪಟ್ಟಿದ್ದೇನೆ. ಬಾಯಲ್ಲಿ ಹೇಳುವುದಕ್ಕಿಂತ ಹೆಚ್ಚು ಮನಸ್ಸಿನಲ್ಲಿ ತುಂಬಿ ತುಳುಕ್ತಾ ಇದೆ ಅವರ ಬಗ್ಗೆ ಗೌರವ ಪ್ರೀತಿಯೆಲ್ಲ. ಹಾಗಾಗಿ ನೀವೆಲ್ಲರ ಪ್ರೀತಿಗೆ ಪಾತ್ರರಾದಂಥ ಡಾಕ್ಟರ್ ಆಳ್ವಾರವರಿಗೆ ಅಭಿಮಾನದಿಂದ ಇನ್ನೊಮ್ಮೆ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸಿ ದೇವರ ದಯದಿಂದ ಅವರಿಗೆ ಇನ್ನೂ ಆರೋಗ್ಯ, ಐರಾರೋಗ್ಯ, ಕ್ಷೇಮ ಮತ್ತು ಇನ್ನೂ ದೀರ್ಘಕಾಲ ಸಮಾಜ ಸೇವೆ ಮಾಡುವಂಥ ಅವಕಾಶ ದೇವರವರಿಗೆ ಕೊಡಲಿ ಅಂತ ಪ್ರಾರ್ಥಿಸ್ತಾ ಕೊನೆಯಲ್ಲಿ ಒಂದೇ ಮಾತು ಹೇಳ್ತೇನೆ. ನನ್ನ ಫೋನ್ನಲ್ಲಿ ಮಹಾನ್ ಆಳು ಅಂತ ಇದೆ, ಅದು ಡಾಕ್ಟರ್ ಮೋಹನ್ ಆಳ್ವರು. ಮೋಹನ್ ಅಂತ ಅದು ಅಪ್ಪಿತಪ್ಪಿ ಬಿದ್ದಿದೆಯೋ ಅದು ಹೇಗೆ ಬಿದ್ದಿದೆಯೋ ಗೊತ್ತಿಲ್ಲ, ಮಹಾನ್ ಆಳು ಅಂತ ಬಿದ್ದಿದೆ. ನಾನು ಹೇಳ್ತೇನೆ ಯಾವಾಗಲೂ ಮೋಹನ್ ಅಂತ ಬರೆದ್ರೆ ಅದು ನನ್ನ ಫೋನಲ್ಲಿ ಮೊಬೈಲಲ್ಲಿ ಅದು ಬರುವುದಿಲ್ಲ. ಮಹಾನ್ ಆಳುವ ಅಂತ ಬರೆದ್ರೆ ಮಾತ್ರ ಅದು ಬರ್ತದೆ. ಆ ಮಹಾನ್ ಆಳುವ ಅಂತ ನಾನು ಬರ್ತದಲ್ಲ, ಬರೆಸಿಕೊಂಡದ್ದು ಅಲ್ಲ, ಅಕಸ್ಮಾತ್ತಾಗಿ ಎಲ್ಲ ಕೈ ತಪ್ಪಿ ಬಿದ್ದಿದೆ. ಅದೇ ಮಂಜುನಾಥ ಸ್ವಾಮಿ ಈಚೆ ಇರಬೇಕು, ಮಹಾನ್ ಆಳುವ ಅಂತಲೇ ಅವರ ಹೆಸರು ನನ್ನ ಮೊಬೈಲ್ ಫೋನ್ನಲ್ಲಿದೆ. ಹಾಗಾಗಿ ಅವರನ್ನು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾ ಇಂತಹ ಕೀರ್ತಿ, ಇಂತಹ ಯಶಸ್ಸು, ಇಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಉತ್ಸಾಹ ಅವರಲ್ಲಿ ಬರಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ಕೋರುತ್ತಾ ಶುಭವನ್ನು ಹಾರೈಸ್ತಾರೆ. ನಮ್ಮ ಕ್ಷೇತ್ರದ ವತಿಯಿಂದ ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಗಾದೆಮಾತಿನಂತೆ ನಾನಾ ಕ್ಷೇತ್ರಗಳಲ್ಲಿ ತನ್ನ ಪಾರುಪತ್ಯವನ್ನು ಮೆರೆದವರು ಡಾಕ್ಟರ್ ಎಂ ಮೋಹನ ಆಳ್ವ ಇವರು. ಇಂತಹ ಸವ್ಯಸಾಚಿಯ ಬದುಕಿನ ಸುಂದರ ಕ್ಷಣಗಳನ್ನು, ಸ್ವಾರಸ್ಯವನ್ನು, ಅವರ ವ್ಯಕ್ತಿತ್ವದ ಎತ್ತರವನ್ನು ನುಡಿರೂಪದಲ್ಲಿ ಇರಿಸಿ ಅಕ್ಷರ ರೂಪಕ್ಕೆ ಇಳಿಸಿ ಹೊತ್ತಗೆಯನ್ನಾಗಿ ಹೊರತರುವಂತಹ ಕನಸು ಕಂಡವರು ನಾವು ಕಾರ್ಕಳದ ಅಭಿಮಾನಿಗಳು. 72 ಸಹೃದಯರು ನಮ್ಮ ಈ ಕನಸಿಗೆ ಜೊತೆಯಾಗಿದ್ದಾರೆ. ಇದೀಗ ಸವ್ಯಸಾಚಿ ಸಂಭ್ರಮದಲ್ಲಿ ಸವ್ಯಸಾಚಿ ಹೊತ್ತಗೆಯ ಬಿಡುಗಡೆಯ ಕ್ಷಣ. ಯೋಗಾನುಯೋಗ ಎನ್ನುವ ಹಾಗೆ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಗೈಯುತ್ತಿರುವಂತಹ ಶ್ರೀಯುತ ಸುಜಯ್ ಕುಮಾರ್ ಇವರ ಸುಪುತ್ರಿಯರು ಸವ್ಯ ಮತ್ತು ಸಾಚಿ ಜೊತೆಯಾಗಿ ಈ ಸವ್ಯಸಾಚಿ ಹೊತ್ತಗೆಯನ್ನು ಶ್ರೀ ಮಹಾಗಣಪತಿ ದೇವರ ಆಶೀರ್ವಾದದೊಂದಿಗೆ ಈ ವೇದಿಕೆಗೆ ಇದೀಗ ಹೊತ್ತು ತರಲಿದ್ದಾರೆ. ನಾಡು ನುಡಿಯ ಸೇವಕ, ಕಲೆಯ ಆರಾಧಕ, ಸಾಹಿತ್ಯಕ್ಕಾಗಿ ನುಡಿಸಿರಿ, ಸಂಸ್ಕೃತಿಯ ಅನಾವರಣಕ್ಕಾಗಿ ವಿರಾಸತ್, ವಿಶ್ವದರ್ಜೆಯ ಕಲಾವಿದರನ್ನು ಮೂಡುಬಿದಿರೆಗೆ ಕರೆತಂದಂತಹ ಅವರೊಬ್ಬ ಸೋಜಿಗ. ಮನಸ್ಸಿನ ಹುಮ್ಮಸ್ಸಿನ ಡಾಕ್ಟರ್ ಎಂ ಮೋಹನ ಆಳ್ವರ ಬದುಕಿನ ಒಂದಷ್ಟು ಮಜಲುಗಳನ್ನು ಅಕ್ಷರ ರೂಪಕ್ಕಿಳಿಸಿ ಹೊತ್ತಗೆಯಾಗಿ ಸುಂದರವಾಗಿ ಅಚ್ಚಾಗಿ ಹೊರಬರುತ್ತಿದೆ ಸವ್ಯಸಾಚಿ.
ಈ ಬಿಡುಗಡೆಯ ಕ್ಷಣಗಳಲ್ಲಿ ವೇದಿಕೆಯಲ್ಲಿ ಜೊತೆಯಾಗಬೇಕಾಗಿ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು, ಜೊತೆಗೆ ಅಹರ್ನಿಶಿ ದುಡಿದಂತಹ ನ್ಯೂಸ್ ಕಾರ್ಕಳದ ಪ್ರಧಾನ ಸಂಪಾದಕರಾಗಿರುವಂತಹ ಶ್ರೀಯುತ ರಾಮಚಂದ್ರ ಬರೆಪಾಡಿ, ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಟ್ರಸ್ಟಿ ಆಗಿರುವ ಶ್ರೀಯುತ ಅನಿಲ್ ಕುಮಾರ್ ಜೈನ್ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮೋಹನ ಅಂದರೆ ಆಕರ್ಷಕ. ಇವರು ಸ್ಫುರದ್ರೂಪಿ, ಆಕರ್ಷಕವಾದ ವ್ಯಕ್ತಿತ್ವ. ಕೃಷ್ಣನಂತೆ ಎಲ್ಲರನ್ನೂ ತನ್ನೊಳಗೆ ಒಂದಾಗಿಸುವಂತಹ ಮಾಂತ್ರಿಕವಾದ ವ್ಯಕ್ತಿತ್ವ. ಇಂತಹ ಸವ್ಯಸಾಚಿಗಿಂದು 72ನೆಯ ಜನ್ಮದಿನದ ಸಂಭ್ರಮ. ಶ್ರೀ ಎನ್ ವಿನಯ ಹೆಗ್ಡೆಯವರು, ಸನ್ಮಾನ್ಯ ಶ್ರೀ PGR ಸಿಂಧ್ಯಾ ಇವರ ಕರಕಮಲಗಳಿಂದ ಶುಭಾಶೀರ್ವಾದದೊಂದಿಗೆ ಈ ಹೊತ್ತಿಗೆ ಇಂದು ಈ ಹೊತ್ತಿನಲ್ಲಿ ಲೋಕಾರ್ಪಣೆಯಾಗ್ತಾ ಇದೆ. ಸವ್ಯಸಾಚಿಯ ವ್ಯಕ್ತಿತ್ವದ ವರ್ಣನೆ ಪದಗಳಿಗೆ ನಿಲುಕುವಂತಹದ್ದಲ್ಲ. ಅದರ ಆಳ ಎತ್ತರವನ್ನು ಅಳೆಯುವುದಕ್ಕೂ ಸಾಧ್ಯವಿಲ್ಲ. ನಮ್ಮೆಲ್ಲರ ಹೃದಯದಲ್ಲಿ ಎಂದೆಂದಿಗೂ ನೆನಪಿನಲ್ಲಿಯೂ ಉಳಿಯುವಂತಹ ವ್ಯಕ್ತಿತ್ವ ಡಾಕ್ಟರ್ ಎಂ ಮೋಹನ ಆಳ್ವರದ್ದು. ರತ್ನಾಕರ ವರ್ಣಿಯ ಸುಂದರವಾದ ಸಾಹಿತ್ಯ ಕೃಷಿಯಂತೆ 1000 ಕಂಬದ ಕಂಬಗಳಲ್ಲಿ ಕಲೆ ಜೀವಂತಿಕೆ ತಳೆದಂತೆ ಮೂಡುಬಿದ್ರೆಯನ್ನು ಸದಾ ಜೀವಂತವಾಗಿರಿಸುವಲ್ಲಿ ಡಾಕ್ಟರ್ ಎಂ ಮೋಹನ ಆಳ್ವರ ಕೊಡುಗೆ ಅನನ್ಯವಾದದ್ದು. ವೇದಿಕೆಯಲ್ಲಿ ಪೂಜ್ಯ ಖಾವಂದರಿದ್ದಾರೆ. ನಾವು ಕಾರ್ಕಳದ ಅಭಿಮಾನಿಗಳು ಸೇರಿ ಅವರಿಗೊಂದು ಪ್ರೀತಿಯ ಗೌರವವನ್ನು, ಅಭಿಮಾನವನ್ನು ಸಮರ್ಪಿಸಬೇಕೆನ್ನುವ ಆಲೋಚನೆಯಲ್ಲಿರುವ ಈ ಸವಿ ಹೊತ್ತಿನಲ್ಲಿ ಮೊದಲಿಗೆ ಧರ್ಮಸ್ಥಳದ ಶ್ರೀ ಮಂಜುನಾಥನ ಕೃಪಾಶೀರ್ವಾದದೊಂದಿಗೆ ಪೂಜ್ಯ ಖಾವಂದರಿಂದ ಡಾಕ್ಟರ್ ಎಂ ಮೋಹನ ಆಳ್ವರಿಗೆ ಗೌರವ ಸಮರ್ಪಣೆಯಾಗಲಿದೆ. ತದನಂತರ ಕಾರ್ಕಳದ ಅಭಿಮಾನಿಗಳ ವತಿಯಿಂದ ಈ ವೇದಿಕೆಯಲ್ಲಿ ಶ್ರೀಯುತ ಸುನಿಲ್ ಕುಮಾರ್, ಡಾಕ್ಟರ್ ಸುಧಾಕರ ಶೆಟ್ಟಿಯವರು ಹಾಗೂ ನ್ಯೂಸ್ ಕಾರ್ಕಳದ ಶ್ರೀ ರಾಮಚಂದ್ರ ಬರೆಪಾಡಿಯವರ ಉಪಸ್ಥಿತಿಯಲ್ಲಿ ಗೌರವ ಪ್ರದಾನವಾಗಲಿದೆ. ಡಾಕ್ಟರ್ ಎಂ ಮೋಹನ ಆಳ್ವರು ಖಾವಂದರ ಪೂಜ್ಯ ಪ್ರಸಾದದ ರೂಪದ ಈ ಆಶೀರ್ವಾದವನ್ನು ಸ್ವೀಕರಿಸಿ ತದನಂತರ ಸವ್ಯಸಾಚಿ ಸಂಭ್ರಮದ ಗೌರವವನ್ನು ಸ್ವೀಕರಿಸುವುದಕ್ಕಾಗಿ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ನೆರೆದಿರುವ ಸಹೃದಯರ ಪರವಾಗಿ ತಮ್ಮಲ್ಲಿ ಕಳಕಳಿಯ ಬಿನ್ನಹವನ್ನು ಮಾಡ್ತಾ ಇದ್ದೇನೆ. ಇದೀಗ ಅವರಿಗೆ ಅಭಿನಂದನೆಯ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಕಾರ್ಕಳದ ಹಾಡು ಹಕ್ಕಿ ಶ್ರೀ ಯೋಗೀಶ್ ಕಿಣಿಯವರು. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಎಪ್ಪತ್ತೆರಡರ ಹರೆಯದ ಜೀವನೋತ್ಸಾಹದ ಈ ಚಿರಯುವಕ, 72ರ ಹರೆಯದ ಜೀವನೋತ್ಸಾಹದ ಈ ಚಿರಯುವಕ, ಮೋಹನ ಆಳ್ವರೆಂಬ ಮಹಾನ್ ಚೈತನ್ಯದ ಪುಳಕ, 72ರ ಹರೆಯದ ಜೀವನೋತ್ಸಾಹದ
ಈ ಚಿರಯುವಕ ನಿರಂತರ ಮಂದಹಾಸ ಬೀರುತ್ತಿರುವ ನಗುಮುಖ ಅಪಾರ ಕಹಿಯ ನುಂಗಿದ ಸಿಹಿಯ ಹಂಚಿದ ಬಹುಮುಖ ನಿರಂತರ ಮಂದಹಾಸ ಬೀರುತ್ತಿರುವ ನಗುಮುಖ ಅಪಾರ ಕಹಿಯ ನುಂಗಿದ ಸಿಹಿಯ ಹಂಚಿದ ಬಹುಮುಖ 72 ಹರೆಯದ ಜೀವನೋತ್ಸಾಹದ ಈ ಚಿರಯುವಕ ವಿದ್ಯಾಗಿರಿಯ ಕೀರ್ತಿಯ ಬೆಳೆಸಿದ ಆಡಳಿತ ಪ್ರವೀಣ ಮೂಡಬಿದಿರೆಯ ಜನಮನ ಸೆಳೆದ ವಿರಾಟ್ ಧುರೀಣ ವಿದ್ಯಾಗಿರಿಯ ಕೀರ್ತಿಯ ಬೆಳೆಸಿದ ಆಡಳಿತ ಪ್ರವೀಣ ಮೂಡಬಿದಿರೆಯ ಜನಮನ ಸೆಳೆದ ವಿರಾಟ್ ಧುರೀಣ ಕಲಾ ಕ್ರೀಡಾ ಪ್ರವೀಣರಿಗೆ ನೀಡುವರು ಉಚಿತ ಶಿಕ್ಷಣ ಕಲಾ ಕ್ರೀಡಾ ಪ್ರವೀಣರಿಗೆ ನೀಡುವರು ಉಚಿತ ಶಿಕ್ಷಣ ಪ್ರತಿಭಾವಂತರನ್ನು ಬೆಳೆಸಿದ ಎಲ್ಲರೂ ಮೆಚ್ಚುವ ಆಳ್ವರ ಕೈಗುಣ 72 ಹರೆಯದ ಜೀವನೋತ್ಸಾಹದ ಈ ಚಿರಯುವಕ ಶಿಸ್ತು ಸಂಯಮ ಸಮಯ ಪ್ರಜ್ಞೆಗೆ ಆಳ್ವರೆ ಮೇರು ಧ್ವನಿ ಯಾಚಿಸಿ ಬಂದ ದೀನರಿಗೆ ಭತ್ತದ ಸಂಜೀವಿನಿ ಶಿಸ್ತು ಸಂಯಮ ಸಮಯ ಪ್ರಜ್ಞೆಗೆ ಆಳ್ವರೆ ಮೇರು ಧ್ವನಿ ಯಾಚಿಸಿ ಬಂದ ದೀನರಿಗೆ ಭತ್ತದ ಸಂಜೀವಿನಿ ಸಾಹಿತ್ಯ ಸಂಸ್ಕೃತಿಗೆ ಕೊಡುವರು ವೈಭವದ ಸಿಂಚನ ಸಾಹಿತ್ಯ ಸಂಸ್ಕೃತಿಗೆ ಕೊಡುವರು ವೈಭವದ ಸಿಂಚನ ನಡೆಸುವರು ನುಡಿಸಿರಿ ವಿರಾಸತ್ ಬೃಹತ್ ಸಮ್ಮಿಲನ 72 ಹರೆಯದ ಜೀವನೋತ್ಸಾಹದ ಈ ಚಿರಯುವಕ ಕ್ರೀಡಾರೋಗ್ಯಕ್ಕೆ ನೀಡುತ್ತಿಹರು ಮರೆಯಲಾಗದು ಆಳ್ವರ ಸರ್ವಧರ್ಮ ಸೇವಾ ಹೃನ್ಮನ ಮರೆಯಲಾಗರು ಆಳ್ವರ ಸರ್ವಧರ್ಮ ಸೇವಾ ಹೃನ್ಮನ 72 ಹರೆಯದ ಜೀವನೋತ್ಸಾಹದ ಈ ಚಿರಯುವಕ ಮೋಹನ ಆಳ್ವರೆಂಬ ಮಹಾನ್ ಚೈತನ್ಯದ ಪುಳಕ ವಂದನೆ ಅಭಿವಂದನೆ ಸವ್ಯಸಾಚಿಗೆ ವಂದನೆ ವಂದನೆ ಅಭಿವಂದನೆ ಸವ್ಯಸಾಚಿಗೆ ವಂದನೆ ಮೋಹನ ಆಳ್ವರೆ ನಿಮಗಿದೋ ಶುಭ ವಂದನೆ ಮೋಹನ ಆಳ್ವರೆ ನಿಮಗಿದೋ ಶುಭ ವಂದನೆ 70 ದಿನದ ವಂದನೆ ಶುಭ ಅಭಿವಂದನೆ ಶುಭ ಅಭಿವಂದನೆ ಶುಭಾಭಿವಂದನೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಿಟ್ಟೆ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎನ್ ವಿನಯ ಹೆಗ್ಡೆ ಇವರಿಗೆ
ಪೂಜ್ಯ ಖಾವಂದರು ಆಶೀರ್ವಾದ ರೂಪದಲ್ಲಿ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಸವ್ಯಸಾಚಿ ಡಾಕ್ಟರ್ ಎಂ ಮೋಹನ ಆಳ್ವರಿಗೆ ಇಂದು 72ನೆಯ ಜನ್ಮದಿನದ ಸಂಭ್ರಮ. ಮೂಡುಬಿದಿರೆಯ ಇನ್ನೋರ್ವ ಮುತ್ತು ಶ್ರೀಯುತ ಅಭಯಚಂದ್ರ ಜೈನ್ ಇವರಿಗೂ ಕೂಡ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಅವರಿಗೂ ಕೂಡ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸುತ್ತಾ ತಾವು ವೇದಿಕೆಗೆ ಆಗಮಿಸಿ ಪೂಜ್ಯ ಖಾವಂದರಿಂದ ನಮ್ಮ ಪ್ರೀತಿ ಅಭಿಮಾನದ ಶಾಲನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸವ್ಯಸಾಚಿ ಪುಸ್ತಕವನ್ನು ಹೊರತರುವಲ್ಲಿ ಬಹಳಷ್ಟು ಶ್ರಮಿಸಿದಂತಹ ನ್ಯೂಸ್ ಕಾರ್ಕಳದ ಪ್ರಧಾನ ಸಂಪಾದಕರಾಗಿರುವಂತಹ ಶ್ರೀಯುತ ರಾಮಚಂದ್ರ ಬರೆಪಾಡಿಯವರು ವೇದಿಕೆಗೆ ಆಗಮಿಸಿ ಪೂಜ್ಯ ಖಾವಂದರಿಂದ ಗೌರವದ ಶಾಲನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ಎಂ ಮೋಹನ ಆಳ್ವರ ಈರ್ವರು ಪುತ್ರರತ್ನರು ವಿವೇಕ ಮತ್ತು ವಿನಯ. ನಿಟ್ಟೆಯಂತಹ ಗ್ರಾಮೀಣ ಪರಿಸರದಲ್ಲಿ ಅದ್ಭುತವಾದ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಅದರ ಬಿಳಲುಗಳನ್ನು ಹಲವೆಡೆ ವಿಸ್ತರಿಸಿದಂತಹ ನಿಟ್ಟೆ ಎಜುಕೇಷನ್ ಟ್ರಸ್ಟಿನ ಸಮಾಜ ಸೇವೆ, ಶಿಕ್ಷಣ ಸೇವೆ, ಆರೋಗ್ಯ ಸೇವೆ, ಆರ್ಥಿಕ ಸೇವೆ, ಧಾರ್ಮಿಕ ಸೇವೆ ನಮ್ಮ ಕಣ್ಣ ಮುಂದಿದೆ. ಇಂದು ಯೋಗಾನುಯೋಗ ಎನ್ನುವ ಹಾಗೆ ಜ್ಞಾನಸುಧಾ ಎನ್ನುವಂತಹ ಶಿಕ್ಷಣ ಸಂಸ್ಥೆಯ ಈ ಪುಣ್ಯ ಮಣ್ಣಿನಲ್ಲಿ ಶಿಕ್ಷಣ ಕ್ಷೇತ್ರದ ದಿಗ್ಗಜರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇದು ಶ್ರೀ ಮಹಾಗಣಪತಿಯ ಶುಭಾಶೀರ್ವಾದವೆಂದೇ ನಾವು ಪರಿಭಾವಿಸುತ್ತೇವೆ. ಇಂತಹ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತಹ ಇನ್ನೋರ್ವ ಪ್ರಮುಖರು ದೂರದ ಬೆಂಗಳೂರಿನ ಬಂಧವನ್ನು ನೆಚ್ಚಿಕೊಂಡು ಸ್ಕೌಟ್ಸ್ ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತರಾಗಿರುವಂತಹ ಶ್ರೀಯುತ PGR ಸಿಂಧ್ಯಾಯವರು ಇದೀಗ ಸವ್ಯಸಾಚಿ ಸಂಭ್ರಮದ ಶುಭ ಸಂದರ್ಭದಲ್ಲಿ ಅವರಿಂದ ಶುಭ ನುಡಿಗಳು. ಪರಮ ಪೂಜ್ಯರಾದ ಶ್ರೀ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಪಾದಗಳಿಗೆ ಭಕ್ತಿಪೂರ್ವಕವಾದ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರಾದ ನಿಟ್ಟೆ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರೂ ಆದ ಸನ್ಮಾನ್ಯ ವಿನಯ್ ಹೆಗ್ಗಡೆ ಅವರಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಕಾರ್ಯಕ್ರಮದ ರೂವಾರಿಗಳಾಗಿರುವ ನನ್ನ ಸನ್ಮಿತ್ರರಾದ ಶ್ರೀ ಸುನೀಲ್ ಕುಮಾರ್ ಅವರಿಗೆ, ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಎಲ್ಲ ಹಿರಿಯರು ಮಾತನಾಡಿ ನಾನೇ ಹೆಚ್ಚಿಗೆ ಮಾತಾಡೋದು ವಿಶ್ ಮಾಡ್ತೀನಿ ಅಷ್ಟೆ ಮಾತನಾಡಿದ್ದಾರೆ. ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಬಯಸಿ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಲಿಕ್ಕೆ ಬಯಸೋದಿಲ್ಲ. ಇವತ್ತಿನ ವೇದಿಕೆಯಲ್ಲಿ ನಮ್ಮ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವ ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ಒಂದು ಪವಾಡದ ವ್ಯಕ್ತಿಗಳು ಅಂಥೇಳಿ ನಾನು ಭಾವಿಸಿದ್ದೇನೆ. ಪವಾಡ ಪುರುಷರು ಇವರು. ನಾನು ಭಾಳ ಹತ್ತಿರದಿಂದ
ಸುಮಾರು 1978-80ರಿಂದ ಇವರ ಮನೆತನ ಡಾಕ್ಟರ್ ಜೀವರಾಜ್ ಆಳ್ವ ಇವರೆಲ್ಲರ ಮಧ್ಯೆ ಅಮರನಾಥ್ ಶೆಟ್ಟಿ ಇವ್ರ ಮಧ್ಯೆ ಬೆಳೆದಿರೋ ಇವರಿಗೆ ಒಂದು ವಿಶೇಷವಾದ ಗುರುತ್ವಾಕರ್ಷಣ ಶಕ್ತಿ ಇದೆ. ಭಾಳ ಪ್ರಮುಖವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸೋದು, ನೀವೆಲ್ಲರೂ ಬಹುಶಃ ಆಳ್ವಾಸ್ ಸಂಸ್ಥೆಗೆ ಹೋಗಿರ್ತೀರ, ಮೂಡುಬಿದಿರೆಗೆ ಎಲ್ಲವನ್ನೂ ಸಹಿತ ನೀವು ನೋಡಿರ್ತೀರ. ಅಲ್ಲಿ ಎಲ್ಲೂ ಸಹಿತ ಡಾಕ್ಟರ್ ಮೋಹನ್ ಆಳ್ವಾರ್ ಅವರ ಹೆಸರನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅಮರನಾಥ್ ಶೆಟ್ಟಿ ಕೊಟ್ಟಿದ್ದಾರೆ ಒಂದು, ಮತ್ತೊಬ್ಬ ಡಾಕ್ಟರ್ ನಾಗಪ್ಪ ಆಳ್ವರಿಗೆ ಅರ್ಪಿಸಿದ್ದಾರೆ, ಡಾಕ್ಟರ್ BS ಆಚಾರ್ಯರವ್ರಿಗೆ ಅರ್ಪಿಸಿದ್ದಾರೆ. ಎಲ್ಲ ಕಟ್ಟಡಗಳಲ್ಲೂ ಬೇರೆಯವ್ರನ್ನ ಹೆಸರನ್ನೇ ನೋಡ್ತೀನಿ. ನಾನು ಭಾಳ ಹತ್ತಿರದಿಂದ ನೋಡಿರೋನು. ನನಗನ್ನಿಸ್ತದೆ ಅವ್ರಿಗೋಸ್ಕರ ಅಂಥೇಳಿ ಕಾರ್ಯಕ್ರಮ ನಡೀತಾ ಇರೋದು, ಅವ್ರಿಗೆ ಅಭಿನಂದನೆ ನಡೀತಾ ಇರೋದು ಇದು ಮೊದಲನೇ ಕಾರ್ಯಕ್ರಮ ಅಂಥೇಳಿ ನಾನು ತಿಳಿದಿದ್ದೇನೆ. ಮತ್ತು ಅವರಲ್ಲಿರೋ ಸಮಯ ಪ್ರಜ್ಞೆ, ನಾವೆಲ್ಲರೂ ಹೆದರ್ತೇವೆ. ಇದು ಆಳ್ವಾರ್ ಅವರು 7:25 ಕಡೆ ಇರಬೇಕು ಅಂದರೆ ನಾವು ಇರಬೇಕಲ್ಲಿ. ಇಲ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ತಾಳ್ಮೆಯನ್ನು ನಾವು ಪರೀಕ್ಷೆ ಮಾಡಬೇಕಾಗುವಂಥ ಸ್ಥಿತಿ ಬಂದ್ಬಿಡುತ್ತೆ. ಹೀಗಾಗಿ ನನಗೆ ನಿಜವಾಗಿಯೂ ಬಹಳ ಸಂತೋಷ ಆಗಿದೆ. ನೀವೆಲ್ಲರೂ ಕಾರ್ಕಳದವರು ಸೇರಿ ಅವ್ರ 72ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀರ. ಪ್ರಾರಂಭದಲ್ಲಿ ನಮ್ಮ ಸುಧಾಕರ್ ಶೆಟ್ಟಿ ಹೇಳ್ತಾಯಿದ್ರು 75ನೇದನ್ನು ನೀವು ಮೂಡುಬಿದಿರೆನಲ್ಲಿ ಮಾಡಿ ಅಂಥೇಳಿ. ಮೇಲೆ ನಡೆಯುತ್ತದು. ಆದರೆ ನನ್ನ ಹಾರೈಕೆ, ನಿಮ್ಮೆಲ್ಲರ ಹಾರೈಕೆ, ಅವರ 100ನೇ ವರ್ಷದ ಜಯಂತಿಯನ್ನು ನಾವೆಲ್ಲ ಆಚರಣೆ ಮಾಡೋಣ ಅನ್ನೋದು ನನ್ನ ಹಾರೈಕೆ. ಭಗವಂತನಲ್ಲಿ ಅದನ್ನು ನಾವೆಲ್ಲರೂ ಪ್ರಾರ್ಥನೆ ಮಾಡಿ, ಒಬ್ಬ ಮನುಷ್ಯನನ್ನು ಯಾವ ರೀತಿ ಬರೀ ಶಿಕ್ಷಣ, ಅಭ್ಯಾಸ, ಪರೀಕ್ಷೆಗಳಷ್ಟೇ ಅಲ್ಲ, ಕಲೆ, ಸಂಸ್ಕೃತಿ, ಭಾಷಾಜ್ಞಾನ, ಸಮಾಜದ ಬಗ್ಗೆ ಕಳಕಳಿ, ಇದೆಲ್ಲವನ್ನೂ ಸಹಿತ ಯಾವ ರೀತಿ ರೂಢಿಸ್ಕೊಳ್ಬೇಕು ಅನ್ನೋದನ್ನು ಅವರ ವಿಶ್ವವಿದ್ಯಾನಿಲಯದಲ್ಲಿ ಭಾರತಕ್ಕೆ ಮಾದರಿಯಾಗೋ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಅವರ ಒಂದು ಕರ್ತೃತ್ವ ಶಕ್ತಿ ಏನಿದೆ, ಅವ್ರ ಮುಂದೆ ನಾವು ಯಾರೂ ಇಲ್ಲ. ಇಂಥ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಮತ್ತೊಬ್ಬರು ಇಲ್ಲ ಅಂಥೇಳಿ ನಾನು ತಿಳಿದಿದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬರು ಶಿಕ್ಷಣ ಕ್ಷೇತ್ರದಲ್ಲಿರ್ತಾರೆ, ಒಬ್ಬರು ನಾಟಕ ಕ್ಷೇತ್ರದಲ್ಲಿರ್ತಾರೆ, ಇನ್ನೊಬ್ಬರು ಸಂಸ್ಕೃತಿ ಕ್ಷೇತ್ರದಲ್ಲಿರ್ತಾರೆ, ಇನ್ನೊಬ್ಬರು ಕ್ರೀಡಾ ಕ್ಷೇತ್ರದಲ್ಲಿರ್ತಾರೆ. ಇದೆಲ್ಲದರ ಸಂಗಮ ಅಂತ ಹೇಳಿದ್ರೆ ಡಾಕ್ಟರ್ ಮೋಹನ್ ಆಳ್ವಾರ್ ಅವರು, ಅವರು ಒಬ್ಬರಿಗೆ ಸಾಧ್ಯ ಅಂಥೇಳಿ ನಾನು ತಿಳಿದಿದ್ದೇನೆ. ನಿಮ್ಮ ಮುಖಗಳನ್ನೆಲ್ಲ ನೋಡಿದಾಗ ನೀವೆಲ್ಲರೂ ಖಾಸಗಿಯಾಗಿ ಅವ್ರ ಜೊತೆಯಲ್ಲಿ ಅವ್ರದ್ದೇ ಆದ ಯಕ್ಷಗಾನವನ್ನು ನೀವೆಲ್ಲ ನೋಡಿ ಆನಂದಿಸ್ತಿರ್ತೀರ. ಅವ್ರ ಜೊತೆಯಲ್ಲಿ ಹರಟೆ ಹೊಡೆಯೋದು ಅಂತ ಹೇಳಿದ್ರೆ ಒಂದು ಬೇರೆ ಪ್ರಪಂಚಕ್ಕೆ ಹೋದ ಹಾಗೆ ಅಂಥೇಳಿ ನಾನು ತಿಳಿದಿರೋ ಅಂಥ ಒಂದು ಮೇರು ವ್ಯಕ್ತಿತ್ವ ಡಾಕ್ಟರ್ ಮೋಹನ್ ಆಳ್ವಾರ್ ಅವ್ರದ್ದು. ಅವರು ರಾಜಕೀಯ ಕ್ಷೇತ್ರದ ಬಗ್ಗೆ ಬಹಳ ಸೂಕ್ಷ್ಮವಾಗಿ ನಡ್ಕೊಳ್ತಾರೆ. ರಾಜಕೀಯದಿಂದ ಬಹಳ ದೂರ ಇದ್ದಾರೆ. ಮುಂದೆ ಹೀಗೆ ಇರ್ತಾರೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆದರೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಅವರನ್ನು ಭಾಳ ಅಭಿಮಾನದಿಂದ ನಾವು ಗೌರವಿಸ್ತೇವೆ. ಇದು ನಾನು ಅವರಲ್ಲಿ ನೋಡಿರ್ತಕ್ಕಂಥ ವಿಶೇಷವಾದ ಒಂದು ಗುಣ. ಅವರಿಗೆ ಭಗವಂತ 100 ವರ್ಷ ಬಾಳಲಿಕ್ಕೆ ಬೇಕಾಗಿರೋ ಆರೋಗ್ಯವನ್ನು ಕೊಟ್ಟು ಅವರು ಇದೇ ರೀತಿ ಸೇವೆಯನ್ನು ಮುಂದುವರಿಸಲಿಕ್ಕೆ ಅವರಿಗೆ ಆಶೀರ್ವಾದವನ್ನು ಮಾಡಲಿ. ಅವ್ರ ಕುಟುಂಬದಲ್ಲಿ ಅವರ ತಂದೆಯವರಾದ ಆನಂದ್ ಆಳ್ವಾರ್ ಅವರು ನಾವೆಲ್ಲ ನೋಡಿದ್ದೇವೆ. ಅವರು 106 ವರ್ಷ ಬದುಕಿದವರು. ಅದೇ ರೀತಿ ಇವರು ಸಹಿತ ಬದುಕಲಿ ಅಂಥೇಳಿ ಹಾರೈಸೋಣ. ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಬಹಳ ಅಂದವಾಗಿ ಏರ್ಪಾಡು ಮಾಡಿರುವ ಸನ್ಮಾನ್ಯ ಸುಧಾಕರ್ ಶೆಟ್ಟಿಯವರು, ಅವ್ರ ಮನಸ್ಸಿನ ಭಾವನೆಗಳನ್ನು ನೋಡಿದಾಗ ಇಂಥ ಶಿಷ್ಯರು ಇರಬೇಕು ಅಂಥೇಳಿ ಅನ್ನಿಸ್ತದೆ. ಅದೇ ರೀತಿ ನನ್ನ ಆಪ್ತ ಮಿತ್ರರಾದ ಸುನೀಲ್ ಕುಮಾರ್. ಸುನೀಲ್ ಒಬ್ಬ ಅತ್ಯಂತ ಪ್ರತಿಭಾವಂತ ನಾಯಕರವರು. ಅವರಿಗೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಭವಿಷ್ಯವೂ ಸಹಿತ ಇದೆ. ಇಂತಹ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿರೋದು ನನಗೆ ಭಾಳ ಸಂತೋಷ ಆಗಿದೆ. ಇವರಿಬ್ಬರನ್ನೂ ಸಹಿತ ಮತ್ತು ಕಾರ್ಕಳದ ಎಲ್ಲ ನಾಗರಿಕ ಗಣ್ಯರನ್ನು ಅಭಿನಂದಿಸಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಭಾಗ್ಯ ನನ್ನ ಪಾಲಿಗೆ ಬಂದಿರೋದು ಭಗವಂತನ ಕೃಪೆ ಅಂತ ತಿಳಿದಿದ್ದೇನೆ. ಎಲ್ರಿಗೂ ನಮಸ್ಕಾರ.
ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು. ಸಂಗಳಿಸಲಿ ಕಲೆಗಳನ್ನು ನಯವು ಚರಿಯೆಯಲಿ, ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ. ಇದೀಗ ಸವ್ಯಸಾಚಿಯ ಸುಂದರ ನುಡಿಗಳಿಗೆ ಶ್ರೋತೃಗಳಾಗುವ ಸಮಯ. ವೇದಿಕೆಯ ಮೇಲಿರುವ ಇವತ್ತಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ನನ್ನ ಅಣ್ಣನಿಗೆ ಸಮಾನವಾದ, ನನ್ನ ಮಾವನಿಗೆ ಸಮಾನವಾದಂಥ ಗೌರವಾನ್ವಿತ ವಿನಯ್ ಹೆಗ್ಡೆಯವರಿಗೆ ಕೈ ಮುಗಿದುಕೊಂಡು, ಹಲವಾರು ವರ್ಷಗಳಿಂದ ನನ್ನ ಸಹಪಾಠಿಯಾಗಿರುವ ನನ್ನ ಸಹೃದಯ ಬಂಧು PGR ಸಿಂಧ್ಯರವರಿಗೂ ಕೈ ಮುಗಿದುಕೊಂಡು, ನಾನು ವಿಶೇಷವಾಗಿ ಗೌರವ ಕೊಡುವಂಥ ಇಲ್ಲಿಯ ಶಾಸಕರು ನನ್ನ ಸನ್ಮಿತ್ರರಾದಂಥ ಸುನೀಲ್ರವರಿಗೂ ಕೈ ಮುಗಿದುಕೊಂಡು, ಈ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ಸುಧಾಕರ್ ಶೆಟ್ಟರಿಗೂ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ಭಾಳಷ್ಟು ಜೀವನದಲ್ಲಿ ಇವತ್ತಿನ ದಿನ ನನಗೆ ಭಾಳ ಕಷ್ಟದ ದಿನ. ಕಾವಂದರು ಹೇಳಿದ ಹಾಗೆ ಬೇಕಾದಷ್ಟು ಸನ್ಮಾನಗಳನ್ನು ನಾನು ಮಾಡಿದವ. ಅವರಿಗೆ 60 ವರ್ಷ ತುಂಬಿದಾಗಲೂ, ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗಲೂ ಮುಂಚೂಣಿಯಲ್ಲಿ ನಿಂತುಕೊಂಡು ಇಡೀ ಸಮಾರಂಭವನ್ನು ತಿಂಗಳುಗಟ್ಟಲೆ ಇದ್ದುಕೊಂಡು ಎಲ್ಲ ವ್ಯವಸ್ಥೆ ಮಾಡಿದವ. ಅಂಥ ಹಲವಾರು ಗಣ್ಯರಿಗೆ ಸನ್ಮಾನ ಮಾಡಿದವರು, ಇಲ್ಲಿ ಹೊತ್ತು ಬೇರೆ ಬೇರೆ ರೀತಿಯಲ್ಲಿ ಸನ್ಮಾನ ಮಾಡಿದವರು. ಆದರೆ ಸ್ವತಃ ಅದನ್ನು ಅನುಭವಿಸುವಾಗ ಅದರ ಕಷ್ಟ ನಮಗೆ ಅನುಭವಿಸ್ತಾರೆ. ನಾನು ಎಂದೂ ನನ್ನ ಜನ್ಮದಲ್ಲಿ ಹುಟ್ಟುಹಬ್ಬವನ್ನು ಬಾಲ್ಯದಿಂದ ನಾನು ಆಚರಿಸಲೇ ಇಲ್ಲ, ನಾನು ಆಚರಿಸೋದಿಲ್ಲ. ಆದರೆ ನನಗೆ ಸುಧಾಕರ್ ಶೆಟ್ಟರು ಒಮ್ಮೆ ಬಂದು ನನ್ನ ಹತ್ರ ಒಂದು ಮಾತು ಕೇಳಿದರು, ನೀನು ಒಂದು ಮಾತು ಕೊಡಬೇಕು ಅಂತ. ನನ್ನ ಕೈ ಹಿಡಿದು ನನಗೊಂದು ಮಾತು ಕೊಡಬೇಕು ಅಂತ. ಏನು ಮಾತು ಸರ್ ಅಂದರೆ, ಏನು ಕಷ್ಟದ ನಾನು ಹೇಳೋದಿಲ್ಲ, ನೀವೊಂದು ಮಾತು ಕೊಡಬೇಕು ಅಂತ. ಆಯಿತು ಹೇಳಿ ಅಂತ ಹೇಳಿದೆ. ಅವ್ರು ಹೇಳಿದರು, ಒಂದು ನಿಮ್ಮ ಬಗ್ಗೆ ಒಂದು ಸಣ್ಣ ಪುಸ್ತಕವನ್ನು ನಾವು ಬರೀಬೇಕು ಅಂತ ಆಲೋಚನೆ ಮಾಡಿದ್ದೇವೆ. ಅದನ್ನು ನ್ಯೂಸ್ ಕಾರ್ಕಳದವರು ರಾಮೂರವರು ನೇತೃತ್ವದಲ್ಲಿ ಮಾಡ್ತಾರೆ. ನಾನು ಅದಕ್ಕೆ ಸಂಪೂರ್ಣ ಅದರ ಹಿಂದೆ ಅದಕ್ಕೆಲ್ಲ ಸಹಾಯ ನಾನು ಮಾಡ್ತೇನೆ, ಆದರೆ ನೀವೊಂದು ಅದಕ್ಕೆ ಒಪ್ಪಿಕೊಡ್ಬೇಕು ಅಂತ ಹೇಳಿದರು. ಏನೋ ಆ ದಿವಸ ಒಳ್ಳೆದಿತ್ತು, ನನಗೇನೋ ಭಾಳ ಮೂಡ್ನಲ್ಲಿದ್ದೆ, ನಾನು ಒಪ್ಪಿಬಿಟ್ಟೆ. ನಾನು ಯಾವತ್ತೂ ನನ್ನ ಬಗ್ಗೆ ಒಂದು ಪುಸ್ತಕ ಬರಲಿಕ್ಕೆ ಅಷ್ಟು ಎಲ್ಲೂ ಒಪ್ಪಲಿಲ್ಲ ನಾನು, ಆದರೆ ಒಪ್ಪಿದ ಮೇಲೆ ಅವರು ಈ ಪುಸ್ತಕವನ್ನು ನನ್ನ ಇವತ್ತಿನ ದಿನವೇ ಅದನ್ನು ಹೊರಗೆ ತರ್ತೇನೆ ಎಂಬ ಮಾತನ್ನು ನನಗೆ ಪುನಃ ಬಂದು ನನ್ನ ಹತ್ರ ಕೇಳಿದರು. ನಾನು ಹೇಳಿದೆ, ನಾನು ಆಚರಣೆ ಎಲ್ಲೂ ಮಾಡೋದಿಲ್ಲ, ನಮ್ಮ ವಿದ್ಯಾಸಂಸ್ಥೆಯಲ್ಲೇ ಮಾಡೋದಿಲ್ಲ, ದಯಮಾಡಿ ಬೇಡ ಅಂತೇಳಿ. ಇಲ್ಲ, ಅದು ಅದೇ ದಿವಸ ನಾವು ಸಂಜೆ ಹೊತ್ತಿನಲ್ಲಿ ಸಣ್ಣ ಮಟ್ಟಿನ ಒಂದು ಕಾರ್ಯಕ್ರಮ ಮಾಡಿಕೊಂಡು ಅದನ್ನು ಹೊರಗೆ ಇಡುವ, ಇಲ್ಲದೆ ಅದು ಸರಿಯಾಗೋದಿಲ್ಲ ಅಂತೇಳಿ ಅದಕ್ಕೂ ಒಪ್ಪಿಕೊಂಡು ಬಿಟ್ಟೆ. ಇವತ್ತು ಆ ಕಾರ್ಯಕ್ರಮವನ್ನು ಮಾಡಿದ್ರು. ನನಗೆ ಗೊತ್ತು, ಯಾಕೆಂತೇಳಿದರೆ ನಾನು ಹೀಗೆ ಹೇಳೋದಲ್ಲ, ನಿಮಗೆ ಎಷ್ಟೋ ಜನರಿಗೆ ಗೊತ್ತಿದೆ, ಆದರೆ ನಾನು ಸತ್ಯ ಹೇಳೋದು. ನನಗೆ ಇವತ್ತವರೆಗೆ ನನಗೆ ಯಾವ ನನ್ನ ಇದನ್ನು ಕೂಡ ಒಂದು ರೆಕಾರ್ಡ್ ಮಾಡಿ ನಾನು ಇಟ್ಟದ್ದು ಎಂಬುದು ಇಲ್ಲವೇ ಇಲ್ಲ ನನ್ನ ಬದುಕಿನಲ್ಲಿ. ನನ್ನ ಇಡೀ ಬದುಕಿನಲ್ಲಿ ಏನೆಲ್ಲ ನನ್ನ ಅನುಭವಗಳಾಯಿತು, ಆದರೆ ನನ್ನ ಹತ್ರ ನೀವು ದಾಖಲೆ ಕೇಳಿದರೆ ನನಗೆ ಯಾವುದನ್ನು ಕೊಡಲಿಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ನಾನು ಆ ದಾಖಲೆಯನ್ನು ಇಟ್ಟುವಂಥ ವ್ಯಕ್ತಿಯೇ ನಾನಲ್ಲ. 1980ನೇ ಇಸವಿಯಲ್ಲಿ ನನಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಬೆಸ್ಟ್ ಟ್ಯಾಲೆಂಟೆಡ್ ಯೂತ್ ಅಂತೇಳಿ ಪ್ರಶಸ್ತಿ ಸಿಕ್ಕುವಾಗ ಇತ್ತೀಚೆಗಿನ ಸಮಯವರೆಗೂ ಒಂದು ಆ ಪುಸ್ತಕ ಎಲ್ಲ ನನ್ನ ಹತ್ರ ಇತ್ತು. ಈಗ ಅದು ಎಲ್ಲಿದೆ ಅಂತಲೇ ನನಗೆ ಗೊತ್ತಿಲ್ಲ, ಅದು ದಾಖಲೆ ನನ್ನಲ್ಲಿಲ್ಲ. ರಾಜ್ಯೋತ್ಸವ ಪ್ರಶಸ್ತಿ ಬರಲಿ, ಮಂಗಳೂರು ಯೂನಿವರ್ಸಿಟಿ ಡಾಕ್ಟರೇಟ್ ಬರಲಿ, ಯಾವುದೇ ಬಂದರೂ ಕೂಡ ಅದರ ಪದಕ ಎಲ್ಲಿುಂಟು, ಅದರ ಕಥೆ ಎಲ್ಲಿುಂಟು ನಾನು ಕೇಳಿದರೆ ನನ್ನ ಹತ್ರ ಯಾವುದೇ ಇಲ್ಲ. ಯಾರು ನೀವು ಹೆಚ್ಚಿನವರು ನನ್ನ ನೃತ್ಯವನ್ನು, ನನ್ನ ವೇದಿಕೆ ಮೇಲಿನ ಆ್ಯಕ್ಟಿವಿಟೀಸನ್ನು ಭಾಳ ಹತ್ತಿರದಲ್ಲಿ ನೀವು ನೋಡಿದವರು ಯಾರೂ ಇಲ್ಲ, ನನಗೆ ಗೊತ್ತು. ನೋಡಿದರೆ ನನ್ನ 25-30 ವರ್ಷ ದಾಟಿದ ಮೇಲೆ ನಾನು ಏನಾದರೂ ಮಾಡಿದ್ದನ್ನು ನೀವು ನೋಡಿರ್ಬೋದು. ಆದರೆ ಇವತ್ತು 1000ಕ್ಕೂ ಮಿಕ್ಕಿದಂಥ ಒಂದು ನೃತ್ಯ ಕಾರ್ಯಕ್ರಮಗಳನ್ನು ನಾನು ದೇಶ ವಿದೇಶದಲ್ಲಿ ಕೊಟ್ಟವ. ಇವತ್ತು ಎಷ್ಟೋ ನಾಟಕಗಳಲ್ಲಿ ಯಾವ ಯಾವ ರೀತಿಯ ಪಾತ್ರಗಳನ್ನು ಮಾಡಿದವ, ಏನೆಲ್ಲ ನನ್ನ ಜೀವನದಲ್ಲಿ ಆಗಿ ಹೋಯಿತು. ಆದರೆ ಇದು ಯಾವುದರ ದಾಖಲೆಗಳನ್ನು ನೀವು ಕೇಳಿದರೂ ನನ್ನ ದಾಖಲೆ ಇಲ್ಲ. ಬಹಳ ಭಾರಿ ಸುಧಾಕರ್ ಶೆಟ್ಟರು ಬಂದು ನಾನು ಯಾರ ಹತ್ರ ಕೇಳಬೇಕು ಹೇಳಿ, ಒಂದು ದಾಖಲೆಗಳು ನನಗೆ ಬೇಕು, ನನಗೊಂದು ಪುಸ್ತಕ ಮಾಡಲಿಕ್ಕೆ ಉಂಟು ಅಂತ ಹೇಳುವಾಗ, ದಯಮಾಡಿ ನನ್ನ ಹತ್ರ ಕೇಳಬೇಡಿ, ನನ್ನ ಹತ್ರ ಯಾವುದೂ ದಾಖಲೆಗಳು ನನ್ನ ಹತ್ರ ಇಲ್ಲ. ನಾನೊಬ್ಬ
ಒಂದು ಹಳ್ಳಿಯ ಜಾನಪದದ ಕಲಾವಿದ ಇದ್ದಾಗೆ. ಅವನು ತನ್ನ ಪಾಠದ ಮುಖಾಂತರ ಇಡೀ ಕಥೆಗಳನ್ನು ಗಂಟೆಗಟ್ಟಲೆ ಹೇಳ್ತಾ ಹೋಗ್ತಾನೆ. ನೀವು ನಮ್ಮೊಟ್ಟಿಗೆ ಕೂತ್ಕೊಂಡು ನಮ್ಮ ಬದುಕಿನ ಎಲ್ಲ ಮಜಲುಗಳನ್ನು ಹೇಳಿದರೆ ನನ್ನ 5 ವರ್ಷದ ಮೇಲಿನ ನನ್ನ ಅನುಭವದಲ್ಲಿ ಏನೆಲ್ಲ ಇದೆ ಅದನ್ನು ಹೇಳ್ತಾ 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 ಹೋಗ್ತೇನೆ ಹೊರತು ಇದನ್ನು ನನಗೆ ದಾಖಲೆಗಳನ್ನು ಕೊಡಲಿಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ಎಂಬ ಮಾತನ್ನು ನಾನು ಹೇಳಿದೆ. ಆದರೆ ಇವತ್ತು ಸುಧಾಕರ್ ಶೆಟ್ಟರು ಅವರ ಸ್ವಪ್ರಯತ್ನದಿಂದ ಬೇರೆ ಬೇರೆ ನಮ್ಮ ಸಹಪಾಠಿಗಳನ್ನು ನೋಡಿಕೊಂಡು ಅವರಿಗೆ ಸಿಕ್ಕಿದಂಥ ಕೆಲವು ದಾಖಲೆಗಳನ್ನು ಇಟ್ಕೊಂಡು ಇವತ್ತು ಈ ಪುಸ್ತಕವನ್ನು ತಂದಿದ್ದಾರೆ. ನನಗೂ ಒಂದು ಸಮಾಧಾನ ಆಯಿತು. ಯಾಕಂತ ಹೇಳಿದರೆ ಯಾರಾದರೂ ಏನಾದರೂ ಕೇಳಿದರೆ ಇನ್ನು ಆ ಪುಸ್ತಕವನ್ನು ಒಂದು ಕೊಟ್ಟುಬಿಟ್ರೆ ನನ್ನ ಕೆಲಸ ಮುಗೀತು. ಇವತ್ತು ಯಾರಾದರೂ ಕೇಳಿದರೆ ಈ ಪುಸ್ತಕವನ್ನು ಕೊಟ್ಟು ಈಗಳು ಇದರಲ್ಲಿ ಏನಿದೆ ಅದನ್ನು ನೀವು ಓದಿ ಅಂತೇಳಿ ನನಗೆ ಕೊಡಲಿಕ್ಕೆ ಆಯಿತು. ಇದು ನಿಜವಾಗಿ ನಾನು ಅವರು ಮಾಡಿದಂಥ ಇದೊಂದು ಆ ಪ್ರೀತಿಯ ಸಂಬಂಧ, ಅದು ಬಹಳ ನಮ್ಮ ಅನೋನ್ಯತೆ ಒಂದು ಸಂಬಂಧ, ಅದರಲ್ಲಿ ಬಹಳಷ್ಟು ಒಂದು ಅರ್ಥಪೂರ್ಣ ಇದೆ. ಅವರು ಹೇಳುವಾಗ ಅವರು ನನಗೆ ಏನು ಮಾಡಲಿಕ್ಕೆ ಆಗದೆ ನಾನು ಒಪ್ಪಿಗೆ ಕೊಟ್ಟೆ. ಇವತ್ತು ಅದನ್ನು ಭಾಳ ಚಂದ ರೀತಿಯಲ್ಲಿ ಅವರು ತಂದಿದ್ದಾರೆ. ಅದರ ಹಿಂದೆ ಇದ್ದಂಥ ನ್ಯೂಸ್ ಕಾರ್ಕಳ ರಾಮರವರು ಇರ್ಬೋದು, ನಮ್ಮ ಚುಲ್ಲಣ್ಣ ನನ್ನ ಸನ್ಮಿತ್ರ ಇಲ್ಲಿಯ ಶಾಸಕರಾಗಿರ್ಬೋದು, ಇವತ್ತು ನಮ್ಮ ಸುಧಾಕರ್ ಶೆಟ್ಟರು ಅವರೆಲ್ಲ ಸಹಪಾಠಿಗಳಾಗಿರ್ಬೋದು, ಮತ್ತು 72 ಜನರಿಂದ ಅವರು ಬೇರೆ ಬೇರೆ ಅವರವರ ಅನಿಸಿಕೆಗಳನ್ನೆಲ್ಲ ಬರೆಸಿದ್ದಾರೆ. ಅವರೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ. ನಾನು ಹೆಚ್ಚು ಉದ್ದಗಳನ್ನು ಮಾತಾಡದೆ, ನಾನು ಅಂಥ ಬುದ್ಧಿವಂತನೇ ಅಲ್ಲವೇ ಅಲ್ಲ. ನಾನು ಎಷ್ಟೋ ಬಾರಿ ಹೇಳಿದ್ದೇನೆ, ನಾನು ಬಹಳ ಬುದ್ಧಿಮತ್ತೆ ಇದ್ದಂಥ ಹುಡುಗನಲ್ಲ ಅಂತ. ನಾನು ಒಂದು PUCಯಲ್ಲಿ ಒಮ್ಮೆ ಫೇಲ್ ಆದವ. ನನ್ನ ಮಾರ್ಕ್ಗಳನ್ನು ಕೇಳಿದರೆ ನಾನು 50%ಗಿಂತ ಹೆಚ್ಚು ಮಾರ್ಕು ಕ್ಲಾಸ್ನಲ್ಲಿ ಪಡೆದದ್ದೇ ನನಗೆ ಗೊತ್ತಿಲ್ಲ. ನಾನು ಅದಕ್ಕಿಂತ ಕಡಿಮೆ ಮಾರ್ಕಿನವ. ಆದರೆ ನಾನು ಯಾವಾಗಲೂ ಹೇಳ್ತಿದ್ದೆ, ನಾನು ದಡ್ಡನ ಅಂತ ಕೇಳಿದರೆ ದಡ್ಡ ಅಂತ ಒಪ್ಪಲಿಕ್ಕೆ ನಾನು ತಯಾರೇ ಇಲ್ಲ. ಯಾಕೆಂದರೆ ನನಗೇನಪ್ಪ ದೇವರೊಂದು ವಿಶೇಷವಾದಂಥ ಕೆಲವು ಗುಣಗಳನ್ನು ಅಳವಡಿಸಲಿಕ್ಕೆ ನನಗೆ ಒಂದು ಕೊಟ್ಟಿದ್ದರು. ನೀನು ಈ ರೀತಿ ಬದುಕಬೇಕು ಅಂತ. ನನಗೆ ಬಾಲ್ಯದಿಂದಲೂ ಒಂದು ಒಳ್ಳೆಯ ರೀತಿಯಲ್ಲಿ ಬಾಳ್ವೆ ಮಾಡಬೇಕು, ಆಮೇಲೆ ಎಲ್ಲರಿಗೆ ಪ್ರೀತಿಗೆ ಪಾತ್ರರಾಗಬೇಕು ಎಂಬುದು ಭಾಳ ದೊಡ್ಡ ಆಸೆ ಇತ್ತು. ಈ ಆಸೆ ಯಾಕೆ ದೇವರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆದ್ದರಿಂದ ಕ್ಲಾಸ್ನೊಳಗಿರುವ ಆ ಸಂಪ್ರದಾಯಕವಾದಂಥ ಯಾವ ಶಿಕ್ಷಣ ಇದೆ ಅದಕ್ಕೆ ಹೆಚ್ಚು ಒತ್ತು ಕೊಡದೆ ಕ್ಲಾಸ್ ರೂಮ್ನ ಹೊರಗಿದ್ದಂಥ ಬಯಲು ಶಾಲೆಯಲ್ಲಿ ನಾನೊಬ್ಬ ವಿದ್ಯಾರ್ಥಿಯಾಗಿ ಈಗಲೂ ವಿದ್ಯಾರ್ಜನೆ ಮಾಡ್ತಾ ಇದ್ದೇನೆ. ದಿನನಿತ್ಯ ನಾನೊಬ್ಬ ವಿದ್ಯಾರ್ಥಿಯಾಗಿ ಬಯಲು ಶಾಲೆಯಲ್ಲಿ ನಾನು ಕೆಲಸ ಮಾಡ್ತಾ ಇರುವವ. ಹೀಗಿರುವಾಗ ಕ್ಲಾಸ್ ರೂಮಿನ ಒಳಗಿನ ಪಠ್ಯದ ಪುಸ್ತಕದ ಗುರುಗಳೇ ಬೇರೆ, ಹೊರಗೆ ವಿನಯ್ ಹೆಗ್ಡೆಯವರಂಥ, ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರಂಥ ಅದೆಷ್ಟೋ ವ್ಯಕ್ತಿಗಳು ಬೇರೆ ಬೇರೆ ಆಯಾಮಗಳಲ್ಲಿ ಸಿಕ್ಕಿದವರನ್ನು ಇಟ್ಟುಕೊಂಡು ನಾನು ಅವರನ್ನು ಗುರು ಸಮಾನವಾಗಿ ಅಲ್ಲಿ ಇಟ್ಟುಕೊಂಡು ಶ್ರೀಗಂಧದೊಟ್ಟಿಗೆ ನಾನು ಕೆಲಸ ಮಾಡಿದ ಹಾಗೆ ಅವರ ಜೊತೆಯಲ್ಲಿದ್ದದ್ದರಿಂದ ಬಹಳ ಒಳ್ಳೆಯ ಅನುಭವ ನನಗೆ ಸಿಕ್ಕಿತು. ಈಗೆಲ್ಲ ಇಷ್ಟೆಲ್ಲ ಬೆಳೀಲಿಕ್ಕೆ ನನಗೆ ಆ ಫಾರ್ಮೇಟಿವ್ ಎಜುಕೇಷನ್ನಿಂದ ಇನ್ಫಾರ್ಮ್ಡ್ ಎಜುಕೇಷನ್, ಆ ಎಜುಕೇಷನ್ನ ಜೊತೆಗೆ ನಾನು ವಿಶೇಷ ಒತ್ತು ಕೊಟ್ಟದ್ದರಿಂದ ಇವತ್ತು ಈ ಸ್ಥಿತಿಗೆ ಬರಲಿಕ್ಕೆ ಆಯಿತು. ಗುರು ಹಿರಿಯರ ಮೇಲೆ ಅಪಾರವಾದಂಥ ನನಗೆ ಗೌರವ. ಯಾವ ಗುರು ಹಿರಿಯರನ್ನು ಕಂಡರೂ ನಾನು ಅಪಾರವಾಗಿ ಗೌರವ ಕೊಡುವವ. ಇಡೀ ನನ್ನ ಜೀವಮಾನವೇ ನನ್ನ ತಂದೆ ಮಾಡಿದ ತಾಯಿ ಮಾಡಿದ ಒಳ್ಳೆಯ ಕೆಲಸ ಅಂತ ಹೇಳಿದರೆ, ನನಗೆ 4ನೇ ತರಗತಿಯಿಂದಲೇ ನನ್ನನ್ನು ಕೊಂಡೋಗಿ ಹಾಸ್ಟೆಲಿಗೆ ಹಾಕಿ 20 ವರ್ಷ ದೀರ್ಘಕಾಲದಲ್ಲಿ ನನ್ನ ಬದುಕಿನಲ್ಲಿ ನಾನು ಹಾಸ್ಟೆಲ್ನಲ್ಲೇ ಇದ್ದುಕೊಂಡು ಬದುಕಿದವ. ಆದ್ದರಿಂದ ಆ ಹಾಸ್ಟೆಲ್ಗಳ ಒಂದು ಹೇಗೆ ಸಾಮರಸ್ಯದಿಂದ ಬದುಕಬೇಕು ಎಂಬುದು ನನಗೆ ಭಾಳ ಒಳ್ಳೆಯ ರೀತಿಯಲ್ಲಿ ಗೊತ್ತಾಯಿತು. ಅದು ಕೂಡ ಎಂತೆಂಥ ಸನ್ನಿವೇಶ ನಂದು. ಮೂಡುಬಿದಿರೆ ಅಂತ ಒಂದು ಜೈನ ಮಠದಲ್ಲಿ ಜೈನ ಹಾಸ್ಟೆಲ್ನಲ್ಲಿ ಬದುಕಬೇಕಾದ್ರೆ ಅಲ್ಲಿ ನಾನು ಕೆಲವೇ ಜನ, ನಾವು ಲೆಕ್ಕ ಮಾಡಿ 1-2 ಜನ ಅನ್ಯರಿದ್ದೆವು ಅಲ್ಲಿ ಬದುಕಿದ ಕ್ರಮ. ಆಮೇಲೆ ವಾಲ್ವೇಟ್ ಬೋರ್ಡಿಂಗ್ ಮಂಗಳೂರಿನಲ್ಲಿ ಕಾಶಿ ಹೈಸ್ಕೂಲ್ನ ಬೋರ್ಡಿಂಗ್ನಲ್ಲಿರುವಾಗ 65 ಜನ ಮಕ್ಕಳಲ್ಲಿ ನಾನು ಒಬ್ಬ ಹಿಂದೂ ಮತ್ತೆಲ್ಲರೂ ಕ್ರೈಸ್ತರು. ಅವರ ನಡಿನಲ್ಲಿ ನಾನು ಬದುಕಿದಂಥ ವಿಧಾನ ಇದೆಲ್ಲವೂ ನನಗೆ ಎಲ್ಲ ಹಾಸ್ಟೆಲ್ಗಳಲ್ಲಿ ನಾನು ಯಾವಾಗಲೂ ತಮಾಷೆಗೆ ಹೇಳಲಿಕ್ಕುಂಟು. ಸೆಂಟ್ ಆಗ್ನಿಸಿಗೆ ಒಂದು ನಾನು ಹೋಗಲಿಲ್ಲ, ಯಾಕೆಂದರೆ ಅಲ್ಲಿ ಹುಡುಗರನ್ನು ಸೇರಿಸುವುದಿಲ್ಲ. ಆದ್ದರಿಂದ ಸೆಂಟ್ ಆಗ್ನಿಸನ್ನು ಬಿಟ್ಟು ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾನು ಹೋಗಿದ್ದೇನೆ ಅಂತೇಳಿ. ವಿಚಿತ್ರ 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 ಕಾರ್ಕಾಲಿಗೆ ಬಂದು ಕಾಮರ್ಸ್ ಅಂತ ತಗೊಂಡೆ. ಆಮೇಲೆ ಅಕ್ಕ ಅಲ್ಲಿ ಕೂತ್ಕೊಂಡಿದ್ದಾರೆ, ನನ್ನ ಮೆಡಿಕಲ್ ಮಾಡಬೇಕು ಅಂತ. ಸರಿ, ನನಗೆ ಆಮೇಲೆ PCM ತಗೊಳ್ಬೇಕು ಅಂತೇಳಿ ಪಾಸಾದ ಹೋಗಿ ಅಲ್ಲಿ ಮೂಡುಬಿದ್ರೆಯಲ್ಲಿ ಮಹಾವೀರ ಕಾಲೇಜಿನಲ್ಲಿ PCM ತಗೊಂಡೆ. ಆಗ ಅಲ್ಲಿ 1 ವರ್ಷ ಇದ್ದ PUC 2 ವರ್ಷ ಆಯಿತು. ನನ್ನಲ್ಲಿರುವ ಪಠ್ಯೇತರವಂಥ ಚಟುವಟಿಕೆಗಳು ಅಗಾಧವಂತ. ಪ್ರಭಾಕರ್ ಶೆಟ್ಟರು ಕೂತ್ಕೊಂಡಿದ್ದಾರೆ, ನಮ್ಮ ಗುರುಗಳು. ನನ್ನ ಪಠ್ಯೇತರ ಚಟುವಟಿಕೆಗಳೇ ಪ್ರಾಮುಖ್ಯವಾಯಿತು. ಪುನಃ ಸೆಕೆಂಡ್ ಇಯರ್ಲಿ ನಾನು ಕೆಮಿಸ್ಟ್ರಿಯಲ್ಲಿ ಫೇಲ್ ಆದೆ. ಅಲ್ಲಿಗೆ 3 ವರ್ಷ ಸಂಧಿ ಹೋಯಿತು. ಆಮೇಲೆ ನನ್ನನ್ನು ಕೊಂಡೋಗಿ, ನಾನು ಸುಮ್ಮನೆ ಕೂತ್ಕೊಳ್ಬಾರ್ದು ಅಂತೇಳಿ ಯಾರು ನಂಬಲಿಕ್ಕೆ ಸಾಧ್ಯ ಉಂಟು ಹೇಳಿ, ಕೊಂಡೋಗಿ ಪಾಲಿಟೆಕ್ನಿಕ್ಗೆ ಹಾಕಿದರು ಮಂಗಳೂರಿನಲ್ಲಿ. ಪಾಲಿಟೆಕ್ನಲ್ಲಿ ಕಲಿತಾ ಇದ್ದಾಗೆ ನನ್ನ ಕೆಮಿಸ್ಟ್ರಿ ಪಾಸಾಯಿತು. ಆಮೇಲೆ
ನೋಡುವಾಗ 49.5% ಮಾರ್ಕ್ ಮಾತ್ರ ನನ್ನಲ್ಲಿ ಉಂಟು. ಮೆಡಿಕಲ್ಗೆ ಸೇರಬೇಕಾದ್ರೆ MBBS ಮಾಡಬೇಕಾದ್ರೆ 50% ಆಗಲೇಬೇಕು. ಡೊನೇಷನ್ ಕಟ್ಟಿ ಅಕ್ಕ 50,000 ತಂದೆ ಹತ್ರ ಕೊಟ್ಟು ಹೋಗಿದ್ದೆ, ನಾನು ಕೊಡ್ತೇನೆ, ನಾನು ಮಾಡ್ತೇನೆ ಅಂತೇಳಿ. ಆದರೆ ನನಗೆ ಮಾಡುವ ಇದು ಸಿಕ್ಕಲಿಲ್ಲ. ಹೋಗಿ BScಗೆ ಸೇರಿದೆ. BScಗೆ ಸೇರ್ತಾ ಇರುವಾಗ ಅಲ್ಲೂ ಕೂಡ ನನಗೆ 50% ಮಾರ್ಕೇ ಬರಲಿಲ್ಲ. ನನ್ನನ್ನು ಕಡೆಗೆ ಕೊಂಡೋಗಿ ಉಡುಪಿ ಆಯುರ್ವೇದ ಕಾಲೇಜಿಗೆ ಸೇರಿದರು. ಅಲ್ಲಿ ಎಷ್ಟು ತಮಾಷೆ ಅಂತ ಹೇಳಿದರೆ, ಡಿಸೆಂಬರ್ನಲ್ಲಿ ಹೋಗಿ ಸೇರಿಸಿದ್ದು. ಆ ಸಮಯದಲ್ಲಿ ಆ ಕಾಲೇಜಿನಲ್ಲಿ ಬಹಳ ದೊಡ್ಡ ಸ್ಟ್ರೈಕ್ ಆಗಿ ಒಬ್ಬ ವಿದ್ಯಾರ್ಥಿ ಬಿಟ್ಟು ಹೋಗಿದ್ದ. ಆ ಸೀಟು ನನಗೆ ಸಿಕ್ಕಿತು. ದೇವರ ಎಲ್ಲ ಋಣ ಅದು. ಅಲ್ಲಿ ಸೀಟ್ ಸಿಕ್ಕಿಕೊಂಡು ಅಲ್ಲಿ 5 ವರ್ಷ ಕಲಿತು ಹೊರಗೆ ಬಂದೆ. ಪಠ್ಯೇತರವಾದಂಥ ಚಟುವಟಿಕೆ, ಇಡೀ ವಿದ್ಯಾಭ್ಯಾಸದ ಜೊತೆ ಆ ಕ್ರೀಡೆಯನ್ನು, ಸಾಂಸ್ಕೃತಿಕ ವಿಚಾರವನ್ನು, ಪಠ್ಯೇತರವಾದಂಥ ವಿಚಾರವನ್ನು, ಸ್ಕೌಟ್ ಗೈಡ್ ಇರಲಿ, NCC ಇರಲಿ, NSS ಇರಲಿ, ಅದರ ಮೇಲೆ ಅಪಾರವಾದಂಥ ಪ್ರೀತಿ. ಅದನ್ನು ಇಟ್ಟುಕೊಂಡದ್ದರಿಂದ ಬೆಳೀತಾ 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 ಹೋದೆವು. ಅದರ ಜೊತೆ ಸಾಮರಸ್ಯದ ಬದುಕಿಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟದರಿಂದ ಎಲ್ಲ ಜನಾಂಗದವರೊಟ್ಟಿಗೆ ಮೇಲು ಕೀಳು ಎಂಬ ಭಾವನೆಯೇ ನನಗೆ ಇಲ್ಲ. ಎಲ್ಲ ಜಾತಿ ಮತ ಧರ್ಮದವರೊಟ್ಟಿಗೆ ಒಟ್ಟಿಗೆ ಬೆರೆತುಕೊಂಡು ಮೇಲು ಕೀಳು ಎಂಬ ಭಾವನೆಯೇ ಬರೋದಿಲ್ಲ, ಮಡಿವಂತಿಕೆ ಎಂಬುದೇ ಇಲ್ಲ. ಪರಿಸರದ ಬಗ್ಗೆ ಅಪಾರವಾದಂಥ ಗೌರವಗಳು ನೀಡುವಂಥದ್ದು, ಸಮಾಜದ ಪರಿಕಲ್ಪನೆಯನ್ನು ಸರಿಯಾಗಿ ಇಟ್ಟುಕೊಂಡು ಅದು ಜಾತಿ ಮತ ಭಾಷೆ ಎಲ್ಲ ಮೀರಿ ಇದೆಲ್ಲವನ್ನು ಒಟ್ಟಿಗೆ ಸೇರಿಕೊಂಡು ಇರುವಂಥ ಸಮಾಜ, ಆ ಸಮಾಜದ ಬಗ್ಗೆ ಬಹಳ ಒಳ್ಳೆ ಗೌರವ ಇತ್ತು. ಇದರ ಜೊತೆ ನನ್ನ ದೇಶದ ಮೇಲೆ ಅಪಾರವಾದಂಥ ಗೌರವ. ಊರು ಜಾತಿ ಮತ ಭಾಷೆ ಬಿಟ್ಟು ನನಗೆ ಈ ದೇಶವನ್ನು ಬಿಟ್ಟು ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ನಾನು ನಿಜವಾಗಿ ಜಪಾನ್ನಲ್ಲಿ ಸೆಟ್ಲಾಗಬೇಕಿತ್ತು. ನನ್ನೊಟ್ಟಿಗೆ ಹೋದಂಥ UK ಕೃಷ್ಣದವರು ಈಗಲೂ ಜಪಾನ್ನಲ್ಲೇ ಇದ್ದಾರೆ. ಆದರೆ ನನಗೆ ಜಪಾನ್ನಲ್ಲಿ ನೆಲೆಸಲಿಕ್ಕೆ ಮನಸ್ಸಾಗದೆ, ಎಲ್ಲೂ ನೆಲೆಸಲಿಕ್ಕೆ ಮನಸ್ಸಾಗದೆ ನಮ್ಮ ದೇಶದಲ್ಲೇ ನಾನು ಬಾಳ್ವೆ ಮಾಡಬೇಕು, ಈ ದೇಶದಲ್ಲಿಯೇ ಜನ್ಮ ತಾಳಿದವ, ಈ ದೇಶದಲ್ಲಿಯೇ ಅಂತ್ಯ ಆಗಬೇಕು ಅಂತ ನನಗೆ ಆಸೆ. ಇಲ್ಲಿರುವ ಮಣ್ಣಿನ ಮೇಲೆ ಪ್ರೀತಿ, ಆಚಾರ ವಿಚಾರ ವ್ಯವಹಾರಗಳನ್ನು ಸರಿಯಾಗಿ ಇಟ್ಟುಕೊಂಡು ಸಣ್ಣ ಮಕ್ಕಳ ಜೊತೆ ಬಹಳಷ್ಟು ಪ್ರೀತಿ. ಯಾಕಂತ ಹೇಳಿದರೆ ನನಗೆ ಪ್ರಾಯ ಆಗ್ತಾ ಹೋಗುವಾಗ ಸಣ್ಣ ಮಕ್ಕಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರೊಟ್ಟಿಗೆ ಪ್ರೀತಿಯಲ್ಲಿದ್ದರೆ ನನ್ನ ಪ್ರಾಯವೂ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ನೆನೆಸ್ಕೊಂಡು ಮಕ್ಕಳ ಜೊತೆಯಲ್ಲಿ ಅಪಾರವಾದಂಥ ಪ್ರೀತಿಗಳನ್ನು ಇಟ್ಟೆ. ಮೌಲ್ಯ ಆಧಾರಿತ ಬದುಕು ಎಷ್ಟು ಮುಖ್ಯ, ಮೌಲ್ಯ ಇಲ್ಲದೆ ಬದುಕು ಯಾಕೆ ಅದು ಹೇಳಿ? ಆ ಬದುಕು ಅದು ಮನುಷ್ಯನ ಬದುಕು ಹೇಳಿ. ಆದ್ದರಿಂದ ಬದುಕಿನ ಉದ್ದಕ್ಕೂ ಮೌಲ್ಯಕ್ಕೆ ಮತ್ತು ಕೊಟ್ಟೆ. ನಗುತ್ತಾ ನಗಿಸ್ತಾ ತಿನ್ನುತ್ತಾ ತಿನ್ನಿಸ್ತಾ ಹೀಗೆ ಒಂದು ಸಂತೋಷದಲ್ಲಿ ಒಂದು ಜೀವನವನ್ನು ಕಳೆದು 72 ಕಾಲ ಬಂದು ಹೋಯಿತು. ಕಾಲಕ್ಕೆ ಅಪ್ಗ್ರೇಡ್ ಆಗಬೇಕು ಅಂತ ಆಸೆ. ಯಾಕಂತ ಹೇಳಿದರೆ ಇಲ್ಲದೆ ಹೋದರೆ ನಾನು ಸೌಕಲ್ ನಾಣ್ಯ ಆಗ್ತೇನೆ. ಚಲಾವಣೆಯಲ್ಲಿದ್ದ ನಾಣ್ಯ ಆಗಿ ಉಳಿಬೇಕಾದರೆ ಕಾಲದಲ್ಲಿ ಯಾವುದೇ ತಪ್ಪಿನೊಟ್ಟಿಗೆ ಜೋಡಣೆ ಆಗದೆ ಅಥವಾ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದಾಗೆ ಅಪ್ಗ್ರೇಡ್ ಆಗ್ತಾ ಹೋಗಬೇಕೆಂಬ ಆಸೆ. ಏರಿದ ಪ್ರತಿಯೊಂದು ಮೆಟ್ಟಲಿನ ನೆನಪು ಕೂಡ ನನಗೆ ಖಂಡಿತ ಇದೆ. ನನಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಬದುಕಿನಲ್ಲಿ, ನನ್ನ ಈ ಸ್ಥಿತಿಗೆ ಬರಲಿಕ್ಕೆ ಯಾರೆಲ್ಲ ಕಾರಣೀಭೂತರಾಗಿದ್ದಾರೆ ಅವರನ್ನು ಮರೆತು ಬಿಡುವಂಥ ಪ್ರಶ್ನೆಯೇ ಇಲ್ಲ. ಅಹಂಕಾರ ಮಾಡಲೇಬಾರದು. ಕಷ್ಟ ಬಂದಾಗ ಏರುಪೇರಾದಾಗ ದಿತ್ತಿ ಕೆಡಲೇಬಾರದು ಅಂತ ಒಂದು ನಮ್ಮ ತಂದೆಯಿಂದ ಕಲಿತಂಥ ವಿಚಾರ. ಚಿತ್ತಪ್ರಜ್ಞೆಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟೆವು. ತಾಳ್ಮೆಯನ್ನು ಕಳೆದುಕೊಳ್ಳದ ಹಾಗೆ ಬಹಳಷ್ಟು ಜಾಗೃತಿಯಲ್ಲಿದ್ದೇನೆ. ಯಾಕೆಂದರೆ ಎಲ್ಲವೂ ಮೀರಿದಾಗ ತಾಳ್ಮೆ ಇದ್ದರೆ ಬದುಕಬಹುದು ಎಂಬ ಗಾದೆ ಇದೆ. ಹಾಗೆ ಕೆಲಸ ಮಾಡ್ತಾ ಹೋಗಬೇಕು. ಫಲಾಪೇಕ್ಷೆಯನ್ನು ಬಯಸಲೇಬಾರದು. ಏನೇ ನಾವು ಫಲಾಪೇಕ್ಷೆಯನ್ನು ಅಪೇಕ್ಷೆ ಮಾಡದೆ ಕೆಲಸ ಮಾಡ್ತಾ ಹೋಗಬೇಕು. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರನ್ನು ನಾನು ಗುರುಸ್ಥಾನದಲ್ಲಿ ಇಟ್ಟುಕೊಂಡು ನನಗೆ ಅವರು ಎಲ್ಲವೂ ಕೂಡ ದೇವರಿಗೂ ಸಮಾನ, ಆಮೇಲೆ ನನ್ನ ಗುರುಗಳೂ ಕೂಡ. ಇವರ ಹೊರೆ ಹೇಗೆ ಒಂದು ಫಲಾಪೇಕ್ಷೆ ಇಲ್ಲದೆ ಒಂದು ಕೆಲಸ ಮಾಡ್ತಾ ಹೋಗ್ತಾರೆ, ಅದೇ ರೀತಿ ಏನೇ ಆಗಲಿ ಫಲಾಪೇಕ್ಷೆ ಇಲ್ಲದೆ ನಾವು ಕೆಲಸ ಮಾಡಬೇಕು. ಅದರ ಜೊತೆ ವ್ಯಾಪಾರ ಮನೋಭಾವ ಎಂದೂ ನಮ್ಮ ವ್ಯಕ್ತಿತ್ವದಲ್ಲಿ ಬರಬಾರದು. ಯಾವುದೇ ಕೆಲಸ ಮಾಡಲಿ, ಬಹಳ ಮುಖ್ಯವಾಗಿ ನಮ್ಮ ಒಂದು ಆರೋಗ್ಯ ಕ್ಷೇತ್ರ ಇರ್ಬೋದು ಅಥವಾ ನಮ್ಮ ವಿದ್ಯಾಕ್ಷೇತ್ರಗಳಲ್ಲಿರ್ಬೋದು, ಇಂಥ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಭಾಗ್ಯ. ಹೀಗಿರುವಾಗ ಯಾವತ್ತೂ ಒಂದು ದುಡ್ಡೆಂಬುದು ಬಹಳ ಮುಖ್ಯ. ದುಡ್ಡಿಲ್ಲದೆ ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ಆ ದುಡ್ಡು ಒಂದು ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ಭಾಳ ಜಾಗರೂಕತೆಯಿಂದ ದುಡ್ಡನ್ನು ಒಟ್ಟು ಮಾಡಿ ನಾವು ಅದನ್ನು ಮಾಡಬೇಕಾದ ನಮ್ಮ ಕರ್ತವ್ಯ. ಸೋಷಿಯಲ್ ಮೀಡಿಯಾದಿಂದ ಸಂಪೂರ್ಣ ನಾನು ದೂರ ಇರುವವ. ಯಾಕಂತ ಹೇಳಿದರೆ ನನ್ನ ಈ ಹೃದಯವಂತಿಕೆಯನ್ನು, ನನ್ನ ಈ ಮನಸ್ಸನ್ನು ಆ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಟಿರುವೆ, ನನಗೆ ಅದನ್ನು ಜೋಡಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಸೋಷಿಯಲ್ ಮೀಡಿಯಾವನ್ನು ನೀವು ಕೇಳಿದರೆ ನಾನೊಬ್ಬ ಅದರಲ್ಲಿ ಅನ್ರಕ್ಷಿತ. ನನಗೆ ಯಾವ ನಿಮ್ಮ ಇದರಲ್ಲಾಗಲಿ ಯಾವ ಆ ಸೋಷಿಯಲ್ ಮೀಡಿಯಾದ ವಿಚಾರದಲ್ಲಿ ನಾನು ಎಂದೂ ಇಲ್ಲ. ಯಾಕೆ ಅಂತ ಹೇಳಿದರೆ ಆ ಸೋಷಿಯಲ್ ಮೀಡಿಯಾ ಎಂಬುದು ಇವತ್ತೊಂದು ಎಂಥ ಒಂದು ಕೆಟ್ಟ ಒಂದು ಸಂಪ್ರದಾಯ ಹೋಯಿತು. ಇಡೀ ಹಾಲನ್ನು ಒಂದು ಸಣ್ಣ ಒಂದು ಉಪ್ಪು ಏನು ಮಾಡಿ ಹಾಕ್ಬೋದು, ಅದೇ ರೀತಿ ಆ ಸೋಷಿಯಲ್ ಮೀಡಿಯಾದಲ್ಲಿ
ಯಾವ್ಯಾವ ಕೆಟ್ಟ ವ್ಯಕ್ತಿಗಳು ಅವರವರ ಬುದ್ಧಿಗೆ ಅನುಗುಣವಾಗಿ ಅವರವರ ಅಭಿರುಚಿಗೆ ಅನುಗುಣವಾಗಿ ಅವರು ಬರೆದಂಥ ಅವರು ಹೇಳುವಂಥ ವಿಚಾರದಿಂದ ನಾವು ಯಾಕೆ ವಿಚಲಿತರಾಗಬೇಕು, ಯಾಕೆ ತಮಾಷೆ ಆಡಬೇಕು? ಆದ್ದರಿಂದ ಸೋಷಿಯಲ್ ಮೀಡಿಯಾದಿಂದ ನಾನು ಸಂಪೂರ್ಣ ದೂರವಾಗಿದ್ದು ನನಗೆ ಅದು ಅನ್ರಕ್ಷಿತ ಅಂತ ಆದರೂ ಕೂಡ ನನಗೆ ನನ್ನ ಈ ಒಂದು ಬದುಕನ್ನು ಮಾಡಲಿಕ್ಕೆ ಅದು ಏನು ತೊಂದರೆ ಆಗಲಿಲ್ಲ. ದುಶ್ಚಟದಿಂದಂತೂ ನಾನು ದೂರ ದೂರ ದೂರ. ನನ್ನ ಜೀವಮಾನದಲ್ಲಿ ಎಂದು ಬೇಕಾದಷ್ಟು ಜನರಿಗೆ ನಾನು ಶರಾಬನ್ನು 15 ml ಬೇಕಾ, 30 ml ಬೇಕಾ, 60 ml ಬೇಕಾ, 100 ml ಬೇಕಾ, ಎಷ್ಟೆಷ್ಟು ಯಾವ ಸೋಡವನ್ನು ಜೋಡಣೆ ಮಾಡಬೇಕು, ಯಾವುದು ನೀರು ಜೋಡಣೆ ಮಾಡಬೇಕು ಎಲ್ಲವನ್ನು ಮಾಡಿಕೊಟ್ಟವ. ಆದರೆ ನಾನು ಮಾತ್ರ ಒಂದು ಹನಿಯನ್ನು ನನ್ನ ನಲಿಗೆಯಲ್ಲಿ ಹಾಕಿದವನಲ್ಲ. ಅಥವಾ ನಾನು ಯಾವುದೊಂದು ಬಿಯರ್ ಅಥವಾ ಒಂದು ಯಾವುದೇ ಆಗಲಿ ಅದನ್ನು ಇವತ್ತಿನವರೆಗೆ ಮುಟ್ಟಲಿಲ್ಲ. ಎಂಥ ದೇವರ ಆಟ ಹೇಳಿ. ಇವತ್ತು ನನ್ನ ತಂದೆ ಇವತ್ತು ಇಂಥ ಸಂದರ್ಭದಲ್ಲಿ ಅವರು ಯಾವತ್ತೂ ಬೀಡಿ ಸಿಗರೇಟ್ ಸೇರಿದವರು ಅಕ್ಕನ ಹೆಸರಿನಲ್ಲಿ ಮೀನಾಕ್ಷಿ ಬೀಡಿ ಎಂಬ ಸ್ವಂತ ಬೀಡಿಯನ್ನು ಮಾಡಿಕೊಂಡು ಇದಕ್ಕೆ ಅಡ್ವರ್ಟೈಸ್ಮೆಂಟ್ಗೆ ನಾನು ಹೋಗ್ತಿದ್ದೆ, ಯಾವುದು ಬೀಡಿಯ ಬಗ್ಗೆ. ಅದು ಎಷ್ಟು ತಮಾಷೆ ಅಂತ ಹೇಳಿದರೆ, ನನ್ನ ಅಡ್ವರ್ಟೈಸ್ಮೆಂಟ್ ಏನು ಕೇಳಿದರೆ ಅಲ್ಲಿ ಜನ ಸೇರಿರ್ತಾರೆ, ಒಂದು ಆಟ ಅಥವಾ ಕಂಬಳ ಅಥವಾ ಬೇರೆ ಎಲ್ಲೋ ಧಾರ್ಮಿಕ ಚಟುವಟಿಕೆ ಆಗುವಾಗ ಅಲ್ಲಿ ಒಂದು ದೊಡ್ಡ ವೇದಿಕೆ ಮಾಡಿರ್ತೇವೆ. ವೇದಿಕೆ ಮಾಡಿ ಅಲ್ಲಿ ಜನ ಸೇರಿಸ್ತಾರೆ. ಈಗ ಇಂಥ ವ್ಯಕ್ತಿಗೆ ಮರಣದಂಡನೆ ಅಂತೇಳಿ ಮರಣದಂಡನೆ ಅಂತ ಹೇಳುವಾಗ ಅಲ್ಲಿ ಕೊರಳಿಗೆ ಒಂದು ದೊಡ್ಡ ಕೊರಳನ್ನು ಇಟ್ಟುಕೊಂಡು ಈಗ ಇನ್ನೇನು ಮರಣದಂಡನೆ ಕೊಡಲಿಕ್ಕೆ ಜನ ಬಂದು ಎದುರಿನಲ್ಲಿ ಸೇರಿ ಒಂದು ಸಾವಿರಾರು ಜನ ಸೇರ್ತಾರೆ. ಯಾರನ್ನಪ್ಪ ಇವತ್ತು ಗಲ್ಲಿಗೇರಿಸ್ತಾರಂತೆ ಈಗ ಅಂತೇಳಿ ಅಲ್ಲಿ ಬಂದು ಅನೌನ್ಸ್ ಆಗ್ತದೆ. ಈಗ ಬಂದು ಅಲ್ಲಿ ಒಬ್ಬ ವ್ಯಕ್ತಿಗೆ ಈಗ ಮರಣದಂಡನೆ ಮಾಡ್ತಾನೆ, ಇಂತೆಂಥ ತಪ್ಪು ಮಾಡಿದ್ದಾನೆ, ಈಗ ಇವನಿಗೆ ಇಷ್ಟು ಗಂಟೆಯಲ್ಲಿ ಇವನಿಗೆ ಮರಣದಂಡನೆ ಅಂತೇಳಿ ನನ್ನನ್ನೇ ತರೋದು. ನಾನೇ ಒಂದು ಕೊರಳನ್ನು ಇಟ್ಕೊಂಡು ನನ್ನನ್ನು ಮುಸುಕು ಹಾಕ್ಕೊಂಡು ತರ್ತಾರೆ, ತಂದು ಇಲ್ಲಿ ನಿಲ್ಲಿಸ್ತಾರೆ. ನಿಂತು ಅವ ಕೇಳ್ತಾನೆ, ಕೆದ್ದುಕೊಂಡು ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಿದ್ರೆ, ನಮ್ಮ ಮಿಜಾರಿನ ಮೀನಾಕ್ಷಿ ಬೀಡಿ ನನಗೆ ಸೇದಬೇಕು ಅಂತ ನನಗೊಂದು ಆಸೆ ಇದೆ ಅಂತ ಹೇಳೋದು. ಅವ್ರು ಕೂಡಲೇ ಒಂದು ಬೀಡಿ ಅಂತಂದು ನನಗೆ ಕೊಡೋದು. ನಾನು ಆ ಬೀಡಿಯನ್ನು ಸೇದಿ ಅಬ್ಬಬ್ಬಬ್ಬ ಎಂತಹ ಬೀಡಿಯಪ್ಪ ಇದು, ನನ್ನ ಪುಣ್ಯಾತ್ಮ ಅಂತ ನಾನು ಹೇಳೋದು. ಈ ಬೀಡಿಯ ಆ ಒಂದು ಹೊಗೆಯ ವಾಸನೆ ಅಲ್ಲಿದ್ದ ಪೊಲೀಸ್ನವರಿಗೆ ಅವರಿಗೆಲ್ಲ ಬಂದು ಅವರು ತಲ್ಲೀನರಾಗೋದು. ಅಲ್ಲಿ ಆಗ ಹೇಳುವವ ಇವತ್ತು ಈ ಮರಣದಂಡನೆ ಕ್ಯಾನ್ಸಲ್, ಎಲ್ಲರೂ ಮೀನಾಕ್ಷಿ ಬೀಡಿಯನ್ನು ಸೇದಿರಿ ಅಂತೇಳಿ ಹೋಗೋದು. ಇಂಥದ್ದನ್ನೆಲ್ಲ ಮಾಡಿಕೊಂಡು ಬಂದವ. ಆದರೆ ನಾನು ಬೀಡಿ ಸಿಗರೇಟ್ ಮಾತ್ರ ಯಾವತ್ತೂ ಇದನ್ನು ಮಾಡಿದವಿಲ್ಲ. ತಂದೆಗೆ ಶರಾಬಿನ ಅಂಥ ಗಾಂಧಿ, ಅವರು ಎಂದೂ ಶರಾಬು ಕುಡಿದವರಲ್ಲ ನನ್ನ ತಂದೆ. ಅಂಥ ಸಂದರ್ಭದಲ್ಲಿ ಇಡೀ ನಮ್ಮ 547 ಶರಾಬ್ ಅಂಗಡಿ ನಮ್ಮ ಅವಿಭಜ್ಯ ಜಿಲ್ಲೆ ನನ್ನ ತಂದೆಗೆ. ನಾನು ಫೇಲಾದಾಗ ಮಂಗಳೂರಲ್ಲಿದ್ದಾಗ ನನಗೆ ಅದನ್ನು ನೋಡುವಂಥ ಒಂದು ದೌರ್ಭಾಗ್ಯ. ಆ ದೌರ್ಭಾಗ್ಯದಲ್ಲಿ ರಾತ್ರಿ ಆ ಶರಾಬಿನ ನಡುವಿನಲ್ಲಿ ನಾನು ಮಲಗಬೇಕು. ಬೆಳಿಗ್ಗೆ 3 ಗಂಟೆಗೆ 4 ಗಂಟೆಗೆ ಆ ಬಸ್ ಸ್ಟ್ಯಾಂಡ್ನಲ್ಲಿ ಹಂಪನಘಟ್ಟಿಗೆ ಹೋಗಿ ಅಲ್ಲಿ ಶರಾಬು ತುಂಬಿಸುವುದನ್ನು ನೋಡಬೇಕು. ಅಲ್ಲೆಲ್ಲ ಕುಡುಕರು ಬರ್ತಾರೆ, ಕೈಯೆಲ್ಲ ಗದ್ದಿಕೊಂಡು ಬಂದು ಅವರು ಕುಡಿಯೋದನ್ನು ನೋಡಬೇಕು. ಅಯ್ಯೋ ಎಂಥ ಸನ್ನಿವೇಶ. ಆದರೆ ಇಂಥ ಸಂದರ್ಭದಲ್ಲೂ ನನಗೊಂದು ಶರಾಬು ಅಥವಾ ದುಶ್ಚಟ ಮಾಡುವಂಥ ಒಂದು ನನಗೆ ಇದನ್ನು ದೇವರು ಕೊಡಲಿಲ್ಲ. ಸಂಘರ್ಷ ಗಲಾಟೆ ಅಂದರೆ ನಾನು ಭಾಳ ದೂರ. ಮಡಿವಂತಿಗೆ ಎಂದೂ ಇಲ್ಲ. ಮಡಿವಂತಿಗೆ ಎಂಬುದೇ ನನಗೆ ಇಲ್ಲವೇ ಇಲ್ಲ. ನಾನು ಯಾರ ಮಡಿವಂತಿಕೆಯನ್ನು ಒಪ್ಪುವುದಿಲ್ಲ. ಯಾರಿಗೆ ಮಡಿವಂತಿಗೆ ಇದೆ ಅವ್ರ ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಪ್ರತಿಪಾದಿಸುವ. ಇಂಥ ರಾಜಕೀಯದ ಮೇಲೆ ನನಗೆ ವಿಶೇಷ ಆಸಕ್ತಿ ಇಲ್ಲ. ನನಗೆ ಇಂಥ ಸುನೀಲ್ರಂಥ ಒಬ್ಬ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಅಪಾರ ಗೌರವವಿದೆ. ಅವರಿಗೆ ಬೇಕಾದರೆ ಯಾವ ಸಹಾಯ ಬೇಕಾದರೂ ನಾನು ಮಾಡಲಿಕ್ಕೆ ತಯಾರು. ಆದರೆ ನಾನು ಮಾತ್ರ ರಾಜಕೀಯಕ್ಕೆ ಹೋಗುವವನೇ ಅಲ್ವೇನಲ್ಲ. ನನಗೆ ರಾಜಕೀಯದಿಂದ ಯಾವತ್ತೂ ನಾನು ದೂರ. ನನ್ನ ಪ್ರಕಾರ ನಾಯಕತ್ವ ಎಂಬುದು ಈ ಸೇವಾ ಮನೋಭಾವ ಮಾಡಲಿಕ್ಕೆ ರಾಜಕೀಯವೇ ಮುಖ್ಯ ಅಲ್ಲ. ಅದರ ಪರಿಕಲ್ಪನೆಯೇ ಬೇರೆ. ಅದರ ಜವಾಬ್ದಾರಿ ಸಿಕ್ಕಿದಾಗ ನಾವು ಅದನ್ನು ನಮ್ಮ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಹೆಸರು ಮತ್ತು ಸಂಪತ್ತನ್ನು ಎರಡನ್ನೂ ನಾನು ಅನುಸರಿಸಬಾರ್ದು. ನಮ್ಮ ಕೆಲಸದಿಂದ ಹೆಸರು ಬರಬೇಕು, ಅದರ ಜೊತೆ ದುಡ್ಡು ಬರಬೇಕು ಅಂತ ಆಲೋಚನೆ ಮಾಡುವ. ಹಾಸ್ಯ ಪ್ರಜ್ಞೆಗೆ, ತಮಾಷೆಗೆ ವಿಶೇಷ ಒತ್ತು ಕೊಡುವ. ಯಾರನ್ನು ನೋಡಿದರೂ ನನ್ನನ್ನೇ ಇಟ್ಕೊಂಡು ನನಗೆ ತಮಾಷೆ ಮಾಡಬೇಕು. ತಮಾಷೆಯೇ ಬಹಳ ಮುಖ್ಯ. ಇವತ್ತು ಇವತ್ತು ಕಳೆದು ಹೋದ ಸಮಯ ಎಷ್ಟು ಒಳ್ಳೆಯ ಸಮಯ ಅಂತ ನನಗೆ ಅನಿಸ್ತದೆ. ಈಗ ಮುಂದಿನ ಸವಾಲಿನ ಬಗ್ಗೆ ನನಗೆ ಬಹಳ ಆತಂಕ ಇದೆ, ಕಷ್ಟಕರ ಇದೆ. ಯಾಕೆಂತ ಹೇಳಿದರೆ ಇಷ್ಟ ತನಕದ ಸಮಯ ಎಷ್ಟು ಸುಂದರವಾಗಿ ಹೋಯಿತು. ಮುಂದೆ ಈಗ ಬದುಕು ನನಗೆ ದಿನನಿತ್ಯ ನೋಡುವಾಗ ಬಹಳ ಕಷ್ಟ ಆಗ್ತಾಯಿದೆ. ಇವತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಶ್ರೀರಾಮನ ಮೇಲೆ, ಕೃಷ್ಣನ ಮೇಲೆ ನನಗೆ ಅಪಾರವಾದಂಥ ಗೌರವ. ಯಾಕಂತ ಹೇಳಿದರೆ ಶ್ರೀರಾಮನ ಆದರ್ಶ ಬೇಕು, ಕೃಷ್ಣನ ಜೀವನ ಉಲ್ಲಾಸ ಬೇಕು. ಇವತ್ತು ಮಹಾವೀರರ ಬಗ್ಗೆ, ಬುದ್ಧರ ಬಗ್ಗೆ
ನನಗೆ ಅಪಾರವಂತ ಗೌರವ. ಯಾಕಂತೇಳಿದರೆ ಅವರ ಸಂದೇಶ ನಮ್ಮ ಜೀವನಕ್ಕೆ ಎಷ್ಟು ಪ್ರಾಮುಖ್ಯ ಎಂಬುದನ್ನು ನೋಡಿ. ಅದರ ಒಟ್ಟಿಗೆ ಬಸವಣ್ಣನ ತತ್ವ ಭಾಳ ವಿಶೇಷವಾಗಿ ನನಗೆ ಭಾಳ ಪ್ರೀತಿ ಇರುವಂಥ ತತ್ವ. ಇನ್ನು ನಮ್ಮ ಹಡಗು ಈಗ ಭಾಳ ದೊಡ್ಡದಾಗಿದೆ. ನಮ್ಮ ಹಡಗಿನಲ್ಲಿ ಒಂದು 4,500 ಜನ ಎಂಪ್ಲಾಯರ್ಸ್ ಇದ್ದಾರೆ, ಇಷ್ಟೆಲ್ಲ ಮಕ್ಕಳಿದ್ದಾರೆ, ಇಷ್ಟು ವಿಚಾರಗಳನ್ನು ತೆಗೆದುಕೊಂಡಿದ್ದೇವೆ. ಇನ್ನು ಮುಂದೆ ಈ ಜಂಬೋ ಜೆಟ್ ವಿಮಾನವನ್ನು ಹೇಗೆ ಕೊಂಡೋಗುವುದಪ್ಪ? ನಮ್ಮ ಇಡೀ ಸೇನೆಯನ್ನು ನಾನೊಬ್ಬ ಸೇನಾಧಿಪತಿಯಾಗಿ, ನನಗೆ ಎಂದೂ ಅಧ್ಯಕ್ಷ ಎಂಬ ಪದವೇ ನನಗೆ ಸೂಟ್ ಆಗುವುದಿಲ್ಲ, ನಾನೊಬ್ಬ ಸೇನಾಧಿಪತಿ. ಇಂಥ ಸೇನಾಧಿಪತಿಯಾಗಿ ಈ ಇಡೀ ನಮ್ಮ ಸೇನೆಯನ್ನು ಈ ಕಷ್ಟ ಕಾಲದಲ್ಲಿ ಹೇಗೆ ಕೊಂಡೋಗುವುದು ಎಂಬ ತಾಪತ್ರಯ ಯಾವಾಗಲೂ ಕಷ್ಟ ನನ್ನನ್ನು ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆ ಪರಮಾತ್ಮನಲ್ಲಿ ಬೇಡುವುದು ನಾನು ಇಷ್ಟೇ, ನಾನು ನನ್ನ ಜೀವನವನ್ನು ಪ್ರೀತಿಸ್ತೇನೆ. ನನ್ನ ಬದುಕಿನ ಉದ್ದಕ್ಕೂ ಒಂದು ಜೀವನ ಉಲ್ಲಾಸವನ್ನು ಕೊಡಿ, ಕಾಪಾಡಿಕೊಂಡು ಹೋಗಿ. ನನ್ನ ಈ ಗುಣಗಳೆಲ್ಲ ನನ್ನ ಉಸಿರು ಇರುವವರೆಗೆ ಆ ಗುಣಗಳನ್ನು ನನಗೆ ಕೊಡಿ. ಇದೆಲ್ಲವೂ ನನ್ನ ಬದುಕಿನ ಅವಿಭಾಜ್ಯ ಅಂಗವಾಗಿ ಇಡಿ. ನನ್ನ ಈ ಸೃಜನಶೀಲತೆ ಎಂದೂ ನನ್ನ ಜೀವಮಾನದಲ್ಲಿ ಸಂಪೂರ್ಣ ಇರಲಿ. ಇದರ ಜೊತೆ ನನ್ನಲ್ಲಿ ಯಾವ ಸಂಪತ್ತೂ ಇಲ್ಲ, ನಾಳೆಗೆ ಬೇಕಾಗುವ ಬೇರೆ ಏನು ನನ್ನಲ್ಲಿ ಇಲ್ಲ. ಎಲ್ಲರೂ ನೀವು ಹೇಳ್ತೀರಿ ನನ್ನನ್ನು ಸಾಲಗಾರ ಸಾಲಗಾರ ಸಾಲಗಾರ, ನಾನೂ ಹೇಳ್ತೇನೆ ನಾನು ಸಾಲಗಾರ ಹೌದು. ಆದರೆ ನಿಮಗೆ ಯಾರಿಗೆ ಸಾಲ ಇಲ್ಲ ಹೇಳಿ? ನಿಮಗೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಸಾಲ ಇದ್ದೇ ಇದೆ. ಅದು ಈ ದೇಶದ ಈ ಮಣ್ಣಿನ ಸಾಲ ಇರ್ಬೋದು, ನಿಮ್ಮ ತಂದೆ ತಾಯಿಯ ಸಾಲ ಇರ್ಬೋದು, ಅವರ ಋಣ ಇರ್ಬೋದು, ಗುರು ಹಿರಿಯರ ಋಣ ಇರ್ಬೋದು, ನಮ್ಮ ಕಲೆಯ ಋಣ ಇದ್ದಿರ್ಬೋದು. ನೀವು ಸಹ ಅದರದ್ದೆಲ್ಲ ಸಾಲಗಾರರೇ. ಆದರೆ ನಿಮಗಿಂತ ಸ್ವಲ್ಪ ಹೆಚ್ಚು ನಾನು ದುಡ್ಡಿನ ಸ್ವಲ್ಪ ಸಾಲಗಾರ ಅಷ್ಟೇ. ಈ ದುಡ್ಡಿನ ಸಾಲಗಾರನೂ ಕೂಡ ಈ ದೇವರು ನನ್ನನ್ನು ನೀವೇ ರಕ್ಷಣೆ ಮಾಡಿಕೊಂಡು ಹೋಗಬೇಕು ಅಂತ ಎನಿಸಿಕೊಂಡು ಸುನಿದ್ರು ಕೊನೆಗೆ ಒಂದು ಮಾತು, ಒಂದು ಹಾಸ್ಯವನ್ನು ಹೇಳಿದರು ಅವರು. ನನಗೆ ಭಾಳ ಸಂತೋಷವಾದಂಥ ಒಂದು ಅದು ಮಾತು. ಏನು ಕೇಳಿದರೆ ಯಾವಾಗಲೂ ನಾನು ಹೇಳುವುದಿದೆ, ಮುಂದಿನ ಜನ್ಮದಲ್ಲಿ ನಿಮ್ಗೆ ಏನಾಗಬೇಕು ಅಂತ ಹೇಳಿದರೆ ಮನುಷ್ಯನಾಗೇ ಹುಟ್ಟಬೇಕು ಅಂತ ಆಸೆ ಇದೆ ಅಂತ ಹೇಳ್ತಿದ್ದೆ. ಕೊನೆಗೆ ಅವ್ರಿಗೊಂದು ಗಮ್ಮತ್ತು ಹೇಳ್ತಿದ್ದೆ, ನನಗೊಂದು ಹೆಂಗಸಾಗಿ ಹುಟ್ಟುವಂಥ ಒಂದು ಅವಕಾಶ ಕೊಡಿ ಅಂತೇಳಿ ಮುಂದಿನ ಜನ್ಮದಲ್ಲಿ. ಬೇರೆ ಯಾವುದಕ್ಕಲ್ಲ, ಹೆಂಗಸು ಅಂತ ಹೇಳಿದ್ರೆ ಅದು ಏನಪ್ಪ, ಅದೊಂದು ಆ ಸಾಮಾನ್ಯ ಶಕ್ತಿ ಹೇಳಿ. ಆ ತಾಯಿಯಾಗಿ, ಮಗಳಾಗಿ, ತಂಗಿಯಾಗಿ, ಅಕ್ಕನಾಗಿ, ಆ ಅತ್ತೆಯಾಗಿ, ಸೊಸೆಯಾಗಿ, ಅಜ್ಜಿಯಾಗಿ, ಮೈದುನಿಯಾಗಿ, ಏನೆಲ್ಲ ಶಕ್ತಿ ಏನು ಹೇಳಿ. ನನಗೆ ಒಮ್ಮೆ ಇದೆ, ಗಂಡಸಾಯ್ತಲ್ಲ ಇನ್ನೊಮ್ಮೆ ಹೆಂಗಸಾಗುವ ಅಂತ. ಸುನಿದ್ರು ಹೇಳಿದರು, ಅವ್ರಿಗೂ ಒಂದು ಗಂಡಸಾಗಬೇಕು ಅಂತ ಹೇಳಿದರು. ಅವರು ಗಂಡಸಾಗಬೇಕು, ಮುಂದೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರು. ನೀವು ಗಂಡಸಾಗಿ ಹುಟ್ಟಿ, ನಾನು ಹೆಂಗಸಾಗಿ ಹುಟ್ಟೇನೆ, ನಾನು ಮೋಹಿನಿ ಆಳ್ವನಾಗೇ ಹುಟ್ಟೇನೆ, ನೀವು ಸುನಿಲ್ ಏನಾಗಿ, ನಿಮ್ಮನ್ನು ಸುನಿಲ್ ಏನಾದರೂ ಕೂಡ ನಿಮ್ಮನ್ನು ಸುನಿಲ್ ಶೆಟ್ಟಿ ನಾನು ಮಾಡಿಯೇ ಬಿಡ್ತೇನೆ ಅಂತೇಳಿ ನಾನು ಖಂಡಿತ ಹೇಳ್ತೇನೆ ಅಂತ ಹೇಳಿಕೊಂಡು ಈ ಅವಕಾಶ ಕೊಟ್ಟಂಥ ಪ್ರತಿಯೊಂದು ಇದರ ಹಿಂದಿದ್ದಂಥ ಎಲ್ಲರಿಗೂ ಕೂಡ ಕೈ ಮುಗಿದುಕೊಂಡು ನಾನು ಇವತ್ತು ಬಹಳ ಖುಷಿಯಾಗಿದೆ. ನನಗೆ ಎಂದೂ ದೇವರಲ್ಲಿ ಬೇಡುವುದಿಷ್ಟೇ, ಏನೆಲ್ಲ ನನ್ನನ್ನು ಏನೇ ಹೇಳಲಿ, ಏನೇ ಮಾಡಲಿ, ನಾನು ಸ್ವಲ್ಪವೂ ಹಿಗ್ಗದೆ, ನಾನು ಎಂಥ ತಾಪತ್ರೆ ಬಂದು ಎಂಥದೂ ಕುಗ್ಗದೆ, ನಾನು ಒಂದು ಚಿತ್ತಪ್ರಜ್ಞನಾಗಿ ನನ್ನ ಕೆಲಸವನ್ನು ನಾನು ಮಾಡ್ತಾ ಅದರ ಸುಖವನ್ನು ಮಾತ್ರ ನಾನು ಕಾಣಬೇಕು ಎಂಬ ಮಾತನ್ನು ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದುಕೊಂಡು ನನ್ನ ಹಿರಿಯ ಅಣ್ಣ ವಿನಯ್ ಹೆಗ್ಡೆಯವರು ಕೂತ್ಕೊಂಡಿದ್ದಾರೆ. ಖಂಡಿತ ಅದೊಂದು ಎಂಥ ಒಂದು ಇಡೀ ಕುಟುಂಬ, ಅದು ಎಂಥ ಕುಟುಂಬ ಹೇಳಿ. ನಾವು ಒಂದು ಸಮಯದಲ್ಲಿ ಹೇಳ್ತಿದ್ದೆವು, ಇಡೀ KS ಹೆಗ್ಡೆಯವರು ಅಂತ ಹೇಳುವಾಗ ಅಪಾರವಂತ ಗೌರವ ನಮಗಿತ್ತು. ಅವರೊಂದು ಕೌಡೂರಿನಂಥ ಸಾಮಾನ್ಯ ಒಂದು ಊರಿನಿಂದ ಇವತ್ತು ರಾಜಧಾನಿ ಬೆಂಗಳೂರು, ಡೆಲ್ಲಿಗೆ ಹೋಗಿ ಪುನಃ ಅವರ ಆ ಒಂದು ಮಣ್ಣಿನ ಪ್ರೀತಿಯ ಮೇಲೆ ಪುನಃ ಊರಿಗೆ ಬಂದು ಆ ಸಂಸ್ಥೆಯನ್ನು ಕಟ್ಟಿದರು. ಎಂಥ ಮೌಲ್ಯಾಧಾರಿತವಂಥ ಬದುಕನ್ನು ಅವರೊಬ್ಬರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಮತ್ತು ಒಬ್ಬ ಸ್ಪೀಕರಾಗಿ ಇಡೀ ಬದುಕಿನ ಉದ್ದದಲ್ಲಿ ಎಂಥ ಕೊಟ್ಟಿದ್ದಾರೆ ಅಂತ ಗೊತ್ತು. ಆಗ ನಾವೆಲ್ಲ ಹೇಳ್ತಿದ್ದದ್ದು KS ಹೆಗ್ಡೆಯವರ ಸುಪುತ್ರ ಇವತ್ತು ವಿನಯ್ ಹೆಗ್ಡೆಯವರು ಅಂತ ಹೇಳ್ತಿದ್ದೆವು. ವಿನಯ್ ಹೆಗ್ಡೆಯವರಿಗೆ ಇವತ್ತು ಜಗತ್ತಿನ ಯಾವ ದೇಶದಲ್ಲೂ ಹೋಗಿ ಸಟ್ಲಾಗಬಹುದಿತ್ತು, ಅವರಿಗೆ ವಿದ್ಯಾಭ್ಯಾಸವಿತ್ತು. ಇಲ್ಲ, ತಂದೆ ಹಾಕಿದಂಥ ಬೀಜವನ್ನು ಹೆಮ್ಮರವಾಗಿ ಬೆಳೆಸಬೇಕು ಎಂಬ ಆತುರದಿಂದ ಅದೇ ಹಳ್ಳಿ ಮೇಲೆ ಪ್ರೀತಿಯಿಂದ ಬಂದು ಆ ನಿಟ್ಟೆಯನ್ನು, ಇಡೀ ಒಂದು ಆ ವಿದ್ಯಾ ಸಂಸ್ಥೆಯನ್ನು, ವಿದ್ಯಾ ಕ್ಷೇತ್ರವನ್ನು ನಮ್ಮಂಥವರಿಗೆಲ್ಲ ಒಂದು ಮಾರ್ಗದರ್ಶನವಾಗಿ, ಮಾದರಿಯಾಗಿ ಹೇಗೆ ಕಟ್ಟಿದ್ರು ಅಂತ ನೋಡಿ. ಈ ಕೆಲಸದಿಂದ ಈಗ ನಾವು ಹೇಳ್ತಾ ಇದ್ದೇವೆ, ವಿನಯ್ ಹೆಗ್ಡೆಯವರ ತಂದೆ KS ಹೆಗ್ಡೆಯವರು ಅಂತ. ಒಂದು ಕಾಲದಲ್ಲಿ KS ಹೆಗ್ಡೆಯವರ ಮಗ ಅಂತ ಹೇಳ್ತಿದ್ದದ್ದು, ಇವತ್ತು ವಿನಯ್ ಹೆಗ್ಡೆಯವರ ತಂದೆ KS ಹೆಗ್ಡೆಯವರು ಅಂತ ಹೇಳ್ತೇವೆ. ಈಗ ಅವರ ಸುಪುತ್ರ ವಿಶಾಲ ಹೆಗ್ಡೆಯು ಅದೇ ಕೆಲಸವನ್ನು ಈಗ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹೋಗ್ಕೊಂಡು ತಂದೆಯ ಕೆಲಸವನ್ನೇ ಸುಸೂತ್ರ ಅವರನ್ನೇ ಮುಂದೆ ಇಟ್ಟುಕೊಂಡು ಏನೂ ಅದರಲ್ಲಿ ಒಂದು ಚಾಚು ತಪ್ಪದೆ ಹೇಗೆ ಬೆಳೆಸ್ತಾ ಇದ್ದಾರೆ. ಇನ್ನು ಮುಂದೊಂದು ಸಮಯ ವಿಶಾಲ ಹೆಗ್ಡೆಯನ್ನು ನಾವು KS ಹೆಗ್ಡೆಯವರ ಮೊಮ್ಮಗ, ವಿನಯ್ ಹೆಗ್ಡೆಯವರ ಮಗ ವಿಶಾಲ ಹೆಗ್ಡೆ ಅಂತ ಹೇಳ್ತಿದ್ದೆವು. ಇನ್ನೊಂದು ಕಾಲದಲ್ಲಿ ಖಂಡಿತ ನನಗೆ ವಿಶ್ವಾಸ ಇದೆ, ವಿಶಾಲ ಹೆಗ್ಡೆಯು ಕೂಡ ವಿಶಾಲ ಹೆಗ್ಡೆಯ ಕೆಲಸದಿಂದ
ವಿಶಾಲ ಹೆಗ್ಡೆ ಅವರ ತಂದೆ ಇವತ್ತು ವಿನಯ್ ಹೆಗ್ಡೆ ಅವರು, ಅವರ ಅಜ್ಜ ಕೆ ಎಸ್ ಹೆಗ್ಡೆ ಅವರು ಅಂತ ಹೇಳುವ ಕಾಲ ನಮ್ಮ ಕಣ್ಣೆದುರಲ್ಲಿ ಬರ್ತದೆ. ಇಂಥ ಒಂದು ಮಹಾನ್ ಕುಟುಂಬ, ಆ ಕುಟುಂಬ ನನಗೆ ಅಪಾರವಂತ ಅವರ ಮೇಲೆ ಗೌರವಿದೆ. ಇವತ್ತು ಅವರು ಇಲ್ಲಿರುವುದು, ಅದರೊಟ್ಟಿಗೆ PGR ಸಿಂಗರ್ ಅವರು ಕೂಡ ನಮ್ಮ ಬಾಲ್ಯದ ನಮ್ಮ ಸಂಗಾತಿ. ನಾವು ಒಟ್ಟಿಗೆ ಅದೆಷ್ಟೋ ಕೆಲಸವನ್ನು ಮಾಡಿದವರು. ಈಗಲೂ ಅವರ ಮಾರ್ಗದರ್ಶನದಲ್ಲಿ ಸ್ಕೌಟ್ ಗೈಡ್ನ ಆ್ಯಕ್ಟಿವಿಟೀಸನ್ನು ಈ ಜಿಲ್ಲೆ, ಈ ರಾಜ್ಯ ಮೊನ್ನೆ ಜಾಂಬೂರಿ ಮಾಡಿದ್ದರು. ಅವರ ಅಪೇಕ್ಷೆಯಾಗಿ ನಾನು ಮಾಡಿದ್ದು. ಅವರು ಇಲ್ಲಿರುವುದು. ಇದರ ಒಟ್ಟಿಗೆ ನಮ್ಮ ಸುಧಾಕರ್ ಶೆಟ್ಟಿ ಅವರು, ನಾನು ಆಗ ಒಂದು ಹೇಳಿದ್ರು, ನಾನು ಬಯಲು ಶಾಲೆಯಲ್ಲಿ ಕಲಿತವಂತೇಳಿ ಒಂದು ಅನುಭವ ಅವ್ರದ್ದು ನಾನು ಹೇಳಲೇಬೇಕು. ಇವತ್ತು ಸುಧಾಕರ್ ಶೆಟ್ಟರು ಭಾಳ ದೊಡ್ಡ ಮ್ಯಾಥಮ್ಯಾಟಿಕ್ಸ್ ಟೀಚರು. ಅವರೊಬ್ಬ ಮ್ಯಾಥಮ್ಯಾಟಿಕ್ಸಿನ ಒಬ್ಬ ಇಡೀ ನಮ್ಮ ರಾಜ್ಯದ ನಂಬರ್ 1 ಸ್ಥಾನದಲ್ಲಿ ಯಾರು ಹೇಳುವುದಾದರೆ ನನ್ನ ಹತ್ರ ಕೇಳಿದೆ ನಾನು ತಟ್ಟನ ಆನ್ಸರ್ ಮಾಡೋದು ಅದು ಸುಧಾಕರ್ ಶೆಟ್ಟರು. ಇವತ್ತು ಸುಧಾಕರ್ ಶೆಟ್ಟರು ನಿಟ್ಟೆಯಲ್ಲಿರುವಾಗ ಅವರ ಒಂದು ಕ್ಲಾಸಿಗಾಗಿ ನಮ್ಮ ಮೂಡಿಬಿದ್ದಿಂದ ಅದೆಷ್ಟು ಪ್ರತಿಭಾವಂತರು ಅಲ್ಲಿ ಬರ್ತಿದ್ದರು ಎಂಬುದನ್ನು ನಾನು ನೋಡ್ತಿದ್ದೆ. ಆಮೇಲೆ PhD ಮಾಡಿದರು. PhD ಮಾಡಿಕೊಂಡು ಆಮೇಲೆ ನಮ್ಮ ಸಂಸ್ಥೆಯಲ್ಲೂ ಒಮ್ಮೆ ಕೆಲಸ ಮಾಡ್ತಾಯಿದ್ದರು. ನನಗೆ ಈಗ ಅನ್ನಿಸ್ತು, ನಾನು ಸ್ವಲ್ಪ ಈಗ ಬುದ್ಧಿವಂತನಾಗಿದ್ದೇನೆ, ಹಿಂದಿನಾಗಿ ದಡ್ಡ ಇಲ್ಲ. ಒಮ್ಮೆ ಸುಧಾಕರ್ ಶೆಟ್ಟರಂಥ ಮ್ಯಾಥ್ಸ್ ಟೀಚರ ಜೊತೆಯಲ್ಲಿ ಕೂತ್ಕೊಂಡು ಒಂದು ಪಾಠ ಸ್ವಲ್ಪ ಕೇಳಿ ನನ್ನ ಮ್ಯಾಥ್ಸ್ ಏನಾದರೂ ಒಳ್ಳೆದಾಗ್ತದೆ ನೋಡುವ ಅಂತೇಳಿ ಅವ್ರನ್ನ ಕರೆದು ನಿಲ್ಲೆಲ್ಲಿ ರೂಮಿನಲ್ಲಿ ಬೇಡ, ಶೋಭಾವನಕ್ಕೆ ಹೋಗುವ, ಒಂದು ಕಾಟೇಜಿನಲ್ಲಿ ಕೂತ್ಕೊಂಡು ಇವತ್ತು ಬೆಳಗ್ಗಿಂದ ಸಂಜೆವರೆಗೆ ನಾನು ನಿಮ್ಮ ಮ್ಯಾಥಮ್ಯಾಟಿಕ್ಸ್ ಪಾಠವನ್ನು ಹೇಳೋದು, ನೀವು ಈಯಿಂದ ಸ್ಟಾರ್ಟ್ ಮಾಡಬೇಕು, ಹಾಗೆ ಮಾಡಿ ನನಗೆ ಸ್ವಲ್ಪ ಮ್ಯಾಥ್ಸಿನ ಬಗ್ಗೆ ಒಲವು ಬರುವ ಹಾಗೆ ಮಾಡಿ ಅಂತೇಳಿ ಕೂತ್ಕೊಂಡೆ. ಪೆನ್ನು ಕಾಗದ ಎಲ್ಲ ಹಿಡ್ಕೊಂಡು ಕೂತ್ಕೊಂಡ್ರು. ಅವರೂ ಕೂತ್ಕೊಂಡ್ರು. ನಾನು ಹೇಳಿದೆ ಎಲ್ಲಿಂದ ಹೇಳಬೇಕು ಅಂತ ಹೇಳಿದರು. ಬೇರೆ ಏನು ಬೇಡ, ಇಲ್ಲಿಂದ ಸ್ಟಾರ್ಟ್ ಮಾಡಿ. a+b² = a² + 2ab + b² ಯಾಕೆ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ. ಸ್ಟಾರ್ಟ್ ಮಾಡಿದರು. ಎಲ್ಲ ಕೇಳಿದೆ. ನನ್ನ ಕಿವಿಯೊಳಗೆ ಆ ಮ್ಯಾಥ್ಸ್ ಒಳಗೆ ಹೋಗಲೇ ಇಲ್ಲ. ಅಂಥ ದಡ್ಡ. ಅಲ್ಲಿಗೆ ನಾನು ಒಬ್ಬ ಒಳ್ಳೆಯವರ ಸ್ಟೂಡೆಂಟ್ ಅಲ್ಲ. ಆದರೆ ಇವತ್ತು ಸುಧಾಕರ್ ಶೆಟ್ಟರ ಒಂದು ಜ್ಞಾನ, ಅವರ ಒಂದು ಇದು, ಇವತ್ತು ಅವರು ಕಟ್ಟಿದಂಥ ಈ ಜ್ಞಾನ ದೇಗುಲ, ಈ ಒಂದು ಇದನ್ನು ನನಗೆ ಜ್ಞಾನ ಸುಧಾ ಅಂತೇಳಿ ಅದಕ್ಕೆ ಜ್ಞಾನ ಸುಧಾ ಅಂತ ಹೆಸರಿಟ್ಟಿದ್ದಾರೆ. ಭಾಳ ಒಳ್ಳೆಯ ಹೆಸರು. ತಕ್ಕಂತೆ ಈ ಪರಿಸರವನ್ನು ನೇಮಿಸಿದ್ದಾರೆ. ಭಾಳ ಜನರು ಎಲ್ಲಿವರೆಗೆ ನನಗೆ ತಮಾಷೆ ಆಗ್ತದೆ ಅಂತ ಹೇಳಿದರೆ, ಒಮ್ಮೊಮ್ಮೆ ನಾನು ಒಂದು ವಿದ್ಯಾಸಂಸ್ಥೆ ರನ್ ಮಾಡುವ ನನ್ನ ಹತ್ರ ಬಂದು ಕೇಳ್ತಾರೆ, ಒಂದು ಜ್ಞಾನಸುಧರಲ್ಲಿ ಒಂದು ಸೀಟ್ ಮಾಡಿ ಕೊರಲೇರಿಗೆ ಅಂತ. ನಾನು ಏನು ಮಾಡಬೇಕು ಹೇಳಿ, ಈಚೆಯಿಂದ ನನ್ನ ಆಪ್ತರು, ಆಚೆಯಿಂದ ನಮ್ಮ ಇಬ್ಬರು ಒಂದೇ ಕ್ಷೇತ್ರದಲ್ಲಿ ಹೋಗುವವರು. ನಾನು ಇವತ್ತು ಕೂತ್ಕೊಂಡು ಜ್ಞಾನಸುಧಕ್ಕೆ ಅಥವಾ ನಿಟ್ಟೆಗೆ ಸೀಟು ನಾನು ಮಾಡಬೇಕು. ನಿಟ್ಟೆಯವ್ರ ಹತ್ರ ನಾನು ಹೇಳೋದಿದೆ, ವಿಶಾಲ ಹತ್ರ, ನೋಡು ಮಾರೇ ಎಲ್ಲ ಲೆಕ್ಕ ಹಾಕಿ ನನಗೊಂದು ಕಮಿಷನ್ ಕೊಡಲೇಬೇಕು, ನೀನು ವರ್ಷ ಆಕೇರಿ ಆಗುವಾಗ ನನಗೆ ಕಮಿಷನ್ ಕೊಡಬೇಕು ಅಂತ ಹೇಳ್ತೇನೆ. ಯಾಕಂದರೆ ಇದೆಲ್ಲ ನಮ್ಮ ಒಂದು ಒಲವು. ಇವತ್ತು ಸುಧಾಕರನ್ ಇರ್ಬೋದು, ನಿತ್ಯವರು ಇದ್ದಿರ್ಬೋದು, ಎದುರಲ್ಲಿ ಎಕ್ಸ್ಪರ್ಟ್ ಅವರು ಕೂತ್ಕೊಂಡಿದ್ದಾರೆ, ಆಚೆಯಿಂದ ಎಕ್ಸಲೆಂಟ್ನವರು ಕೂತ್ಕೊಂಡಿದ್ದಾರೆ, ಕ್ರಿಯೇಟಿವ್ನವರು ಆಗ ನೋಡಿದ್ದೆ ನಾನು, ಈಚೆಯಿಂದ ಶಕ್ತಿಯವರು ಕೂತ್ಕೊಂಡಿದ್ದಾರೆ. ಇಲ್ಲಿ ಇಡೀ ಒಂದು ನಮ್ಮ ಮಹಾವೀರ ಕಾಲೇಜಿನ ನಮ್ಮ ಇಡೀ ಮೂಡುಬಿದಿರೆಯ ಎಲ್ಲ ವಿದ್ಯಾಸಂಸ್ಥೆಯನ್ನು ಕಟ್ಟಿದಂಥ ಅಭಯಚಂದ್ರರಿದ್ದಾರೆ. ಬೇಕಾದಷ್ಟು ಜನ ನೀವಿದ್ದೀರಿ. ನಾವು ಅಭಿಪ್ರಾಯ ಭೇದ ಎಂಬುದೇ ನಮ್ಮದಿಲ್ಲ. ನಮ್ಮದು ನಮ್ಮ ಕೆಲಸ. ನನಗೆ ಭಾಳ ಸಂತೋಷ ಅಂತ ಹೇಳಿದರೆ, ವಿದ್ಯಾಕ್ಷೇತ್ರದಲ್ಲಿ ಇಂಥ ದೊಡ್ಡ ಒಂದು ಮತ್ಸರ ಇರುವಂಥ ಕ್ಷೇತ್ರ ಇಲ್ಲದೇ ಇರುವಂಥ ಈ ವಿದ್ಯಾಕ್ಷೇತ್ರ ನನಗೆ ಭಾಳ ಸಂತೋಷ ಕೊಟ್ಟಿದೆ ಎಂಬ ಮಾತನ್ನು ಹೇಳಿಕೊಂಡು ನಿಮಗೆಲ್ಲರೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಸವ್ಯಸಾಚಿ ಸಂಭ್ರಮದ ಈ ಸುಂದರ ಸಮಾರಂಭಕ್ಕೆ ಅಭಿಮಾನವಿಟ್ಟು ಆಗಮಿಸಿದಂತಹ ಶ್ರೀಯುತ ರಘುಪತಿ ಭಟ್, ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾಗಿರುವಂತಹ ಪ್ರೊಫೆಸರ್ ನರೇಂದ್ರ ನಾಯಕ್ ಹಾಗೆ ಶ್ರೀಯುತ ಭೋಜೇಗೌಡ ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಕಾಯಕದಲ್ಲಿ ಕೈಲಾಸವನ್ನು ಕಂಡಂತಹ ಕರ್ಮಯೋಗಿ, ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅದ್ಭುತ ಸಾಧಕನಾಗಿ ವಿದ್ಯಾಸಂಸ್ಥೆಗಳ ಏಳಿಗೆಯಲ್ಲಿ ಸುಖವನ್ನು ಕಂಡಂತಹ, ಸಾವಿರಾರು ಕೈಗಳಿಗೆ ಬದುಕಿನ ಪಥ ತೋರಿಸಿದಂತಹ ವ್ಯಕ್ತಿತ್ವ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಆರೋಗ್ಯ ಕ್ಷೇತ್ರಗಳಲ್ಲಿ 6 ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವಂತಹ ವಿದ್ಯಾ ವಿನಯ ಭೂಷಣ ಶ್ರೀ ಎನ್ ವಿನಯ ಹೆಗ್ಡೆಯವರು ಅಧ್ಯಕ್ಷೀಯ ನುಡಿಗಳನ್ನಾಡಲಿದ್ದಾರೆ. ತದನಂತರ ಆಳ್ವರ ಹುಟ್ಟುಹಬ್ಬದ ಸಂಭ್ರಮ ಅತ್ಯಂತ ಸಂಭ್ರಮದಿಂದ ಹಸಿರಿನ ನಡುವೆ ನಡೆಯಲಿಕ್ಕಿದೆ. ಆತ್ಮೀಯರಾದ ಮೋಹನ್ ಅವರೇ, ಸುನೀಲ್ ಕುಮಾರ್ ಅವರೇ, ಇದರ ಮುಂದಿರುವ ಸ್ನೇಹಿತರೇ, ನನ್ನ ಜೀವನದಲ್ಲಿ ಒಂದು ಕಷ್ಟ ಇದೆ. ಏನೆಂದರೆ, ಮನೆಗೆ ಸಮಯ ತಪ್ಪಿ ಹೋದರೆ
ಹೆಂಡತಿಗೆ ಸುಳ್ಳು ಹೇಳಬೇಕಾಗ್ತದೆ. ಅಂದರೆ ಮೋಹನ ಆಳ್ವರ ಕಾರ್ಯಕ್ರಮ ಭಾಳ ಉದ್ದ ಆಯಿತು, ಆದ ಕಾರಣ ನಾನು ತಡವಾಗಿ ಬಂದಿದ್ದೇನೆ ಅಂತ. ನನಗೂ ಮೋಹನ ಆಳ್ವರಿಗೂ ಭಾಳ ವರ್ಷದ ಪರಿಚಯ, ಅಂದರೆ ಒಂದು 30-40 ವರ್ಷದ ಪರಿಚಯ. ಅವರ ಜೀವನದಲ್ಲಿ ಸಾಧಿಸಿದ್ದನ್ನು ನಾನು ಇನ್ನೂ ವಿಮರ್ಶೆ ಮಾಡಲಿಕ್ಕೆ ಹೋದರೆ ನನಗೂ ಕೂಡ ಒಂದು ಗಂಟೆ ಬೇಕಾಗಬಹುದು. ಅವರು ಜೀವನದಲ್ಲಿ ವಿದ್ಯಾಕ್ಷೇತ್ರಕ್ಕೆ ಮಾಡಿದ ಸೇವೆ ಆಗಿರ್ಬೋದು, ಆರೋಗ್ಯ ರೋಗಕ್ಕೆ ಮಾಡಿದ ಸೇವೆ ಆಗಿರ್ಬೋದು, ಅಥವಾ ಸಾಮಾಜಿಕ ಸೇವೆ ಮಾಡಿದ ಸೇವೆ ಆಗಿರ್ಬೋದು, ಎಲ್ಲವೂ ಮುಂದಿನ ಜನಾಂಗ ಅವರನ್ನು ಎತ್ತರದ ವ್ಯಕ್ತಿ ಅಂತ ವಿಮರ್ಶೆ ಮಾಡಲು ಇಚ್ಛಿಸ್ತದೆ. ಮೋನಾಳ್ವರ ವಿಷಯದಲ್ಲಿ ಅವರು ಭಾಳಷ್ಟು ಸುಖ ಕಂಡಿದ್ದಾರೆ, ಭಾಳಷ್ಟು ಸಂತೋಷ ಕಂಡಿದ್ದಾರೆ. ಆದರೆ ಕೆಲವು ಘಟನೆಗಳು ಅವರಿಗೆ ಖಂಡಿತವಾಗಿ ಜೀವನದಲ್ಲಿ ಕಷ್ಟ ಕೊಟ್ಟಿದೆ. ಅವರು ಮಾತಾಡುವಾಗ ಅವರ ತಂದೆ ವಿಷಯದಲ್ಲಿ ಹಲವು ಮಾತುಗಳನ್ನು ಹೇಳಿದರು. ನಾನು ಖಂಡಿತವಾಗಿಯೂ, ನನ್ನ ತಂದೆ ಕೂಡ ಅವರ ತಂದೆಯಾಗೆ ಭಾಳ ಶಿಸ್ತಿನ ವ್ಯಕ್ತಿ. ಆದರೆ ನಾನು ಯಾವ ಸಮಾರಂಭದಲ್ಲಿ ಕೂಡ ನನ್ನ ತಂದೆಯವರ ವಿಷಯದಲ್ಲಿ ಒಂದು ಮಾತು ಕೂಡ ಹೇಳುವುದಿಲ್ಲ. ಎಂದರೆ ನಾನು ಜೀವನದಲ್ಲಿ ಏನಾದರೂ ಸಾಧಿಸಿದರೆ ಅದು ಸಂಪೂರ್ಣವಾಗಿ ನಾನು ಕೇಶ ಹೆಗ್ಡೆಯವರು ಮತ್ತು ಅವರ ಪತ್ನಿಗೆ ಅರ್ಪಣೆ ಮಾಡುತ್ತೇನೆ. ಅವರ ವಿಷಯದಲ್ಲಿ ಬಾಯಿ ತಪ್ಪಿ ಕೂಡ ನಾನು ಒಂದು ಮಾತು ಹೇಳಲು ಇಚ್ಛಿಸೋದಿಲ್ಲ. ಆತ್ಮೀಯರಾದ ಮೋಹನ ಆಳ್ವರ ಜೀವನದಲ್ಲಿ ಅವರ ಧರ್ಮಪತ್ನಿಯನ್ನು ಕೂಡ ಅವರು ಭಾಳ ಕಿರಿಯ ವಯಸ್ಸಿನಲ್ಲಿ ಕಳೆದುಕೊಂಡರು. ಅವರ ಜೀವನದಲ್ಲಿ ಎಷ್ಟು ಸುಖ ಕಂಡಿದ್ದಾರೋ ಅಷ್ಟೇ ಕಷ್ಟಗಳನ್ನು ಕೂಡ ಅವರು ಕಂಡಿದ್ದಾರೆ. ನಾನು ಮುಂಚೆ ಹೇಳಿದಾಗೆ ಅವರ ತಂದೆ ಭಾಳ ಶಿಸ್ತಿನ ವ್ಯಕ್ತಿ. ಇವರು ಯಾವಾಗಲೂ ಹಸನ್ಮುಖಿ, ಜೀವನದಲ್ಲಿ ಬಂದದನ್ನು ಕಷ್ಟವಾಗಲಿ ಸುಖವಾಗಲಿ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡುವಂಥ ವ್ಯಕ್ತಿ. ಆದರೆ ಅವರ ತಂದೆ ಒಂದು ರೀತಿಯಲ್ಲಿ ನೋಡಿದರೆ ಜೀವನದಲ್ಲಿ ಏನಾದರೂ ಮಾಡಬೇಕು, ನಾನು ಜೀವನದಲ್ಲಿ ಹುಟ್ಟಿದ್ದಕ್ಕೆ 107 ವರ್ಷ ಅಥವಾ 106 ವರ್ಷ ಬಾಳಿದ್ದಕ್ಕೆ ಏನಾದರೂ ಮಾಡಬೇಕಂತ ಒಂದು ಆಸಕ್ತಿ ಅವರಲ್ಲಿತ್ತು. ಆ ಆಸಕ್ತಿಯಿಂದ ಇಂಥ ಮಗ ಅವರಿಗೆ ಹುಟ್ಟಿದ್ರು. ಇವರು ತಂದೆ ಮಾಡಲು ಇಚ್ಛಿಸಿದಂಥ ಎಲ್ಲ ಕಾರ್ಯವನ್ನು ಮಾಡಿ ಸಮಾಜಕ್ಕೆ ಒಂದು ಉದಾಹರಣೆಯಾಗಿ ನಿಂತಿದ್ದಾರೆ. ನಾನು ಅವರ ವಿದ್ಯಾಸಂಸ್ಥೆಗಳ ವಿಷಯದಲ್ಲಿ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ಇಲ್ಲ ಹೆಚ್ಚಿನ ವ್ಯಕ್ತಿಗಳಿಗೆ ಮೋಹನ ಆಳ್ವರು ಯಾರು, ಅವರ ವಿದ್ಯಾಸಂಸ್ಥೆಗಳು ಯಾವುದು, ಯಾವ ರೀತಿಯಲ್ಲಿ ನಡೀತದೆ, ಎಷ್ಟು ಮಕ್ಕಳಿಗೆ ಡಿಸ್ಟಿಂಕ್ಷನ್ ಸಿಗ್ತದೆ, ಎಷ್ಟು ಮಕ್ಕಳಿಗೆ ಫಸ್ಟ್ ಕ್ಲಾಸ್ ಸಿಗ್ತದೆ, ಇದು ಎಲ್ಲ ಬಾಯ್ಪಾಠ ಆಗಿದೆ. ನಾನು ಮಕ್ಕಳಿಗೆ ಒಂದು ಮಾತು ಹೇಳ್ತೇನೆ, ಏನೆಂದರೆ ಯಾರೆಲ್ಲ ಅವರ ಶಾಲೆಯಲ್ಲಿ ಓದ್ತೀರಾ, ಯಾರೆಲ್ಲ ನಾವು ಈ ಸಂಸ್ಥೆಯಲ್ಲಿ ಓದ್ತೀರಾ, ನೀವು ಪುಣ್ಯವಂತರು. ನೀವು ಒಂದು ಆದರ್ಶ ವಿದ್ಯಾಲಯಗಳಲ್ಲಿ ವಿದ್ಯೆ ಮಾಡ್ತಾ ಇದ್ದೀರಿ. ನಾನು ಕೂಡ ಒಂದು ವಿದ್ಯಾಸಂಸ್ಥೆಯನ್ನು ನಡೆಸುವ ವ್ಯಕ್ತಿ. ನನ್ನ ಸಂಸ್ಥೆ ಮತ್ತು ನಿಮ್ಮ ಸಂಸ್ಥೆಯನ್ನು ನಾನು ವಿಮರ್ಶೆ ಮಾಡಿದರೆ ಈ ಸಂಸ್ಥೆಗಳ ಒಡನೆ ನಾನು ವಿಮರ್ಶೆ ಮಾಡಿದರೆ ನಿಮ್ಮ 25% ಕೂಡ ನನ್ನಲ್ಲಿಲ್ಲ. ಅಂದರೆ ನಾನು ಯಾಕೆ ಮೇಲೆ ಹೋದೆ ಅಂದರೆ, ನಾನು ಹೋದ ಕಾಲದಲ್ಲಿ ನಾನು 2 ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ ಸಮಯದಲ್ಲಿ ಬೇರೆ ಇಂಜಿನಿಯರಿಂಗ್ ಕಾಲೇಜ್ ಮಣಿಪಾಲ್ ಬಿಟ್ಟು ಬೇರೆ ಇರಲಿಲ್ಲ. ನಾನು ಮೆಡಿಕಲ್ ಕಾಲೇಜ್ ಮಾಡಿದ ಸಮಯದಲ್ಲಿ ಕೂಡ ಅದೇ ರೀತಿ ಇತ್ತು. ಮೋಹನ ಆಳ್ವರಿಗೆ ನಾನು ನೆನಪು ಮಾಡಲು ಇಚ್ಛಿಸ್ತೇನೆ. ಒಂದು ರೋಟ್ರಿಯವರ ಒಂದು ಫಂಕ್ಷನ್ ಇತ್ತು. ಆಗ ಇವರು ಒಂದು ಕೋಲದ ನಾಟ್ಯವನ್ನು ಮಾಡಿದರು. ಮಾಡಿದ ನಂತರ ನನ್ನ ಹತ್ರ ಬಂದು ಒಂದು ಪಿಂಗಾರವನ್ನು ನನ್ನ ಕೈಯಲ್ಲಿ ಕೊಟ್ಟರು. ನಿನಗೆ ಮೆಡಿಕಲ್ ಕಾಲೇಜ್ ಮಾಡುವ ಅಪೇಕ್ಷೆ ಇದೆ, ಅದು ಖಂಡಿತವಾಗಿ ಪೂರಕ ಆಗ್ತದೆ ಅಂತ. ನಾನಾಗ ನಗಾಡಿದೆ, ಇದು ಆಗೋದು ಹೋಗೋದು ಅಲ್ಲ. ಆದರೆ ಕಡೆ ದಿನದಿಂದ ಅವರ ಮನಸ್ಸಿನ ಅನಿಸಿಕೆ ಆಗಿರ್ಬೋದು, ನನ್ನ ತಂದೆಯವರು ಮಾಡಿದ ಸಹಕಾರ ಆಗಿರ್ಬೋದು, ಒಂದು ಕಾರಣದಿಂದ ಆಗಿ ಹೋಯಿತು. ಆದರೆ ನಾನು ಎಂಥದ್ದು ಮಾಡಿದರೆ ಕೂಡ ಅವ್ರು ಹೇಳಿದರು ನನಗೆ, ನನ್ನ ಸ್ವಂತ ಏನಿಲ್ಲ ಅಂತ. ನನ್ನ ಜೀವನದಲ್ಲಿ ನನ್ನ ಸ್ವಂತ ನಿಜವಾಗಿಲ್ಲ, ಎಲ್ಲವೂ ನನ್ನ ತಂದೆ ತಾಯಿಯವರ ಆಶೀರ್ವಾದದಿಂದ ನಾನು ಮಾಡಿದ್ದು. ಅದೇ ಅವರು ನನ್ನ ಮಗನ ವಿಚಾರ ಕೂಡ 1-2 ಮಾತು ಹೇಳಿದರು. ನಾನು ದೇವರ ಹತ್ರ ಬೇಡುವುದು ಮೋಹನ ಆಳ್ವರು ಹೇಳಿದಂಥ ಮಾತು ಸತ್ಯವಾಗಲಿ.
ಅವರ ಜೀವನದಲ್ಲಿ ಅವರ ಮಕ್ಕಳು ಕೂಡ ಅವರ ರೀತಿಯಲ್ಲಿ ನಡೆಯಲಿ. ಇದು ಎರಡು ಮಾತು ಖಂಡಿತವಾಗಿ ಆಗಲಿ ಅಂತ ನನ್ನ ಭಾವನೆ. ಅಂದರೆ ಅವರ ಮೇಲೆ ನನಗೆ ಭಾಳ ಪ್ರೀತಿ ಇದೆ. ನಾನು ಅವರನ್ನೊಂದು ಮಗನ ರೂಪದಲ್ಲಿ ಕಾಣ್ತೇನೆ. ನನಗೆ ಮತ್ತು ಅವರಿಗೆ ಒಂದು 15 ವರ್ಷದ ವ್ಯತ್ಯಾಸ. ಆದರೆ ನನಗೆ ಅವರು ಒಬ್ಬ ಮಗನ ರೂಪದಲ್ಲಿ ಕಾಣ್ತೇನೆ. ಯಾವಾಗಲೂ ಮಂಗಳೂರಿಗೆ ಬಂದು ನಾನು ಹೇಳೋದು ಬನ್ನಿರಿ ನಮ್ಮ ಮನೆಯಲ್ಲಿ ಊಟ ಮಾಡಿ ಅಂತ. ಆಗ ನೀವು ಕರೀರಿ, ಊಟ ಮಾಡಿ ಕರೀರಿ. ಅಂದರೆ ಅವರನ್ನು ಹುಡುಕಬೇಕಾದ್ರೆ ದುರ್ಬಿನ್ ಬೇಕು. ಇವತ್ತು ಬೆಂಗಳೂರಿನಲ್ಲಿದ್ದಾರೆ, ಇವತ್ತು ಮತ್ತೊಂದು ಕಡೆ ನೋಡಿ. ಅವರು ಎಷ್ಟು ನಿಸ್ವಾರ್ಥಿ ಅಂದರೆ, ಒಂದು ಕಾಲದಲ್ಲಿ ಗಡಗಿನಲ್ಲಿ ಒಂದು ಪ್ರವಾಹ ಬಂತು. ಆಗ ಒಂದು 20-25 ಮನೆಗಳನ್ನು ನಾವು ಮತ್ತು ಅವರು ಸಹಕಾರದಲ್ಲಿ ಕಟ್ಟಿದೆವು. ಆ ಮನೆಗಳಿಗೆ ಪ್ರಯತ್ನ ಮಾಡಿದ ವ್ಯಕ್ತಿ ಮೋನಾಳುವ. ಆದರೆ ಮಾಡಿಸಿದ ವ್ಯಕ್ತಿ ಯಾರು ಅಂತ ಕೇಳಬೇಕಂತ. ಆ ವ್ಯಕ್ತಿಗೆ ಈಸ್ ಎ ಫೇಸ್ಲೆಸ್ ಪರ್ಸನ್. ಅಂದರೆ ಹಣ ಕೊಡ್ಬೋದು, ಆದರೆ ಒಟ್ಟು ನಿಂತು ಸಾಕಾರ ಮಾಡುವಂಥ ವ್ಯಕ್ತಿಗೆ ಒಂದು ಆದರ್ಶ ಬೇಕು. ಅದೇ ರೀತಿಯಲ್ಲಿ ನೇಪಾಳದಲ್ಲಿ ಭೂಕಂಪ ಬಂದ ಸಮಯದಲ್ಲಿ ಅದೇ ರೀತಿ ಮೋನಾಳವರು ಹೇಳಿದರು, ಅಲ್ಲಿ ಒಂದು ಭೂಕಂಪ ಆಗಿದೆ, ನಾವು ಏನಾದರೂ ವೈದ್ಯಕೀಯ ಸಹಕಾರ ಮಾಡು. ನಾನು ಹೇಳಿದೆ, ಮಾಡಲಿಕ್ಕೆ ನಮ್ಮ ವೈದ್ಯರನ್ನು ಕಳಿಸ್ತೇನೆ, ಯಾರನ್ನು ನೋಡೋದು. ಒಂದೇ ಮಾತಿನ ನಾನು ಅಥವಾ ನನ್ನ ಸಹಪಾಠಿಗಳು ನಿಮ್ಮವರನ್ನು ಅಲ್ಲಿ ಕರ್ಕೊಂಡೋಗಿ ಸಹಕಾರ ಮಾಡ್ತೀವಿ. ನೋಡಿ ಎಷ್ಟು ಅಕಲದ ಮನಸ್ಥಿತಿ ಅವರಲ್ಲಿದೆ. ಅಂದರೆ ಬೇರೆಯವರಿಗೋಸ್ಕರ ಏನು ಕೂಡ ಮಾಡಲಿಕ್ಕೆ ಅವರು ತಯಾರಿದ್ದ. ನಾನು ಮಾತಾಡ್ತಾ ಹೋದರೆ ಖಂಡಿತವಾಗಿಯೂ ಮನೆಗೆ ಹೋಗುವಾಗ 2 ಬೈಗಳು ಬರ್ತದೆ. ನಾನು ಮೀನಾಕ್ಷಿ ಹತ್ರ ಹೇಳೋದೇನೆಂದರೆ, ನೀವು ಈ ಊರಿಗೆ ಬಂದ ನಂತರ ಮೋನಾಳವರ ಜೀವನದಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ಅವರೀಗ ಭಾಳ ಸೌಮ್ಯ ವ್ಯಕ್ತಿ ಆಗಿದ್ದಾರೆ, ಮನಸ್ಸಿನಲ್ಲಿ ದುಃಖ ಇಲ್ಲ. ನೀವು ಅವರನ್ನು ಕಾಯ್ತೀರಿ. ನನ್ನ ಹೆಂಡತಿ ಹತ್ರ ಹೇಳ್ತಾರಂತೆ, ನನಗೆ ಮೋಹನ್ ಹಾಲು ಕಳಿಸ್ತಾನೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕಳಿಸ್ತಾನೆ, ಊಟ ಕಳಿಸ್ತಾನೆ, ಇಲ್ಲಿದ್ದಷ್ಟು ಸುಖ ನನಗೆ ಅಮೆರಿಕದಲ್ಲಿ ಇಲ್ಲ ಅಂತ. ಎಷ್ಟು ಪುಣ್ಯವಂತ ಅಂತ ನೀವು ಹೇಳಿ ಮೋಹನ್. ನೀವು 1 ಗಂಟೆ ನಿಮ್ಮ ಕಷ್ಟಗಳನ್ನು ಹೇಳಿದ್ರಿ, ಆದರೆ ಇಂಥ ಸುಖಗಳನ್ನು ನೀವು ಕಂಡದ್ದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗಲಿಲ್ಲ. ನೀವು ಜೀವನದಲ್ಲಿ ಭಾಳಷ್ಟು ಕಷ್ಟಪಟ್ಟಿದ್ದೀರಿ. ಅದಕ್ಕೆ ಮೇಲಾಗಿ ಈ ಸಾವಿರಾರು ವಿದ್ಯಾರ್ಥಿಗಳ ಪ್ರೀತಿ, ಧನ್ಯವಾದ ಮತ್ತು ಕೃತಜ್ಞತೆ ನಿಮ್ಮಲ್ಲಿದೆ. ಸಹಕಾರ ಮಾಡಲಿ. ನೀವು ಸಮಾಜಕ್ಕೆ ಒಂದು ಉತ್ತಮ ರತ್ನವಾಗಿ ಬೆಳೀರಿ. ಸುಧಾಕರ್ಗೆ ಕೂಡ ನಾನು ಅದೇ, ಅವರು ಕೂಡ ನನ್ನೇ ಸಂಬಂಧ ಇದ್ದವರು. ನೀವು ಕೂಡ ಬೆಳೀಬೇಕು. ಈ ಶಾಲೆ ಬೆಳೀತಾ ಇನ್ನಷ್ಟು ಬೆಳೀಬೇಕು. ನೀವು ಜೀವನದಲ್ಲಿ ಒಂದು ಆದರ್ಶ ಅಧ್ಯಾಪಕರಾಗಿದ್ದಿರಿ. ಈಗ ಒಬ್ಬ ಅಧ್ಯಾಪಕ ಉತ್ತಮ ಆಡಳಿತಗಾರ ಅಂತ ಹೆಸರನ್ನು ನೀವು ಪಡಿಬೇಕು. ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಗಣೇಶನ ದೇವಾಲಯ ಹಿಂದಿದೆ. ಗಣೇಶ ನಿಮಗೆ ಆಶೀರ್ವಾದ ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸವ್ಯಸಾಚಿ ಪುಸ್ತಕವನ್ನು ಅಂದವಾಗಿ ಮುದ್ರಿಸಿಕೊಟ್ಟಂತಹ ಮಂಜುಶ್ರೀ ಪ್ರಿಂಟಿಂಗ್ ಪ್ರೆಸ್ನ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಶೇಖರ್ ಇವರು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿ ಶ್ರೀಯುತ ಡಾಕ್ಟರ್ ಎಂ ಮೋಹನ್ ಆಳ್ವ ಇವರಿಂದ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಅಭಿನಂದನಾ ಗೀತೆಗೆ ರಾಗ ಸಂಯೋಜಿಸಿ ಸುಶ್ರಾವ್ಯವಾಗಿ ಪ್ರಸ್ತುತಪಡಿಸಿದಂತಹ ಕಾರ್ಕಳದ ಹಾಡು ಹಕ್ಕಿ ಶ್ರೀಯುತ ಯೋಗೀಶ್ ಕಿಣಿ ತಾವು ಕೂಡ ವೇದಿಕೆಗೆ ಆಗಮಿಸಿ ಡಾಕ್ಟರ್ ಎಂ ಮೋಹನ ಆಳ್ವರಿಂದ ಪ್ರೀತಿಯ ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸವ್ಯಸಾಚಿ ಸಂಭ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ನಿಟ್ಟೆ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎನ್ ವಿನಯ ಹೆಗ್ಡೆ ಇವರಿಗೆ ನಿಮ್ಮೆಲ್ಲರ ಪ್ರೀತಿ ಗೌರವದ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಶ್ರೀಯುತ ವಿ ಸುನಿಲ್ ಕುಮಾರ್ ಹಾಗೂ
ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದ ಕೇಂದ್ರ ಬಿಂದುವಿನ ಮೇಲೆ ಅಭಿಮಾನವಿಟ್ಟು ಆಗಮಿಸಿ ಶುಭ ನುಡಿಗಳನ್ನಾಡಿದಂತಹ ಸನ್ಮಾನ್ಯ ಶ್ರೀ PGR ಸಿಂಧ್ಯಾ ಇವರಿಗೂ ಕೂಡ ಗೌರವ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಧನ್ಯವಾದ ಸಮರ್ಪಣೆಯ ಬಳಿಕ ಹಸಿರು ಹುಲ್ಲು ಹಾಸಿನ ಸುಂದರವಾದ ಪರಿಸರದ ನಡುವೆ ಡಾಕ್ಟರ್ ಎಂ ಮೋಹನ ಆಳ್ವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ನಾವೆಲ್ಲರೂ ಸೇರಿಕೊಂಡು ನೆರವೇರಿಸಲಿದ್ದೇವೆ. ಅವರ ಹಿತೈಷಿಗಳು, ಅಭಿಮಾನಿಗಳೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸುವುದಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಡುವವರಿದ್ದೇವೆ. ಇದೀಗ ಧನ್ಯವಾದ ಸಮರ್ಪಣೆಗಾಗಿ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಟ್ರಸ್ಟಿಯಾಗಿರುವಂತಹ ಶ್ರೀಯುತ ಅನಿಲ್ ಕುಮಾರ್ ಜೈನ್ ಇವರು. ಎಲ್ಲರಿಗೂ ನಮಸ್ಕಾರ. ಉಪಕಾರ ಸ್ಮರಣೆ ಎಂಬುದು ನಮ್ಮ ಸಂಪ್ರದಾಯ. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ಅರಿತು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನ ಗಣಿಯೋ. ಈ ಒಂದು ಸವ್ಯಸಾಚಿ ಸಂಭ್ರಮ ಕಾರ್ಯಕ್ರಮಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಪಾದಾರ್ಪಣೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹವನ್ನು ಹಾರೈಸುವ ಮೂಲಕ ನಮ್ಮೆಲ್ಲರನ್ನ ಸಂತೋಷಗೊಳಿಸಿದ್ದಾರೆ. ಪೂಜ್ಯ ಕಾವಂದರ ಪಾದ ಕಮಲಗಳಲ್ಲಿ ನಮಸ್ಕರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಶ್ರೀ ಎನ್ ವಿನಯ ಹೆಗಡೆಯವರು. ಮೊನ್ನೆಯ ದಿನ ಈ ದೇವಸ್ಥಾನದ ಮುಂಭಾಗದಲ್ಲಿ ನಿಟ್ಟೆ ಸಂಸ್ಥೆಯ ಒಬ್ಬ ಸಾಮಾನ್ಯ ಸಿಬ್ಬಂದಿಯ ಹತ್ರ ಈ ದಿನ ಸವ್ಯಸಾಚಿ ಸಂಭ್ರಮ ಕಾರ್ಯಕ್ರಮಕ್ಕೆ ನಿಟ್ಟೆ ಸಂಸ್ಥೆಯ ಬಾಸ್ ಬರ್ತಾ ಇದ್ದಾರೆ, ನೀವು ಬರಬೇಕು ಅಂತ ಹೇಳಿದಾಗ ಅವರು ಹೇಳಿದಂಥ ಮಾತು, ಅವರು ನಮ್ಮ ಬಾಸ್ ಅಲ್ಲ, ಅವರು ಸಾಕ್ಷಾತ್ ದೇವರು ಎನ್ನುವಂಥದ್ದು. ವಿನಯ ಹೆಗಡೆಯವರನ್ನು ವಿವರಿಸಲಿಕ್ಕೆ ಬಹುಶಃ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಡ ಅಂದ್ಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮೋಹನ ಆಳುವವರನ್ನು ಹಾಗೂ ನಮ್ಮೆಲ್ಲರನ್ನು ಹಾರೈಸಿದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಿಟ್ಟೆ ವಿನಯ ಹೆಗಡೆಯವರಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಡಾಕ್ಟರ್ ಎಂ ಮೋಹನ ಆಳ್ವ ಅವರು. ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ಶಕ್ತಿ ಏನಂತಂದರೆ, ನನ್ನಂಥ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಕೂಡ ಆ ಸಂಸ್ಥೆಯಲ್ಲಿ BEdಗೆ ಸೇರಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ರ್ಯಾಂಕ್ನೊಂದಿಗೆ ಪಾಸಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದರೆ ಆ ಸಂಸ್ಥೆಯಲ್ಲಿರುವಂಥ ಒಂದು ವೈಬ್ರೇಷನ್ ಕಾರಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಸಾಂಸ್ಕೃತಿಕ ನಾಯಕ ಸವ್ಯಸಾಚಿ ಡಾಕ್ಟರ್ ಎಂ ಮೋಹನ ಆಳ್ವ ಅವರು ತಮ್ಮ ಹುಟ್ಟುಹಬ್ಬದ ನೆನಪನ್ನು ಮಾಡಿಕೊಂಡು ಅವರ ಸಾಧನೆಗಳಿಗೆ ಪ್ರೀತಿಯ ನುಡಿ ನಮನವನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ತಮಗೆ ಹೃದಯಾಂತರಾಳದ ಶುಭ ಹಾರೈಕೆಗಳೊಂದಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿದ್ದುಕೊಂಡು ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರು ಹಾಗೂ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಆಯುಕ್ತರಾಗಿರುವಂಥ ಶ್ರೀ PGR ಸಿಂಧ್ಯಾ ಅವರು ದೂರದ ಬೆಂಗಳೂರಿನಿಂದ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಹಾರೈಸಿದ್ದಾರೆ. ಅವರಿಗೂ ಕೂಡ ಕಾರ್ಕಳದ ಮೋಹನ ಆಳ್ವ ಅಭಿಮಾನಿ ಬಳಗದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಯಾವತ್ತೂ ಈ ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ಅತಿಥಿಯಾಗಿ ಆಗಮಿಸುವಂಥ ನಮ್ಮ ಕ್ಷೇತ್ರದ ಶಾಸಕರು ಈ ಕಾರ್ಯಕ್ರಮದ ಆತಿಥ್ಯವನ್ನು ವಹಿಸಿರುವುದು ವಿಶೇಷ. ಮೀಟಿಂಗ್ಗಳನ್ನು ನಡೆಸಿ ಮಾರ್ಗದರ್ಶನಗಳನ್ನು ಮಾಡಿಕೊಂಡು ಸ್ವತಃ ಆಹ್ವಾನ ಪತ್ರಿಕೆಯನ್ನು ಡಿಸೈನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದವರು ನಮ್ಮ ಹೆಮ್ಮೆಯ ಜನಪ್ರಿಯ ಶಾಸಕರು ಶ್ರೀ ವಿ ಸುನೀಲ್ ಕುಮಾರ್ ಇವರಿಗೆ ಸಮಸ್ತ ನಾಗರಿಕರ ಪರವಾಗಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ವಿಧಾನ ಪರಿಷತ್ತಿನ ಸದಸ್ಯರು, ನೈಋತ್ಯ ಶಿಕ್ಷಣ ಕ್ಷೇತ್ರ ಶ್ರೀ ಭೋಜೇಗೌಡ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇನೆ. ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರು ಶ್ರೀ ಅಭಯ್ ಚಂದ್ರ ಜೈನ್ ಅವರು ಉಪಸ್ಥಿತರಿದ್ದಾರೆ. ಮಾಜಿ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ ಶ್ರೀ ರಘುಪತಿ ಭಟ್ ಇವರು ಉಪಸ್ಥಿತರಿದ್ದಾರೆ. ಅದೇ ರೀತಿಯಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀ ಸುರೇಶ್ ಗುರ್ಮೆ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಪ್ರೊಫೆಸರ್ ನರೇಂದ್ರ ನಾಯಕ್, ಶಕ್ತಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಡಾಕ್ಟರ್ KC ನಾಯಕ್, ಮಿಸ್ಟರ್ ಕುಲದೀಪ್ ಚೌಟ,
ಮಿಸ್ಟರ್ ಜಯಪ್ರಕಾಶ್, ಡಾಕ್ಟರ್ ಆಕಾಶ್ ರಾಜ್, ಡಾಕ್ಟರ್ ಕೀರ್ತಿನಾಥ್ ಬಲ್ಲಾಳ್, ಶ್ರೀ ಬಾಹುಬಲಿ ಪ್ರಸಾದ್, ಶ್ರೀ ಶಾಂತರಾಮ ಕಾಮತ್, ಶ್ರೀ ಶ್ರೀಪತಿ ಭಟ್, ಶ್ರೀ ನಾಗರಾಜ್ ಶೆಟ್ಟಿ, ಅಧ್ಯಕ್ಷರು SR ಶಿಕ್ಷಣ ಸಂಸ್ಥೆಗಳು, ಶ್ರೀ ರಾಧಾಕೃಷ್ಣ ಶೆಣೈ, ಶ್ರೀ ಯೋಗೀಶ್ ಹೆಗಡೆ, ಶ್ರೀ ವಿವೇಕ್ ಆಳ್ವಾ, ವಿನಯ್ ಆಳ್ವಾ ಹಾಗೂ ಮೀನಾಕ್ಷಿ ಆಳ್ವಾ, ಮೋಹನ್ ಆಳ್ವಾ ಅವರ ಸಹೋದರಿ ಇವರು ಕೂಡ ಆಗಮಿಸಿದ್ದಾರೆ. ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ SKFನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ರಾಮಕೃಷ್ಣ ಆಚಾರ್ಯ, ಡಾಕ್ಟರ್ ನಿರಂಜನ್ ಚಿಪ್ಳುಂಕರ್, ಡಾಕ್ಟರ್ ಹರೀಶ್ ನಾಯಕ್, ಶ್ರೀ ಸೀತಾರಾಮ್ ಶೆಟ್ಟಿ, ಶ್ರೀ ಬಾಲಕೃಷ್ಣ ಶೆಟ್ಟಿ, ಶ್ರೀ ಪ್ರಮೋದ್ ಹೆಗ್ಡೆ, ಶ್ರೀ ಅಶೋಕ್ ಅಡ್ಯಂತಾಯ, ಶ್ರೀ ರಮೇಶ್ ಶೆಟ್ಟಿ, ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಗಳು ಸುಣ್ಣಾರಿ, ಶ್ರೀಮತಿ ರಶ್ಮಿತಾ ಹಾಗೂ ಶ್ರೀ ಯುವರಾಜ್ ಜೈನ್, ಅಧ್ಯಕ್ಷರು ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಗಳು ಕಲ್ಲಬೆಟ್ಟು, ಡಾಕ್ಟರ್ ಗಣನಾಥ್ ಹಾಗೂ ಶ್ರೀ ಅಶ್ವಥ್, ಸಹ ಸಂಸ್ಥಾಪಕರು ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಗಳು, ಶ್ರೀ ಕಿಶನ್ ಹೆಗಡೆ, ಯಕ್ಷಗಾನ ಮೇಳಗಳ ಮಾಲಕರು ಹಾಗೂ ಎಲ್ಲ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ಅದೇ ರೀತಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಡಾಕ್ಟರ್ ಗಣೇಶ್ ಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸವ್ಯಸಾಚಿ ಪುಸ್ತಕವನ್ನು ಬಿಡುಗಡೆ ಮಾಡುವಲ್ಲಿ ಸಹಕರಿಸಿದಂತಹ ನ್ಯೂಸ್ ಕಾರ್ಕಳದ ಶ್ರೀ ರಾಮಚಂದ್ರ ಬರಪಾಡಿ ಹಾಗೂ ಸೌತ್ ಕೇಂದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಪದ್ಮಪ್ರಸಾದ್, ಪೊರ್ಲು ಸ್ಟುಡಿಯೋ ಶ್ರೀ ಜಿನೇಶ್ ಪ್ರಸಾದ್, ಅದೇ ರೀತಿ ಈ ಪುಸ್ತಕವನ್ನು ಮುದ್ರಿಸಿದಂತಹ ಶ್ರೀ ಶೇಖರ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ, ಮಂಜುಶ್ರೀ ಪ್ರಿಂಟರ್ಸ್, ರೇಷ್ಮಾ ಸೌಂಡ್ಸ್, ನ್ಯೂಸ್ ಪರ್ಸನ್ಸ್, ಮಾಧ್ಯಮದ ಎಲ್ಲ ಬಂಧು ಮಿತ್ರರು, ಈ ಸಂಸ್ಥೆಯ ಅಧ್ಯಕ್ಷರು, ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್, ಟ್ರಸ್ಟೀಸ್, ನಮ್ಮ ಉಪನ್ಯಾಸಕರ ಬಂಧುಗಳು ಹಾಗೂ ಕಾರ್ಕಳದ ಎಲ್ಲ ಡಾಕ್ಟರ್ ಮೋಹನ್ ಆಳ್ವಾ ಅಭಿಮಾನಿಗಳು ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಒಂದೇ ಮಾತಿನಲ್ಲಿ ಅಭಿನಂದಿಸಿಕೊಳ್ಳುತ್ತಾ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇನೆ. ಆತ್ಮೀಯ ಸಹೃದಯ ಬಂಧುಗಳೇ, ಸವ್ಯಸಾಚಿ ಸಂಭ್ರಮದ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸಿ ನಾವೆಲ್ಲರೂ ನೇರವಾಗಿ ಹಸಿರು ಸಿರಿಯ ನಡುವೆ, ಜಗಮಗಿಸುವ ದೀಪಾಲಂಕಾರದ ನಡುವೆ ಸಂಭ್ರಮದ ಸವ್ಯಸಾಚಿಯ ಹುಟ್ಟುಹಬ್ಬವನ್ನು ಆಚರಿಸುವಂತಹ ಕ್ಷಣಗಳಿಗೆ ಸಾಕ್ಷಿಯಾಗೋಣ. ತದನಂತರ ಸಹಭೋಜನವನ್ನು ಸ್ವೀಕರಿಸಿ ಇಂದಿನ ಸುಂದರ ಕ್ಷಣಗಳನ್ನು ಮೆಲುಕು ಹಾಕೋಣ ಎನ್ನುವ ಮಾತುಗಳೊಂದಿಗೆ ತಾವೆಲ್ಲರೂ ಕಾರ್ಕಳ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಮುಖ್ಯ ದ್ವಾರದ ಮೂಲಕ ಕ್ರೀಡಾಂಗಣವಿರುವಂತಹ ಹಸಿರು ಉದ್ಯಾನವನದೆಡೆಗೆ ತಮ್ಮ ಪಾದವನ್ನು ಬೆಳೆಸಬೇಕಾಗಿ ಅರಿಕೆಯನ್ನು ಮಾಡುತ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು.